ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಕಾರ್ಯಕ್ರಮವನ್ನು ಸ್ವಲ್ಪ ತಡವಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಕ್ಷಮೆ ಇರಲಿ ಈ ಒಂದು ವಿಚಾರಕ್ಕೆ. ಜೊತೆಗೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಸದ್ಯ ಕರಾವಳಿ ಭಾಗ ಇಂದು ನಿನ್ನೆ ಅದಲ್ಲ, ಬಹಳಷ್ಟು ತಿಂಗಳುಗಳ ಹಿಂದಿನಿಂದಲೂ ಕೂಡ ಚರ್ಚೆ ಮಾಡ್ತಾ ಇದೆ. ಕಾರಣ ಕರಾವಳಿ ಕರ್ನಾಟಕದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ಕಾರ್ಕಳದ ತಾಲೂಕಿನ ಬೈಲೂರಿನ ಉಮಿಕುಂಜದ ಬೆಟ್ಟದ ಮೇಲಿರುವಂತಹ ಪರಶುರಾಮ ಥೀಮ್ ಪಾರ್ಕ್. ತಮಗೆಲ್ಲರೂ ಕೂಡ ಗೊತ್ತಿದೆ ಯಾವ ರೀತಿ ಪರಶುರಾಮ ಥೀಮ್ ಪಾರ್ಕ್ ಅನ್ನುವಂಥದ್ದು ಲೋಕಾರ್ಪಣೆಗೊಂಡಿತ್ತು ಅನ್ನುವಂಥದ್ದು. ಎಷ್ಟು ವೈಭೋಗದಿಂದ, ವಿಜೃಂಭಣೆಯಿಂದ, ಸಂಭ್ರಮ ಸಡಗರದಿಂದ ನಮ್ಮ ಕರಾವಳಿ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಆ ದಿನ ನಿರ್ಮಾಣವಾಗಿತ್ತು. ಅಂದ್ರೆ ಇದು ಬರೋಬ್ಬರಿ ಜನವರಿ 27ರಂದು ಈ ವರ್ಷ ನಡೆದಿರುವಂತಹ ವಿಚಾರ. ಯಾಕೆ ನಾನು ಈ ವಿಚಾರವನ್ನ ಮಾತಾಡ್ತಿದ್ದೀನಿ ಅಂತ ಬಂದಾಗ ಸದ್ಯ ಇದೇ ವಿಚಾರ ಚರ್ಚೆಯನ್ನ ಹುಟ್ಟು ಹಾಕಿರುವಂಥದ್ದು. ನೋಟ್ರಲ್ಲಿ ಇವತ್ತಿನ ದಿನ, ನಿನ್ನೆಯ ದಿನ, ಬಹಳ ತಿಂಗಳುಗಳಿಂದ ಈ ಒಂದು ಆರೋಪ, ಈ ಒಂದು ವಿಚಾರ ಪರ ವಿರೋಧವಾಗಿರುವಂತಹ ಚರ್ಚೆ, ಸತ್ಯ ವಿಮರ್ಶೆಗಳು ಆಗಬೇಕು ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತಿನ ಚರ್ಚೆ. ಕಾರಣ ಒಂದು ಸಮಾನ ಮನಸ್ಕ ಸಂಘಟನೆಗಳು ಈ ವಿಚಾರದ ಪರವಾಗಿ ಅಥವಾ ವಿರುದ್ಧವಾಗಿ ಒಟ್ಟಿನಲ್ಲಿ ಧ್ವನಿಯನ್ನ ಎತ್ತಿದೆ. ಹಾಗಾಗಿ ಇವತ್ತಿನ ಚರ್ಚೆ. ಅಟ್ ದ ಸೇಮ್ ಟೈಮ್ ಪರಶುರಾಮ ಥೀಮ್ ಪಾರ್ಕ್ ತಮಗೆಲ್ಲರೂ ಕೂಡ ಗೊತ್ತಿದೆ, ಬರೋಬ್ಬರಿ 15 ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ನಿರ್ಮಾಣವಾಗಿರುವಂತಹ ಈ ಒಂದು ಥೀಮ್ ಪಾರ್ಕ್. ಇದರಲ್ಲಿ ಬಯಲು ರಂಗಮಂದಿರವಿದೆ, ಜೊತೆಗೆ ಭಜನಾ ಮಂದಿರ ಇದೆ, ಆರ್ಟ್ ಗ್ಯಾಲರಿ ಇದೆ. ಆದ್ರೆ ಜನರು ಕೇಳ್ತಾ ಇರುವಂತದ್ದು ಇಷ್ಟೇ, ಜನವರಿ 27ರಂದು ರಿಲೀಸ್ ಆಗಿದೆ, ಲೋಕಾರ್ಪಣೆಗೊಂಡಿದೆ. ಆದ್ರೆ ನಾವುಗಳು ಇದನ್ನು ಒಂದು ಬಾರಿ ಕೂಡ ನೋಡಿಲ್ಲ, ನಾವುಗಳು ಒಂದು ಬಾರಿ ಕೂಡ ಆ ಕಡೆ ಹೋಗಿಲ್ಲ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ ಜನರು. ಯಾಕೆ ಅಂತ ಬಂದಾಗ ಸಾರ್ವಜನಿಕರಿಗೆ ಈ ಥೀಮ್ ಪಾರ್ಕ್ ಅನ್ನ ನಿಷೇಧಿಸಲಾಗಿದೆ. ಯಾಕೆ ನಿಷೇಧಿಸಲಾಗಿದೆ ಅಂತ ಬಂದಾಗ ಅಲ್ಲಿ ಬಹಳ ತಿಂಗಳುಗಳಿಂದ ಕೆಲಸಗಳು ನಡೀತಾ ಇದೆ, ಕಾಮಗಾರಿಗಳು ನಡೀತಾ ಇದೆ. ಯಾಕೆ ಕೆಲಸಗಳು ನಡೀತಾ ಇದೆ ಅಂತ ಬಂದಾಗ ಪರಶುರಾಮನ ಸ್ಟ್ಯಾಚ್ಯೂ ಮೂರ್ತಿ ಸರಿಯಾಗಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಅಲ್ಲಿ ಕೆಲಸಗಳು ಬಾಕಿ ಇದೆಯಂತೆ, ಅಲ್ಲಿಗಳಿಗೆ ನಮ್ಮನ್ನು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ವಿಚಾರ, ಆರೋಪ. ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಬಂದಾಗ ಪರಶುರಾಮನ ಮೂರ್ತಿ ಇರುವಂಥದ್ದು ಆ ಒಂದು ಬೃಹತಾಕಾರವಾಗಿರುವಂತಹ ಗುಡ್ಡದ ಮೇಲೆ. ನಮ್ಗಳಿಗೆ ಗೊತ್ತಿದೆ ಅಲ್ಲಿ ಗುಡುಗು ಮಿಂಚು ಸಿಡಿಲು ಬಂದಾಗ ಬಹಳಷ್ಟು ಆ ಮೂರ್ತಿಗೆ ಸಮಸ್ಯೆ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ. ಆದರೆ ಈ ಹಿಂದೆ ಹೇಳಿದಾಗೆ ಅಲ್ಲಿ ಉಕ್ಕು ಮತ್ತು ಕಂಚಿನ ಮಿಶ್ರಣವಾಗಿರುವಂತಹ ಮೂರ್ತಿಯನ್ನು ನಿರ್ಮಾಣ ಮಾಡಲಾಗಿತ್ತು ಅನ್ನುವಂತಹ ವಿಚಾರವನ್ನು ಹಿಂದಿನಿಂದಲೂ ಕೂಡ ಆ ಭಾಗದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇದು ನಿಜವಾಗ್ಲೂ ಕೂಡ ಕಂಚಿನ ಮೂರ್ತಿಯ ಅನ್ನುವಂತಹ ಪ್ರಶ್ನೆಯನ್ನ ಈಗ ಹುಟ್ಟು ಹಾಕಿರುವಂಥದ್ದು, ಇಂತಹ ಒಂದು ಆರೋಪವನ್ನು ಎದುರಿಸ್ತಾ ಇರುವಂಥದ್ದು. ಈ ಮೂರ್ತಿ ನಿಜವಾಗ್ಲೂ ಕೂಡ ಅಸಲಿಯೋ ನಕಲಿಯೋ ಅನ್ನುವಂತಹ ಪ್ರಶ್ನೆ. ಅಸಲಿಯಾಗಿದ್ರೆ ಯಾಕೆ ಇಷ್ಟು ಬೇಗ ಲೋಕಾರ್ಪಣೆಗೊಂಡ ಬಳಿಕ ಕೆಲವು ತಿಂಗಳುಗಳ ಅಂತರದಲ್ಲಿ ಯಾಕೆ ಈ ಥೀಮ್ ಪಾರ್ಕ್ ಅನ್ನ ಕಾಮಗಾರಿಗೋಸ್ಕರ, ದುರಸ್ತಿಗೋಸ್ಕರ ಮುಚ್ಚಲಾಗಿದೆ ಅನ್ನುವಂತಹ ಪ್ರಶ್ನೆ. ಯಾತಕ್ಕೋಸ್ಕರ ಸಾರ್ವಜನಿಕರಿಗೆ ನಿಷೇಧ ಹೇರಲಾಗಿದೆ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಇಲ್ಲಿರುವಂತಹ ಭೂಮಿ ಏನಿದೆ ಇದು ಗೋಮಾಳ ಭೂಮಿಯಾಗಿತ್ತು. ಇದನ್ನ ಸರಿಯಾಗಿರುವಂತಹ ರೀತಿಯಲ್ಲಿ ಸರ್ಕಾರದ ಪ್ರೊಸೀಜರ್ಗಳನ್ನು ಫಾಲೋ ಮಾಡದೆ ಇಲ್ಲಿ ಅವ್ಯವಹಾರಗಳನ್ನು ಮಾಡಲಾಗಿದೆ ಅಥವಾ ಭ್ರಷ್ಟಾಚಾರಗಳನ್ನು ಮಾಡಲಾಗಿದೆ ಅನ್ನುವಂತಹ ಆರೋಪ ಈ ಹಿಂದಿನಿಂದಲೂ ಕಡೆ ಬರ್ತಾ ಇದೆ. ಅದೇ ರೀತಿ ಈ ಬಾರಿ ಸಮಾನ ಮನಸ್ಕ ಸಂಘಟನೆಗಳು ಅಲ್ಲಿ ಸತ್ಯಾಗ್ರಹವನ್ನು ಮಾಡ್ತಾ ಇದೆ, ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಚರ್ಚೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪರಶುರಾಮ ಪಾರ್ಕ್ನಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗಾಗಿ ಉತ್ತರ ಬೇಕಾಗಿದೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಅಷ್ಟಕ್ಕೂ ಕೂಡ ಏನಿದು ಆರೋಪ ಅನ್ನುವಂತಹ ಪ್ರಶ್ನೆ. ಮೊದಲಾಗಿ ಪರಶುರಾಮನ ಪ್ರತಿಮೆ ಕಂಚಿನದಲ್ಲವಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಅಟ್ ದ ಸೇಮ್ ಟೈಮ್ ಗೋಮಾಳ ಭೂಮಿ ಪಾರ್ಕ್ ನಿರ್ಮಾಣ ಸೇರಿ ಉದ್ಘಾಟನೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಒಂದು ಆರೋಪ. ಜೊತೆಗೆ ಅಲ್ಲಿ ಹೋಟೆಲ್ಗಳು ಕೂಡ ಕಾರ್ಯಾಚರಿಸ್ತಾ ಇದೆ, ಜೊತೆಗೆ ಅಲ್ಲಿರುವಂತಹ ರಸ್ತೆಗಳು ಕೂಡ ಕಾರ್ಯಾಚರಿಸ್ತಾ ಇದೆ. ಅಲ್ಲಿರುವಂತಹ ಜಾಗಗಳು ಏನಿದೆ ಇದನ್ನ ಸರಿಯಾಗಿ ಸರ್ಕಾರ ಬದ್ಧವಾಗಿ ಮಾಡಲಾಗಲಿಲ್ಲ ಅನ್ನುವಂತಹ ಆರೋಪ ಎದುರಿಸ್ತಾ ಇದೆ. ಹಾಗಾದ್ರೆ ಆರೋಪ ಮಾಡಿದವರು ಯಾರು ಅನ್ನುವಂಥ ಪ್ರಶ್ನೆ. ಆರೋಪ ಹಿಂದಿನ ಕೂಡ ಜನರು ಕೂಡ ಹೇಳ್ತಾ ಇದ್ದಾರೆ, ಆ ಭಾಗದಲ್ಲಿ ನಮಗೆ ಪರಶುರಾಮನ ಮೂರ್ತಿಯನ್ನು ನೋಡ್ಲಿಕ್ಕೆ ಆಗಿಲ್ಲ, ಅಲ್ಲಿ ಬಂದ್ ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ದುರಸ್ತಿ ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಕಾಮಗಾರಿ ಮಾಡ್ತಾ ಇದ್ದಾರೆ, ಮೊನ್ನೆ ಪ್ರಾರಂಭ ಆಗಿದೆ, ನಿಜವಾಗ್ ಕೂಡ ಇವರು ಸರಿಯಾಗಿ ಮಾಡಿದ್ದಾರೆ ಅನ್ನೋದ ಪ್ರಶ್ನೆ ಜನರು ಕೇಳ್ತಾ ಇದ್ದಾರೆ. ಕೇಳಬೇಕು, ಹಕ್ಕು. ಯಾಕಂದ್ರೆ ಸರ್ಕಾರದ ಹಣ, ನಮ್ಮ ಹಣ, ಹಾಗಾಗಿ ಕೇಳುವಂತಹ ಹಕ್ಕು ನಮಗಿದೆ, ಅಂತಹ ಜವಾಬ್ದಾರಿ ಕೂಡ ನಮಗಿದೆ. ಅಷ್ಟು ಕೂಡ ಏನು ಆರೋಪ, ಏನಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ನಡೆದಿದ್ಯಾ ಗೋಲ್ಮಾಲ್? ಪ್ರತಿಮೆಯ ಸುತ್ತ ಅನುಮಾನಗಳ ಹುತ್ತ, ಸತ್ಯಾಸತ್ಯತೆ ಏನು?
ಕಾರ್ಕಳ ತಾಲೂಕಿನ ಬೈಲೂರಿನ ಉಮಿಕುಂಜ ಬೆಟ್ಟದ ಮೇಲೆ ನಿರ್ಮಾಣವಾಗಿರುವಂತಹ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಮುಖ್ಯಮಂತ್ರಿ ಸಿಎಂ ಬಸವರಾಜ ಬೊಮ್ಮಾಯಿ ಜನವರಿ 27ರಂದು ಉದ್ಘಾಟನೆ ಮಾಡಿದ್ರು. ಆ ದಿನ ಕರ್ನಾಟಕದ ಕರಾವಳಿಯ ಐತಿಹಾಸಿಕ ದಿನವಾಗಿತ್ತು. ಪರಶುರಾಮ ಥೀಮ್ ಪಾರ್ಕ್ ಅನ್ನ 15 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಪರಶುರಾಮನ ಪ್ರತಿಮೆ, ಬಯಲು ರಂಗಮಂದಿರ, ಆರ್ಟ್ ಗ್ಯಾಲರಿ, ಭಜನಾ ಮಂದಿರ ನಿರ್ಮಾಣ ಮಾಡಲಾಗಿದೆ. 15 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಪರಶುರಾಮನ ಪ್ರತಿಮೆ ಅಸಲಿಯೋ ನಕಲಿಯೋ? ಉದ್ಘಾಟನೆಯ ಬಳಿಕ ಕೆಲವು ತಿಂಗಳುಗಳಿಂದ ಮುಚ್ಚಿರುವಂತಹ ಪಾರ್ಕ್ ಸಾರ್ವಜನಿಕರಿಗೆ ನಿಷೇಧ ಏಕೆ? ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವಂತಹ ಈ ಪರಶುರಾಮನ ವಿಗ್ರಹ 33 ಅಡಿ ಎತ್ತರವಿದ್ದು 15 ಟನ್ ಭಾರವಿದೆ. ಈ ವಿಗ್ರಹವನ್ನ ಕಂಚು ಮತ್ತು ಉಕ್ಕನ್ನ ಬಳಸಿ ನಿರ್ಮಾಣ ಮಾಡಲಾಗಿದೆ. ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನ ಕೃಷ್ಣ ನಾಯಕ ಅವರು ಈ ಮೂರ್ತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಮೆಯನ್ನ ನಿರ್ಮಾಣ ಮಾಡಿ ಕಾರ್ಕಳಕ್ಕೆ ತಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಪ್ರದೇಶ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವುದರಿಂದ ಮಳೆಗಾಲದಲ್ಲಿ ಗುಡುಗು ಹಾಗೂ ಮಿಂಚಿನಿಂದ ಯಾವುದೇ ಸಮಸ್ಯೆ ಉಂಟಾಗಬಾರದು ಎಂದು ಕಂಚು ಮತ್ತು ಇನ್ನಿತರೆ ಲೋಹಗಳ ಮಿಶ್ರಣದಿಂದ ಪರಶುರಾಮನ ಮೂರ್ತಿಯನ್ನ ಮಿಂಚು ಪ್ರತಿಬಂಧಕವಾಗಿ ನಿರ್ಮಾಣವನ್ನ ಮಾಡಲಾಗಿದೆ. ಪರಶುರಾಮ ಥೀಮ್ ಪಾರ್ಕ್ ಪ್ರವಾಸೋದ್ಯಮದ ಉತ್ತೇಜನವೂ ಇದೆ. ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ನಿರ್ಮಾಣವನ್ನ ಮಾಡಲಾಗಿದೆ. ಪ್ರತಿಮೆಯ ಜೊತೆಗೆ ಪಾರ್ಕ್ನಲ್ಲಿ ಆಡಿಯೋ ವಿಜುವಲ್ ಕೊಠಡಿ, ಸುಸಜ್ಜಿತ ಮ್ಯೂಸಿಯಂ, ನೇಯ್ಗೆ ಡೆಕ್ ಗ್ಯಾಲರಿ, ಬಯಲು ರಂಗಮಂದಿರ ಕೂಡ ಇದೆ. ಉಡುಪಿಯ ಯುವ ವಾಸ್ತು ವಿನ್ಯಾಸಗಾರ AR ಸಂಪ್ರೀತ್ ರಾವ್ ಈ ಥೀಮ್ ಪಾರ್ಕ್ ಅನ್ನ ವಿನ್ಯಾಸಗೊಳಿಸಿದ್ದು ಸುಮಾರು 100 ಅಡಿ ಎತ್ತರದ ಬಂಡೆಕಲ್ಲನ್ನು ಮತ್ತು ಅದರ ಸುತ್ತ ಪ್ರಾಕೃತಿಕ ಪರಿಸರವನ್ನ ಯಥಾಸ್ಥಿತಿಯಲ್ಲಿ ಉಳಿಸಿಕೊಳ್ಳಲಾಗಿದೆ. ಉಡುಪಿಯ ನಿರ್ಮಿತಿ ಕೇಂದ್ರ ಈ ಯೋಜನೆಯ ನಿರ್ಮಾಣದ ಉಸ್ತುವಾರಿ ವಹಿಸಿದ್ದು ವರ್ಷದ ಒಳಗೆ ನಿರ್ಮಾಣ ಕಾಮಗಾರಿಯನ್ನ ಪೂರೈಸಿದೆ. ಈ ಯೋಜನೆಗೆ ಪ್ರವಾಸೋದ್ಯಮ ಇಲಾಖೆಯಿಂದ 6.50 ಕೋಟಿ ರೂಪಾಯಿ ಮಲೆನಾಡು ಅಭಿವೃದ್ಧಿ ಮಂಡಳಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು KPTCLನ CSR ನಿಧಿಯಿಂದ ತಲಾ 1 ಕೋಟಿ ರೂಪಾಯಿಗಳ ಅನುದಾನವನ್ನ ಪಡೆಯಲಾಗಿದೆ. ಉಡುಪಿಯಿಂದ ಕಾರ್ಕಳ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಸಾಗುವ ಮಾರ್ಗದಲ್ಲಿ ಬರುವ ಬೈಲೂರಿನಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಸ್ಥಾಪನೆಯಾಗ್ತಾ ಇರುವುದರಿಂದ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಪೂರಕವಾಗಲಿದೆ ಎಂದು ನಂಬಲಾಗಿತ್ತು. ಆದರೆ ಕರ್ನಾಟಕದ ಕರಾವಳಿಯ ಐತಿಹಾಸಿಕ ಈ ಥೀಮ್ ಪಾರ್ಕ್ ಈಗ ಅವ್ಯವಹಾರದ ಆರೋಪವನ್ನ ಎದುರಿಸ್ತಾ ಇದೆ. ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಅವ್ಯವಹಾರದ ಶಂಕೆ. ಸಮಾನ ಮನಸ್ಕ ಸಂಘಟನೆಯಿಂದ ಅನಿರ್ದಿಷ್ಟಾವಧಿ ಉಪವಾಸ. ಹೌದು, ಕಾರ್ಕಳದ ಬೈಲೂರಿನಲ್ಲಿ ಅಭಿವೃದ್ಧಿಪಡಿಸಲಾಗಿರುವಂತಹ ಶ್ರೀ ಪರಶುರಾಮ ಥೀಮ್ ಪಾರ್ಕ್ ಮತ್ತು ಅದರಲ್ಲಿ ಸ್ಥಾಪಿಸಿರುವಂತಹ ಪರಶುರಾಮ ಪ್ರತಿಮೆಯ ಬಗ್ಗೆ ಕಳೆದ 3-4 ತಿಂಗಳುಗಳಿಂದ ಅನೇಕ ವದಂತಿಗಳು ಹರಡ್ತಾ ಇದ್ದು, ಹಾಗಾಗಿ ಈ ಕುರಿತಂತೆ ಜಿಲ್ಲಾಡಳಿತ ಕೂಡಲೇ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನ ಜನರ ಮುಂದೆ ಇಡಬೇಕು ಎಂದು ಒತ್ತಾಯಿಸಿ ಸಮಾನ ಮನಸ್ಕ ಸಂಘಟನೆಯ ಕಾರ್ಯಕರ್ತರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿದ್ದಾರೆ. ಪರಶುರಾಮನ ಪ್ರತಿಮೆ ಕಂಚಿನದ್ದು ಅಲ್ಲವಂತೆ. ಗೋಮಾಳ ಭೂಮಿ ಪಾರ್ಕ್ ನಿರ್ಮಾಣ ಸೇರಿ ಉದ್ಘಾಟನೆಯಲ್ಲಿ ಭ್ರಷ್ಟಾಚಾರ ಆರೋಪ. ಪಾರ್ಕ್ ಅನ್ನು ಕೆಲವು ತಿಂಗಳುಗಳಿಂದ ಮುಚ್ಚಿದ್ದು ಅಲ್ಲಿ ಸ್ಥಾಪಿಸಿರುವಂತಹ ಪರಶುರಾಮ ಪ್ರತಿಮೆಯು ಕಂಚಿನದ್ದು ಅಲ್ಲ ಎಂಬ ಆರೋಪಗಳು ಇರುವುದರಿಂದ ಪರಿಶೀಲನೆ ನಡೆಸಿ ನೈಜತೆಯನ್ನು ತಿಳಿಸಬೇಕು ಎನ್ನುವುದು ಸತ್ಯಾಗ್ರಹಿಗಳ ಪ್ರಮುಖ ಬೇಡಿಕೆಯಾಗಿದೆ. ಪಾರ್ಕ್ ನಿರ್ಮಾಣ ಮತ್ತು ಉದ್ಘಾಟನೆಯ ವೇಳೆ ಭ್ರಷ್ಟಾಚಾರ ನಡೆದಿದೆ. ಗೋಮಾಳ ಭೂಮಿಯಲ್ಲಿ ಪಾರ್ಕ್ ನಿರ್ಮಿಸಿದ್ದು ಕಂದಾಯ ಇಲಾಖೆಯಿಂದ ಭೂ ಮಂಜೂರಾತಿ ಆಗದೆ ಮತ್ತು ವಿವಿಧ ಇಲಾಖೆಗಳಿಂದ NOC ಇಲ್ಲದೆ ಯೋಜನೆ ರೂಪಿಸಲಾಗಿದೆ. ಪ್ರತಿಮೆಯ ವೀಕ್ಷಣೆಗೆ ನಿರ್ಮಿಸಲಾದ ರಸ್ತೆಯ ಭಾಗವು ಖಾಸಗಿ ಆಸ್ತಿಯಲ್ಲಿದೆ. ಪರವಾನಗಿ ಇಲ್ಲದೆ ಕಳೆದ 6 ತಿಂಗಳಿನಿಂದ ಹೋಟೆಲ್ ನಡೀತಾ ಇದೆ ಇತ್ಯಾದಿ ಆಪಾದನೆಗಳು ಕೇಳಿ ಬಂದಿವೆ. ಇದು ಕಾರ್ಕಳದ ತಾಲೂಕಿನ ಬೈಲೂರಿನ ಉಮಿಕುಂಜದ ಬೆಟ್ಟದ ಮೇಲೆ ನಿರ್ಮಾಣವಾಗಿರುವಂತಹ ಪರಶುರಾಮ ಥೀಮ್ ಪಾರ್ಕ್ ಜೊತೆಗೆ ಎದುರಿಸ್ತಾ ಇರುವಂತಹ ಆರೋಪಗಳ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ಚಿತ್ರಣವನ್ನ ತಾವು ನೋಡ್ಕೊಂಡು ಬಂದ್ರಿ. ಜನವರಿ 27ರಂದು ಅಂದಿನ CM ಬೊಮ್ಮಾಯಿ ಅವರು ಈ ಒಂದು ಪರಶುರಾಮ ಥೀಮ್ ಪಾರ್ಕ್ ಅನ್ನ ಲೋಕಾರ್ಪಣೆಗೊಳಿಸಿದ್ರು. ಜೊತೆಗೆ ಇಲ್ಲಿ ಸಮಾನ ಮನಸ್ಕ ಸಂಘಟನೆಗಳಿಂದ ಇಂದು ಪ್ರತಿಭಟನೆ ನಡೆಯಿತು. ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆ ನಡೆಯಿತು. ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೇರವಾಗಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತಹ ಮಹಿಳೆ ಹೋರಾಟಗಾರರು ದಿವ್ಯಾ ನಾಯಕ್ ಅವರು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ದಿವ್ಯಾ ನಾಯಕ್ ಅವರಿಗೆ. ನಮಸ್ತೆ ಮೇಡಮ್, ಆತ್ಮೀಯವಾಗಿರುವಂತಹ ಸ್ವಾಗತ. ನಮಸ್ತೆ ನಮಸ್ತೆ ಮೇಡಮ್. ದಿವ್ಯಾ ನಾಯಕ್ ಅವರೇ, ಈ ಒಂದು ವಿಚಾರ ಬಹಳಷ್ಟು ಸಮಯಗಳಿಂದ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಬಹಳಷ್ಟು ತಿಂಗಳುಗಳಿಂದ ಇದೇ ಒಂದು ವಿಚಾರ
ಪರಶುರಾಮ ಥೀಮ್ ಪಾರ್ಕ್ ಲೋಕಾರ್ಪಣೆಗೊಂಡಿದೆ. ಆದರೆ ಜನರಲ್ಲಿಗೆ, ಸಾರ್ವಜನಿಕರಿಗೆ ಕಾಣಲಿಕ್ಕೆ ಸಿಕ್ಕಿರುವಂಥದ್ದು, ವೀಕ್ಷಣೆಗೆ ಸಿಕ್ಕಿರುವಂಥದ್ದು ಬಹಳಷ್ಟು ಕಡಿಮೆ. ಯಾಕಂದರೆ ಅಲ್ಲಿ ಹೋದಾಗ ದುರಸ್ತಿ ಆಗ್ತಾ ಇದೆ, ಕಾಮಗಾರಿ ಬಾಕಿ ಇದೆ, ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನುವಂತಹ ಬೋರ್ಡ್ಗಳು ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಆರೋಪ. ಜೊತೆಗೆ ತಾವುಗಳು ಈಗ ಉಪವಾಸ ಸತ್ಯಾಗ್ರಹ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಏನು ಹೇಳ್ತೀರಾ ಮೇಡಮ್? ಫಸ್ಟ್ ರಿಯಾಕ್ಷನ್. ಸರ್, ಮೊದಲನೇದಾಗಿ ಧನ್ಯವಾದ. ಫಸ್ಟ್ ಟೈಮ್ ಮೀಡಿಯಾದವರು ಒಂದು ಒಳ್ಳೆ ಕೆಲಸಕ್ಕೆ ನಮ್ಗೆ ಕೈ ಜೋಡಿಸಿದೀರಾ. ನಾನು ಬೈಲೂರು ಗ್ರಾಮಕ್ಕೆ ಸಂಬಂಧಪಟ್ಟಿರೋಳು. ನಂದು ಗ್ರಾಮನು ಬೈಲೂರು. ಸೊ ಯಾವಾಗ ನಮ್ಮಲ್ಲಿ ಒಂದು ಪ್ರಾಜೆಕ್ಟ್ ಬರುತ್ತೆ, ಈ ತರ ಟೂರಿಸಂದು ಒಂದು ಪ್ರಾಜೆಕ್ಟ್ ಬರುತ್ತೆ ಅಂದಾಗ ನಮಗೂ ತುಂಬಾ ಖುಷಿ ಆಯ್ತು. ನಾವು ತುಂಬಾ ಹಾರ್ಟ್ಲಿ ಅದನ್ನ ವೆಲ್ಕಮ್ ಮಾಡ್ಕೊಂಡ್ವಿ. ಇನಾಗ್ರೇಷನ್ ಆಯ್ತು, 3 ದಿನ ತುಂಬಾ ದೊಡ್ಡದಾಗಿ ಒಂದು ಹಬ್ಬ ನಡೀತು ನಮ್ಮ ಊರಲ್ಲಿ. ಸೊ ನಮ್ಮ ಊರೇನೋ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಖುಷಿಯಾಗಿದ್ವಿ. ಒಂದು ಇನಾಗ್ರೇಷನ್ January 27, 28, 29 ಯಾವಾಗ ಆಯ್ತು, ಫೆಬ್ ಇಂದ ಸ್ಟಾರ್ಟ್ ಆಯ್ತು. ಏನಂದ್ರೆ ಈ ತರ ರೂಮರ್ಸ್ ಸ್ಟಾರ್ಟ್ ಆಯ್ತು ಊರಲ್ಲಿ. ಒಂಥರ ಅದು ಮೂರ್ತಿ ಫೇಕ್ ಅಂತೆ, ಮೂರ್ತಿ ಅರ್ಧ ಕಂಚಿದಂತೆ, ಅರ್ಧ ಮೆಟಲ್ ಏನೋ ಬೇರೆ ಮಿಕ್ಸ್ ಹಾಕಿದಾರಂತೆ, ಫೈಬರ್ ಅಂತೆ, ಈ ತರ ಕೆಲವೊಂದೆಲ್ಲ ಸ್ಟಾರ್ಟ್ ಆಯ್ತು. ನಾವ್ ಯಾವಾಗ ನಮ್ಮ ಊರ್ ಬಿಟ್ಟು ಹೊರಗಡೆ ಬಂದ್ವು, ಯಾವಾಗ ನಾವು ವರ್ಕ್ ಮೇಲೆ ಹೊರಗಡೆ ಬ್ಯಾಂಗ್ಳೂರು ಎಲ್ಲಿ ಹೊರಗಡೆ ಹೋಗ್ತೀವಿ, ಅಲ್ಲೂ ಹೇಳ್ತಾ ಇದಾರೆ ನಿಮ್ ಕಡೆ ಪರಶುರಾಮ ಮೂರ್ತಿ ಆಯ್ತಂತೆ, ಅದು ಫೇಕ್ ಅಂತೆ. ಸೊ ನಮ್ಮ ಊರಿನ ಬಗ್ಗೆ ನಮಗೊಂದು ಅಭಿಮಾನ ಇರುತ್ತೆ ನಾವ್ ಎಲ್ಲೂ ಹೋದ್ರು. ಸೊ ಹೊರಗಡೆ ಈ ತರ ಮಾತಾಡಿದಾಗ ನಮಗೂ ಗೊತ್ತಿದೆ, ನಾವು ಇಷ್ಟು ಟೈಮ್ ಯಾರನ್ನ ನೋಡ್ಕೊಂಡ್ ಬಂದಿದ್ವಿ, ಮತ್ತೆ ನಾವು ಅನ್ಕೊಂಡ್ವಿ, ಅಷ್ಟು ಒಂದು ರೀತಿಯಲ್ಲಿ ಯಾರು ಯೋಚನೆ ಮಾಡಲ್ಲ. ಸೊ ನನ್ನನ್ನು ಯಾರು ಕ್ವಶನ್ ಮಾಡಿದ್ರು, ನಮ್ಮ ಊರಿನ ಬಗ್ಗೆ ಯಾರು ನಮ್ಗೆ ತಮಾಷೆಯಾಗಿ ನೋಡ್ಲಿಕ್ಕೆ ಶುರು ಮಾಡಿದ್ರು, ಬುದ್ಧಿವಂತರ ಜಿಲ್ಲೆ ಅಂತೆ, ನಿಮ್ಮಲ್ಲೇ ಫೇಕ್ ಮೂರ್ತಿ ಇಟ್ಟಿದಾರಂತೆ, ಈ ತರ ಎಲ್ಲ ಹೇಳಿದಾಗ ನನ್ಗೆ ತಗೊಳಕ್ಕಾಗಿಲ್ಲ. ಸೊ ಅವರಿಗೆ ಆನ್ಸರ್ ಕೊಡ್ಲಿಕ್ಕೋಸ್ಕರವಾಗಿ ನಾನು RDA ಯಲ್ಲಿ ಹಾಕಿ ಪ್ರತಿಯೊಂದು ನಿರ್ಮಿತಿ ಕೇಂದ್ರ ಇರ್ಬೋದು, ಟೂರಿಸಂ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲಾ ಕಡೆಯಿಂದಾನು, ಯಾಕಂದ್ರೆ ನನ್ಗೆ ಯಾರು ಟೀಸ್ ಮಾಡಿದ್ದಾರೆ ಅವ್ರಿಗೆ ನಾನು ಆನ್ಸರ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಡಾಕ್ಯುಮೆಂಟ್ಸ್ ತೆಗ್ದೆ. ಸೊ ಯಾವಾಗ ಡಾಕ್ಯುಮೆಂಟ್ಸ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಸೊ ಅವರು ಮಾಡ್ತಾ ಇರೋ ಒಂದು ಅಲಿಗೇಷನ್ಸ್ ಅಂದ್ರೆ ಅದು ಫೇಕ್ ಅಂತ ಹೇಳ್ತಾ ಇರೋ ರೀತಿಗೂ ನನ್ಗೆ ಈ ಡಾಕ್ಯುಮೆಂಟ್ಸಿಗೂ ನಮ್ಗೆ ಸಾಮ್ಯತೆ ಕಾಣಕ್ ಸ್ಟಾರ್ಟ್ ಆಯ್ತು. ಸೊ ಅವ್ರು ಏನ್ ಹೇಳ್ತಾ ಇದಾರೆ ಅದು ಅರ್ಥ ಮಾತ್ರ ಇರೋದು, ಅಥವಾ ಅಲ್ಲಿ ಯಾವಾಗ ಬಂದಿದೆ ಅಂತ ಗೊತ್ತಿಲ್ಲ, ಇಂಥವೆಲ್ಲ ವಿಷಯಗಳು ನೋಡಿದಾಗ ಇನ್ ಡೀಟೇಲ್ ನಾನು ಯಾವಾಗ ಸ್ಟಡಿ, ನಾವು ಸಮಾನ ಮನಸ್ಕರು ಅಂತ ಏನಿದೀವಿ, ಸೊ ನಾವೇನ್ ಯೋಚನೆ, ಎಲ್ರು ಒಂದೇ ತರ ಯೋಚನೆ ಮಾಡ್ತಾ ಇದೀವಿ. ಸೊ ಅದಕ್ಕೆ ಅನ್ಕೊಂಡ್ವಿ ನಾವು ಕುತ್ಕೊಂಡು ಸ್ಟಡಿ ಮಾಡೋಣ ಅಂತ. ನಾವು ಸ್ಟಡಿ ಮಾಡಿದಾಗ ಅನ್ನಿಸ್ತು, ಓಕೆ ಇಲ್ಲಿ ಏನೋ ಆಗಿದೆ, ನಡೆದಿದೆ, ನಮ್ಗದ್ ಗೊತ್ತಾಗ್ತಿಲ್ಲ, ನಾವು ಒಂದು ಕ್ಲಾರಿಟಿ ಕೊಡೋಣ. ನಾವು ಫಸ್ಟ್ ಗೆ ಮುಂಚಿತವಾಗಿ ಹೊರಟಿದ್ದು ನಮ್ಮ ಊರಿನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರೋರಿಗೆ ಆನ್ಸರ್ ಕೊಡ್ಲಿಕ್ಕೆ ಅಂತ. ಆಮೇಲೆ ಅನ್ನಿಸ್ತು ಸಾಮ್ಯತೆ ಕಾಣಿಸ್ತಾ ಇದೆ, ನೋಡೋಣ ಅಂತ ಇಂಡಿಟೇಲ್ ಹೋದಾಗ ಕೆಲವೊಂದು ನಿಮ್ಗೆ ಅದರಲ್ಲಿ ಮೊದ್ಲಿಗೆ ಅವರು ತಗೊಂಡಿದ್ದು ನಿರ್ಮಿತಿ ಕೇಂದ್ರದಿಂದ ಬಜೆಟಿಂಗ್ ಆಗಿತ್ತು. ಮತ್ತೆ ಇಮಿಡಿಯೇಟ್ ಆಗಿ ಒಂದು ಆ ಪ್ರಾಜೆಕ್ಟ್ ಇನ್ನೇನ್ ಇನಾಗ್ರೇಷನ್ ಆಗ್ಬೇಕು ಆ ಟೈಮ್ ಅಲ್ಲಿ ಮತ್ತೆ ಅಡಿಷನಲ್ ಕಾಸ್ಟ್ ಅಂತ 2.5 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಳ್ತಾರೆ. ಸೊ ಟೋಟಲ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಇಸ್ 14.42 CR. ಸೊ ಇದು ನಿರ್ಮಿತಿಯಲ್ಲಿ ಆಗಿರುವಂತದ್ದು. ಅದ್ರಲ್ಲಿ ಇಲ್ಲಿ ತನಕ ನಿರ್ಮಿತಿ ಅಕೌಂಟಿಗೆ, ನಿರ್ಮಿತಿ ಕೇಂದ್ರ ಉಡುಪಿ ಅಕೌಂಟಿಗೆ ಗವರ್ಮೆಂಟ್ ಇಂದ ರಿಲೀಸ್ ಆಗಿದ್ದು 6.72 ಅಂದ್ರೆ 6,72,00,000 ರಿಲೀಸ್ ಆಗಿ ಸಬ್ ಕಾಂಟ್ರಾಕ್ಟರ್ಸ್ ಗೆ ಪೇಮೆಂಟ್ ಆಗಿದೆ. ಓಕೆ, ಇನ್ನು ಒಂದು ನಿರ್ಮಿತಿ ಕೇಂದ್ರದವರು ಈ ಮೂರ್ತಿ ಪರ್ಟಿಕ್ಯುಲರ್ ಆಗಿ 33 ಅಡಿಯ ಕಂಚು ಮತ್ತು ಉಕ್ಕು ಮಿಶ್ರಿತ ಮೂರ್ತಿ ಏನಿದೆ ಶ್ರೀ ಪರಶುರಾಮ ಮೂರ್ತಿ, ಅದನ್ನ ಕ್ರಿಸ್ ಆರ್ಟ್ ವರ್ಲ್ಡ್ ಬ್ಯಾಂಗ್ಳೂರ್ ಅಂತ ಇವರಿಗೆ 2,03,00,000ಕ್ಕೆ ಸಬ್ ಕಾಂಟ್ರಾಕ್ಟ್ ಮಾಡಿದ್ದಾರೆ. ಓಕೆ, ಇದು ಇಷ್ಟು ಅವ್ರು ಕೊಟ್ಟಿರುವಂತದ್ದು ಫಸ್ಟ್ ಅವ್ರದ್ದು ಇನಿಷಿಯಲ್ ಸ್ಟೇಟಸ್. ಸೊ ನಮ್ಗೆ ಯಾವಾಗಿಂದ ಡೌಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದು 2,03,00,000 ಮೂರ್ತಿ ಇದೆ, ಅದಕ್ಕೆ ಕೊಟೇಶನ್ ಕರೀತಾರೆ ಡಿಸೆಂಬರ್ 2022 ತಿಂಗಳಲ್ಲಿ, 1 ಡಿಸೆಂಬರ್ 2022, ವೇರ್ ಇನ್ ಕ್ರಿಸ್ ಆರ್ಟ್ ವರ್ಲ್ಡ್ ಅವರು ನಿಮ್ಗೆ ಕೊಟೇಶನ್ ಕೊಡ್ತಾರೆ 6 ಡಿಸೆಂಬರ್ 2022ಕ್ಕೆ ಕೊಟೇಶನ್ ಅವರು. ಸೊ ಅವ್ರದ್ದು 3 ಪಾರ್ಟಿಯಿಂದ ಕೊಟೇಶನ್ ಬರುತ್ತೆ. ಆ 3 ಪಾರ್ಟಿಯಿಂದ ಕೊಟೇಶನ್ ಜಾಟ್ ಡೌನ್ ಮಾಡಿ 15/12/2022ಕ್ಕೆ ವರ್ಕ್ ಆರ್ಡರ್ ನಿರ್ಮಿತಿ ಕೇಂದ್ರ ಉಡುಪಿಯಿಂದ ಕ್ರಿಸ್ ವರ್ಟಾಳ್ ಅವ್ರಿಗೆ ಹೋಗುತ್ತೆ. ಓಕೆ, ಇಲ್ಲಿ ಒಂದು ಶಾಕಿಂಗ್ ಏನಂದ್ರೆ ವರ್ಕ್ ಆರ್ಡರ್ ಹೋಗಿರೋದೇ 15 ಡಿಸೆಂಬರ್ 2022, ಬಟ್ ಫಸ್ಟ್ ಇನ್ವಾಯ್ಸ್ ಆಗಿದೆ ಕ್ರಿಸ್ ಆರ್ಟ್ ವರ್ಲ್ಡ್ ಇಂದ ಉಡುಪಿ ನಿರ್ಮಿತಿ ಕೇಂದ್ರಕ್ಕೆ 25/11/2022. ಅಂದ್ರೆ ಆಲ್ಮೋಸ್ಟ್ 20 ದಿನ ಮುಂಚೆನೆ, ವರ್ಕ್ ಆರ್ಡರ್ ಸಿಗೋ 20 ದಿನ ಮುಂಚೆನೆ 1 ಕೋಟಿ ಇನ್ವಾಯ್ಸ್ ಕ್ರಿಸ್ ಆರ್ಟ್ ವರ್ಲ್ಡ್ ಅವರು ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದಾರೆ. ಒಂದನೇ ಪಾಯಿಂಟ್. ಎರಡನೇದು 15/12/2022ಕ್ಕೆ ಏನ್ ಅವ್ರದ್ದು ವರ್ಕ್ ಆರ್ಡರ್ ಆಗಿದೆ, ಅಲ್ಲಿಂದ ಎಕ್ಸಾಕ್ಟ್ಲಿ 40 ಡೇಸ್ ಅಲ್ಲಿ ಇನಾಗ್ರೇಷನ್ ಆಗಿದೆ.
ಸೊ 27/1/2023 ಅಂದ್ರೆ ನಮ್ಗೆ ತುಂಬಾ ಸೆನ್ಸ್ ಆಗೋದಲ್ಲಿ ಕಾಡೋದೇನಂದ್ರೆ 40 ದಿನದಲ್ಲಿ ಒಂದು 33 ಅಡಿ ಇದ್ದು ಕಂಚಿನ ಪ್ರತಿಮೆ ಸ್ಥಾಪಿಸ್ಲಿಕ್ಕೆ ಎಲ್ಲ ಕಂಪ್ಲೀಟ್ ಆಗಿ ಅಷ್ಟೊಂದು ನಮ್ದು ಟೆಕ್ನಾಲಜಿ ಮುಂದುವರೆದಿದ್ಯಾ, ಅದು ಒಂದು ಕ್ವಶನ್. ಎರಡನೇದು, ಯಾವುದೇ ಐಟಮ್ಸ್ ಇರ್ಲಿ, ನೀವು ಇಷ್ಟು FMCG ಇರ್ಬೋದು, ಯಾವ ಐಟಮ್ಸೇ ಇರ್ಲಿ, ನೀವು 49,999, ಸೊ 49,000 ಚೇಂಜ್ ಅಂದ್ರೆ ನೀವು ವೆನ್ ಯುವರ್ ಇನ್ವಾಯ್ಸ್ ರೀಚಸ್ 50,000 ಕಂಪಲ್ಸರಿಲಿ GST ರೇಸ್ ಮಾಡ್ಬೇಕು. GST ಅಲ್ಲಿ ಇ-ವೇ ಬಿಲ್ ರೇಸ್ ಮಾಡ್ಲೇಬೇಕು. ಸೊ ಅದು ಬಿಟ್ಟು ಯಾವತ್ತೂ ಐಟಮ್ಸ್ ಮೂವ್ ಆಗುದಿಲ್ಲ. ಸೊ 50 lakhs ಇದ್ದು 2 ಇನ್ವಾಯ್ಸ್ ಕೊಟ್ಟಿದ್ದಾರೆ ಕ್ರಿಸ್ ಆರ್ಟೋಲ್ಡ್ ಅವರು. ಟ್ರಾನ್ಸ್ಪೋರ್ಟೇಶನ್ ಎವಿಡೆನ್ಸ್ ಯಾವುದೂ ಇಲ್ಲ. ಬ್ಯಾಂಗ್ಳೂರ್ ಕೆಂಗೇರಿ ಉಪನಗರ ಕಡೆ ಇರೋದು ಅವ್ರದ್ದು ಆಫೀಸ್. ಸೊ ಅಲ್ಲಿಂದ ಕಾರ್ಕಳಕ್ಕೆ ಯಾವಾಗ ಬಂತು, ಹೇಗೆ ಬಂತು, ಎಲ್ಲೂ ರೆಕಾರ್ಡ್ಸ್ ಇಲ್ಲ. ಈವನ್ ನಿರ್ಮಿತಿ ಕೇಂದ್ರ ಹತ್ರನೂ ರೆಕಾರ್ಡ್ಸ್ ಇಲ್ಲ. ಸೊ ಇದು ನಮ್ಗೆ ಬಂದಿರೋ 2ನೇ ಡೌಟ್. ನಮ್ಗೆ ಡೌಟ್ ಬರಕ್ಕೆ 2ನೇ ಕಾರಣ. 3ನೇದಾಗಿ 15 ಟನ್ ಭಾರ ಇದೆ ಮೂರ್ತಿ ಅಂತ ಎಲ್ಲ ಕಡೆನೂ ಮೆನ್ಷನ್ ಆಗಿದೆ. ಸೊ ಅದು ಸಿಂಗಲ್ ಆಗಿ ಬಂತ, ಪಾರ್ಟ್ ವೈಸ್ ಬಂತ, ಇಲ್ಲಿ ಹೇಗೆ ಇನ್ಸ್ಟಾಲ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಎಲ್ಲೂ ವಿಡಿಯೋಸ್ ಇಲ್ಲ, ಯಾರ ಹತ್ರನೂ ರೆಕಾರ್ಡ್ಸ್ ಇಲ್ಲ, ಅಥವಾ ಯಾರಿಗೂ ಅಲೋ ಮಾಡಿಲ್ಲ. ಮೂರ್ತಿ ಇನ್ಸ್ಟಾಲೇಷನ್ ಆಗುವಾಗ ಓಕೆ ಸೇಫ್ಟಿ ಪರ್ಪಸ್ ಮಾಡಲ್ಲ, ಅಗ್ರೀಡ್. ಯಾವುದೇ ವಿಡಿಯೋ ರೆಕಾರ್ಡಿಂಗ್ ಇಲ್ಲ. ಸೊ ಇದು 3 ಪಾಯಿಂಟ್ಸ್ ನಮ್ಗೆ ತುಂಬಾ ಅಂದ್ರೆ ತುಂಬಾ ನಮ್ಗೆ ಏನ್ ನಡೀತಾ ಇದೆ ರೂಮರ್ಸ್, ಅದನ್ನ ಸ್ವಲ್ಪ ಬೂಸ್ಟ್ ಮಾಡಕ್ಕೆ ಅಂತ ಅಡಿಷನಲ್ ಆಗಿ ಇಲ್ಲಿ ನಮ್ಗೆ ಡೌಟ್ ಆಯ್ತು ಈ 3 ಪಾಯಿಂಟ್ಸ್ ಅಲ್ಲಿ. ಸೊ ನಾವೇನ್ ಹೇಳ್ತಾ ಇರೋದು, ಇವಾಗ 28 ಜುಲೈಯಲ್ಲಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ವಿ. ಇನ್ಕ್ಲೂಡ್ PM ಆಫೀಸ್, ಹೋಮ್ ಮಿನಿಸ್ಟರ್ಸ್, ಮಿನಿಸ್ಟರ್ ಆಫ್ ಫಾರೆಸ್ಟ್, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಟೂರಿಸಂ, ಮಿನಿಸ್ಟರ್ ಆಫ್ ಕ್ಲೈಮೇಟ್ ಚೇಂಜ್, ಇದೆಲ್ಲ ಸೆಂಟ್ರಲ್. ಚೀಫ್ ಮಿನಿಸ್ಟರ್ ಆಫೀಸ್, DCM ಆಫೀಸ್, ಹೋಮ್ ಮಿನಿಸ್ಟರ್ಸ್ ಆಫೀಸ್, ಆಮೇಲೆ ಫಾರೆಸ್ಟ್ ಮಿನಿಸ್ಟರ್ಸ್ ಆಫೀಸ್, ಮತ್ತೆ ಟೂರಿಸಂ ಮಿನಿಸ್ಟ್ರಿ, ಇದೆಲ್ಲ ಸ್ಟೇಟ್. ಸೊ ಇಷ್ಟು ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಗೆ ಕಂಪ್ಲೇಂಟ್ ಆಗಿದೆ, ರೀಜನಲ್ ಕಮಿಷನರ್ ಆಫೀಸಿಗೆ ಕಂಪ್ಲೇಂಟ್ ಆಗಿದೆ, DC ಆಗಿದೆ, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಆಗಿದೆ. ಇದು ಎಲ್ಲ ಕರಪ್ಷನ್ ಇನ್ವಾಲ್ವ್. ಲೋಕಾಯುಕ್ತಕ್ಕೆ ಯಾವಾಗ ಕಂಪ್ಲೇಂಟ್ ಮಾಡಿದ್ದೀರಾ ಮೇಡಮ್? 28 ಜುಲೈ 2023 ಸರ್. ಓಕೆ, 28 ಜುಲೈಗೆ ಆಗಿರುವಂತದ್ದು. ಜೊತೆಗೆ ತಾವು ಪ್ರಮುಖವಾಗಿರುವಂತಹ 3 ಕಾರಣಗಳನ್ನ ತಾವು ಕೊಟ್ಟಿದ್ದೀರಾ, ಹಾಗಾಗಿ ತಮಗೆ ಡೌಟ್ ಇದೆ ಈ ಒಂದು ವಿಚಾರದಲ್ಲಿ ಅನ್ನುವಂಥದ್ದು. ಹೌದು. ಓಕೆ, ಇಲ್ಲಿ ಪರಶುರಾಮನ ಮೂರ್ತಿಯನ್ನ ನೋಡಿದಾಗ ತಾವು ಹೇಳ್ತಾ ಇರುವಂತದ್ದು ಕಂಚಿನ ಮೂರ್ತಿ ಜೊತೆಗೆ ಉಕ್ಕು ಮೂರ್ತಿ. ತಾವು ಹೇಳ್ತಾ ಇರುವಂತದ್ದಲ್ಲ, ಕಂಚು ಮತ್ತು ಉಕ್ಕನ್ನ ಮಿಶ್ರಿತ ಮಾಡಿರುವಂತಹ ಮೂರ್ತಿ ಅಂತ ನಮ್ಗಳಿಗೆ ಗೊತ್ತಿರುವಂತಹ ಮಾಹಿತಿ. ಆದ್ರೆ ತಮ್ಗಳಿಗಿರುವಂತಹ ಡೌಟ್ ಇದು ಕಂಚಿನ ಮೂರ್ತಿ ಹೌದಾ ಅಲ್ವಾ ಅಂತ ಡೌಟ್ ಆಗಿದ್ರೆ. ಹೌದು ಸರ್, ಖಂಡಿತವಾಗಿ. ಯಾಕೆ ಅಂದ್ರೆ ನಾನು ಈಗಷ್ಟೇ ಹೇಳಿದೆ, 33 ಅಡಿ ಒಂದು ಕಂಚಿದ್ದು ಮೂರ್ತಿ 40 ದಿನದಲ್ಲಿ ರೆಡಿ ಆಗುತ್ತೆ ಅಂದ್ರೆ ನಾವು ಅಷ್ಟು ಟೆಕ್ನಾಲಜಿಲಿ ಡೆವಲಪ್ಡ್ ಇದೀವಿ ಅಂತ ಅರ್ಥ. ಸೊ ತುಂಬಾ ಖುಷಿ ಇದೆ ಆ ವಿಚಾರದಲ್ಲಿ. ಇನ್ನು ಒಂದು, ಅದು ಆಗಿದೋ ಇಲ್ವೋ ನೀವು ಕರೆಕ್ಟ್ ಆಗಿ ಹೇಳಿ. ಯಾವಾಗ ಇನಾಗ್ರೇಷನ್ ಆಯ್ತು, ಇನಾಗ್ರೇಷನ್ ಆಗುವಾಗ್ಲೂ ಎಕ್ಸ್ ಮಿನಿಸ್ಟರ್ ಸುನಿಲ್ ಕುಮಾರ್ ಯಾರಿದ್ದಾರೆ ಇವಾಗ ಕರೆಂಟ್ MLA, ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, 1 ತಿಂಗಳಲ್ಲಿ ಅಂದ್ರೆ ಕಂಚಿನ ಮೂರ್ತಿ ಉದ್ಘಾಟನೆ ಕಂಪ್ಲೀಟ್ ವರ್ಕ್ ಆಗಿರೋದಕ್ಕೇನೆ ಉದ್ಘಾಟನೆ ಆಗ್ತಾ ಇದೆ. ಮತ್ತೆ ಯಾವಾಗ ಉದ್ಘಾಟನೆ ಟೈಮಲ್ಲೇ ಇಲ್ಲಿನ ಕೆಲವೊಂದು ಲೋಕಲ್ ಮೆಂಬರ್ಸ್ ಕ್ವಶನ್ ರೈಸ್ ಮಾಡಿದ್ರು, ಕೆಲವೊಂದು ಉಡಾಫೆ ಉತ್ತರಗಳನ್ನ ಕೊಟ್ಟಿದ್ರು. ಸೊ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವ ಸಚಿವರು ಉಡಾಫೆ ಉತ್ತರಗಳನ್ನ ಕೊಟ್ಟಿದ್ರು. ಅದಕ್ಕೆ ಬಡ್ದು ನೋಡಿ, ಅಲ್ಲಿಂದ ಹಾರಿ ನೋಡಿ, ಇಂತ ಎಲ್ಲ ಉಡಾಫೆ ಉತ್ತರಗಳು ಬಂದಿತ್ತು. ಬಟ್ ಅದನ್ನು ಬಿಟ್ಟು ನಾನು ಹೇಳೋದೇನಂದ್ರೆ, ನೀವು ಮಾಡಿದೀರಾ, ದಟ್ ಇಸ್ ಅಗ್ರೇಡ್. ಒಂದು ನಮ್ಗೆ ಕ್ಲಾರಿಟಿ ಕೊಡಿ. ನಮ್ಗೆ ಇನಾಗ್ರೇಷನ್ ಆಗುವಾಗ ಹೇಳಿದ್ರು ಟಿಲ್ ಮಾರ್ಚ್ ನಾವ್ ಅದನ್ನ ಕ್ಲೋಸ್ ಇಡ್ತೀವಿ, ವರ್ಕ್ ಆದ ತಕ್ಷಣ ಮಾರ್ಚ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಜನಗಳಿಗೆ ಅದನ್ನ ವೀಕ್ಷಣೆಗೆ ಬಿಡ್ತೀವಿ ಅಂತ. ಬಟ್ ಏನ್ ಮಾಡಿದ್ದಾರೆ, ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ ಸರ್. ನಾವು ಜೂನ್ ಅಲ್ಲಿ ಯಾವಾಗ ನಾನು ಫಸ್ಟ್ ಕಂಪ್ಲೇಂಟ್ ಅಂದ್ರೆ ನಿರ್ಮಿತಿ ಕೇಂದ್ರಕ್ಕೆ ಹೋಗಿ ಕ್ವಶನ್ ಮಾಡಿದಾಗ, ತಹಶೀಲ್ದಾರ್ ಆಫೀಸ್ ಇಂದ ಯಾವ ಮ್ಯಾಜಿಸ್ಟ್ರೇಟ್ ಇದ್ದಾರೆ ಅವರಿಂದ ಒಂದು ಲೆಟರ್ ಬರುತ್ತೆ, ಜೂನ್ 26 ಜೂನ್ 2023. ಸೊ ಇಲ್ಲಿ ಒಂದು ಲೆಟರ್ ಆಗುತ್ತೆ, ಈ ದಿನದಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ಇಲ್ಲಿ ಸಾರ್ವಜನಿಕ ಇದು ವೀಕ್ಷಣೆ ನಿರ್ಬಂಧಿಸಿದೆ ಅಂತ ಹಾಕ್ತಾರೆ. ಬಟ್ ಒಂದು ಏನಂದ್ರೆ, ತಹಶೀಲ್ದಾರ್ಗೆ ಇದು ಇನ್ನೂ ಹ್ಯಾಂಡ್ ಓವರೇ ಆಗಿಲ್ಲ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರೆನ್ಸ್ ಇಲ್ಲ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದೆ, ಇದು ಗೋಮಾಳ ಜಾಗ, ಇಲ್ಲಿ ಯಾವುದೇ ಪ್ರಾಜೆಕ್ಟ್ ಮಾಡ್ಲಿಕ್ಕಿಲ್ಲ ಅನ್ನೋದೊಂದು ಹಿಂಬರಹ ಬಂದಿದೆ ಸರ್ಕಾರದಿಂದ. ಓಕೆ, ಬಟ್ ತಹಶೀಲ್ದಾರ್ ಅವರು ಸಡನ್ ಆಗಿ ನಿರ್ಬಂಧ ಹೇರ್ತಾರೆ, ಅಲ್ಲಿ ಯಾವ್ದು ಸೆಕ್ಯೂರಿಟಿ ಕೊಡಲ್ಲ ಜನಗಳಿಗೆ. ಯಾವಾಗ ಒಂದು ಈ ಕ್ಲೋಸ್ ಆಗಿ ಒಂದು 3 ತಿಂಗಳಲ್ಲಿ ಯಾವಾಗ ನೋಡಿದ್ರು ಗ್ರೀನ್ ಪರದೆ ಒಂದು ಹಾಕಿರ್ತಾರೆ. ಸೊ ಆಟೋಮೆಟಿಕ್ ಆಗಿ ನಮ್ಗೆ ಡೌಟ್ ಬಂದೇ ಬರುತ್ತೆ ಜನರಿಗೆ, ಯಾಕೆ ಪರದೆ ಹಾಕ್ತಿದ್ದಾರೆ, ಯಾಕೆ ಮೂರ್ತಿ ಹತ್ರದಿಂದ ನೋಡಿದಾಗ ಪೇಂಟ್ ಕೊಟ್ಟಂಗ್ ಕಾಣಿಸ್ತದೆ. ಎಷ್ಟೋ ಜನ ಬಂದು ಇನ್ನೋಸೆಂಟ್ ಪೀಪಲ್ಸ್, ಅವರು ಕೃಷಿ ಮಾಡ್ಕೊಂಡು ರಿಕ್ಷಾ ಓಡಿಸ್ಕೊಂಡು ಏನಾದ್ರು ಒಂದು ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಬಂದು ಹೇಳ್ತಾರೆ ಕಂಚಿನ ಪ್ರತಿಮೆಗೆ ಯಾರು ಪೇಂಟ್ ಮಾಡ್ತಾರೆ,
Okay. So, ಅಷ್ಟು ಬೇಸಿಕ್ ನಾಲೆಜ್ ಎಲ್ರಿಗೂ ಇರುತ್ತೆ. ಓಕೆ So, ಒಂದು 2-3 ವಾರಕ್ಕೊಂದ್ಸಲ ಗ್ರೀನ್ ಪರದೆ ಹಾಕ್ತಾರೆ, ಒಂದೇ ಸಲಕ್ಕೆ ಹಳದಿ ಕಾಣುತ್ತೆ, ಆಮೇಲೆ ಕಪ್ಪಾಗುತ್ತೆ ಮೂರ್ತಿ. ಓಕೆ ಸೊ ಇಂಥದ್ದೆಲ್ಲ ಸೆನ್ಸ್ ಇರೋದ್ರಿಂದ ನಮ್ಗೆ ನಾವ್ ಇಷ್ಟೇ ಕೇಳ್ತಾ ಇರೋದು, ನಮ್ ಮುಂದೆ ಒಂದ್ಸಲ ಟೆಸ್ಟ್ ಮಾಡಿ ಅದು ಏನಾದ್ರೂ ಜೆನ್ಯೂನ್ ಆಗಿ ಕಂಚಿನ ಮೂರ್ತಿ ಅಂತ ಹೇಳಿದ್ರೆ ಫಸ್ಟ್ ಪರ್ಸನ್ ಇದನ್ನ ತುಂಬಾ ಓಪನ್ ಆಗಿ ರಿಸೀವ್ ಮಾಡ್ತೀನಿ ಅಂಡ್ ಖುಷಿ ಪಡುವಂತ ಫಸ್ಟ್ ಪರ್ಸನ್ ಒಂದು ಗುಂಪು ಅಂತ ಇದ್ರೆ ಅದು ನಾವೇ. ಓಕೆ ಸೊ ಅದು ಜೆನ್ಯೂನಿಟಿ ಒಂದ್ಸಲ ಚೆಕ್ ಆಗ್ಲಿ. ಇನ್ನೊಂದು ಏನಂದ್ರೆ ನಿಮ್ಗೆ ಇನ್ನೊಂದು ಅದ್ರಲ್ಲಿ ಕರಪ್ಷನ್ ಯಾಕೆ ಇನ್ವಾಲ್ವ್ ಅಂತ ಹೇಳ್ತೀನಿ ಅಂದ್ರೆ, ಇಲ್ಲ ಒಂದು ಕ್ಲಿಯರ್ ಮಾಡ್ತೇನೆ ಮೇಡಮ್. ಬಿಫೋರ್ ದಟ್ ಒಂದು ಕ್ಲಿಯರ್ ಮಾಡ್ತೇನೆ. ನಿಮ್ಮ ಒಂದು ಬದ್ಧತೆ ಬಗ್ಗೆ ನಮಗೆ ಕಾಳಜಿ ಬಗ್ಗೆ ಹೆಮ್ಮೆ ಇದೆ. ತಾವು ಹೇಳ್ತಾ ಇರೋದು ಪ್ರಥಮವಾಗಿ ತಾವು ಕ್ಲಿಯರ್ ಮಾಡಿದ್ದೀರಾ. ಆರೋಪಕ್ಕೋಸ್ಕರ ನಾವುಗಳು ಮಾತಾಡ್ತಿರ್ಲಿಲ್ಲ, ಆರೋಪ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆನ ಮಾಡ್ತಾ ಇಲ್ಲ. ಯಾಕಂದ್ರೆ ಕಾರ್ಕಳದಲ್ಲಿ ಇಂತಹ ಒಂದು ಥೀಮ್ ಪಾರ್ಕ್ ನಿರ್ಮಾಣ ಆಗುತ್ತೆ ಅಂತ ಬಂದಾಗ ಬೈಲೂರಿನವರಾಗಿ ತಮಗೆ ಹೆಮ್ಮೆ ಇದೆ, ಪ್ರೌಡ್ ಫೀಲ್ ಇದೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಈ ರೀತಿಯ ಆರೋಪಗಳು ವದಂತಿಗಳು ಬಂದಾಗ ಏನೋ ಬಹಳ ಬೇಸರ ಇದೆ. ಆ ನಿಟ್ಟಿನಲ್ಲಿ ಕನ್ಫರ್ಮೇಷನ್ ಬೇಕು. ಎಸ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗಳಿಗೆ ಏನಾದರೂ ವಿಚಾರಗಳಿದ್ರೆ ಸಮಾಜದಲ್ಲಿ ಅದನ್ನು ನಾವು ತಿಳುವಳಿಕೆ ಮಾಡಿಕೊಳ್ಳುವಂಥದ್ದು ನೋ ಡೌಟ್, ಅದರಲ್ಲಿ ರೈಟ್ ವೇ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಸೊ ಹಾಗಾಗಿ ಇರುವಂತಹ ಕಾಳಜಿಗೆ ನಾನು ಯಾವತ್ತೂ ಕೂಡ ಎಸ್ ಆ ಒಂದು ವಿಚಾರ. ಅಟ್ ದ ಸೇಮ್ ಟೈಮ್ ತಾವು ಇಲ್ಲಿ ಹೇಳ್ತಾ ಇರುವಂಥದ್ದು ಆ ಒಂದು ಪ್ರತಿಮೆಗೆ ಬಣ್ಣ ಬಳಿಲಾಗ್ತಾ ಇದೆ ಅನ್ನುವಂಥದ್ದು. ನನ್ನ ಇಲ್ಲಿ ಬರುವಂತಹ ಪ್ರಶ್ನೆ, ಜನವರಿಯಂದು ಇನೋಗ್ರೇಷನ್ ಆಯಿತು, ಹಾಗಾದರೆ ಎಷ್ಟು ತಿಂಗಳುಗಳ ಕಾಲ ಜನರಿಗೆ ನೋಡುವಂತಹ ಒಂದು ಅವಕಾಶ ಇತ್ತು? ಯಾಕಂದರೆ ನಾನು ಕೂಡ ಮೊನ್ನೆ ತಾನೇ ಹೋದಾಗ ಅಲ್ಲಿ ಕ್ಲೋಸ್ಡ್ ಇತ್ತು, ಸೆಪ್ಟೆಂಬರ್ ಅಂತ್ಯದವರೆಗೆ, ಅಂದರೆ ಅಕ್ಟೋಬರ್ನಲ್ಲಿ ತೆರೀತಾರೆ ಅನ್ನುವಂಥದ್ದಿತ್ತು. ಸೊ ಹಾಗಿದ್ದಾಗ ಏನು ಹೇಳ್ತೀರಾ ಮೇಡಮ್? ಅಂದರೆ ಯಾವಾಗ ಎಷ್ಟು ತಿಂಗಳುಗಳ ಕಾಲ ಜನರಿಗೆ ನೋಡ್ಲಿಕ್ಕಿತ್ತು ಅಲ್ಲಿ? ಸರ್, ಜನರಿಗೆ ನೋಡ್ಲಿಕ್ಕೆ ಅಂದ್ರೆ ಸ್ಟಾರ್ಟಿಂಗ್ ಜಾನ್ 27 ಗೆ ಇನಾಗ್ರೇಷನ್ ಆಗಿದೆ. ಸೊ ಮಾರ್ಚ್ ಎಂಡ್ ವರೆಗೆ ಓಪನ್ ಇಟ್ಟಿದ್ರು. ಸೊ ಮಾರ್ಚ್ ಅಲ್ಲಿ ಕ್ಲೋಸ್ ಮಾಡಿದ್ರು, ಅಂದ್ರೆ ಮಾರ್ಚ್ ಎಂಡ್ ಗೆ, ಏಪ್ರಿಲ್ 1 ಇಂದ ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿದ ರೀಸನ್ ಏನಂದ್ರೆ ಮಳೆ ಅಂದ್ರೆ ಥೀಮ್ ಪಾರ್ಕ್ ಒಳಗೆ ಬಿಡ್ತಾ ಇದ್ರು, ಮೂರ್ತಿ ಹತ್ರಕ್ಕೆ ಬಿಡ್ತಾ ಇರ್ಲಿಲ್ಲ. ರೀಸನ್ ಹೇಳ್ತಾ ಇದ್ರು, ಮಳೆ ಬರ್ತಾ ಇದೆ, ಜಾರುತ್ತೆ, ಸೊ ಸೆಕ್ಯೂರಿಟಿ ಪ್ರಾಬ್ಲಮ್, ಯಾರಿಗಾದ್ರೂ ಏನಾದ್ರು ಆದ್ರೆ. ಅಗ್ರೀಡ್. ಬಟ್ ಅವಾಗ್ಲೂ ನಿರ್ಮಿತಿ ಕೇಂದ್ರದಿಂದ ವರ್ಕ್ ಇನ್ನೂ ನಡೀತಾನೆ ಇತ್ತು, ಈ ಸಿವಿಲ್ ವರ್ಕ್ಸ್ ಎಲ್ಲ ನಡೀತಾ ಇತ್ತು, ರೋಡ್ ಆಗ್ತಾ ಇತ್ತು, ಇನ್ನು ಮುಗ್ದಿರ್ಲಿಲ್ಲ. ಅದು ಸುತ್ತ ಏನ್ ಇವಾಗ ಕಾಂಕ್ರೀಟ್ ರೋಡ್ ಮಾಡ್ತಾ ಇದ್ರೆ ಅದು ಆಗಿರ್ಲಿಲ್ಲ ಸ್ವಲ್ಪ. ಸೊ ಅದು ಆಗ್ತಾ ಇತ್ತು. ನೆಕ್ಸ್ಟ್ ಅಂದ್ರೆ ಮೂರ್ತಿಯನ್ನ ಒಂದು ಹಾರ್ಡ್ಲಿ ಇನಾಗ್ರೇಷನ್ ಆದ್ಮೇಲೆ ಒಂದು 2 months ಬಿಟ್ಟಿದ್ದಾರೆ ಪಬ್ಲಿಕ್ ಗೆ ಅಂತ ನೋಡಿ. ಹೌದು, ಬಟ್ ನಿಮ್ಗೆ ಥೀಮ್ ಪಾರ್ಕ್ ಒಳಗೆ ಹೋಗ್ಬೋದಿತ್ತು. ಅದು ಮೂರ್ತಿ ಹತ್ರ ಹೋಗ್ಲಿಕ್ಕೆ ಮಳೆ, ಕಾಲ್ ಜಾರತ್ತೆ ಅಂತ ಆತರ ಒಂದು ಕೊಟ್ಟರು ರೀಸನ್. ಆಮೇಲೆ ಜೂನ್ ಎಕ್ಸಾಕ್ಟ್ ಆಗಿ ತಹಶೀಲ್ದಾರ್ ಇದು ಕೊಟ್ಟಿರೋದು ಜೂನ್ 26 ಗೆ ಸರ್. ಜೂನ್ 26 ಇಂದ ನೆಕ್ಸ್ಟ್ ಸೆಪ್ಟೆಂಬರ್ ಎಂಡ್ ವರೆಗೆ ಯಾರಿಗೂ ಪ್ರವೇಶವಿಲ್ಲ ಅಂತ ಹಾಕಿದೆ. ಓಕೆ, ಇದು ತಹಶೀಲ್ದಾರ್ ಅವರ ಮುತುವರ್ಜಿಯಲ್ಲಿ ಸುಪರ್ದಿಯಲ್ಲಿ ಹಾಕಿರುವಂತದ್ದು. ಹೌದು. ಓಕೆ, ಆದರೆ ಇಲ್ಲಿ 2 ತಿಂಗಳುಗಳ ಕಾಲ ಮಾತ್ರ ಸಾರ್ವಜನಿಕರಿಗೆ ಒಂದು ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿತ್ತು. ತದನಂತರ ಅದನ್ನು ಕ್ಲೋಸ್ ಮಾಡಿದರೆ ಇನ್ನು ಅಕ್ಟೋಬರ್ನಲ್ಲಿ ಓಪನ್ ಆಗುತ್ತೆ ಅನ್ನುವಂಥದ್ದು. ಏನು ಕಾರಣ, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ತಮ್ಮಗಳ ಕಾಳಜಿ, ಹಾಗಾಗಿ ತಾವುಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಬಿಫೋರ್ ದಟ್ ನಾನು ಇವತ್ತು ತಹಶೀಲ್ದಾರ್ ಅವ್ರ ಜೊತೆ ತಾವುಗಳು ಮಾತನಾಡಿದಾಗ ನಾನು ಅದನ್ನು ಕೇಳ್ಪಟ್ಟೆ. ಒಂದ್ಸಲ ಜನರಿಗೆ ನಾನು ಮತ್ತೊಮ್ಮೆ ನಾನು ಅದನ್ನು ತೋರಿಸಬೇಕು, ಏನಾಗಿದೆ ಪ್ರತಿಭಟನೆಯಲ್ಲಿ ಯಾವೆಲ್ಲ ವಿಚಾರಗಳು ಬಂತು ಅನ್ನುವಂಥದ್ದು. ಒಂದ್ಸಲ ನೋಡ್ಕೊಂಡು महात्मना नाम या इदं पुण्यानित्यं इष्टादुर्गीते नाशुभं प्राप्नोति वेदान्तपूर्वं वैश्वदनसंपूर्णात्मया धर्मादिप्राप्त्या धर्मं हस्ताभ्यां प्राप्त्या कामनाभ्यां कामं प्रजाभ्यां प्राप्त्या अभिमानि बोलो भारत माता की वंदे मातरम वंदे मातरम वंदे मातरम श्री गुरुभ्यो नमः. श्री गुरुभ्यो नमः. हरिः ओम. हरिः ओम. गजाननं भूतगणादिसेवितं गजाननं भूतगणादिसेवितं कपित्तजम्बो फलसारभक्षितं पंकजदेवसवीरग्रताग्महत्मना ससुरासुरगन्धं सयोगरं वास या इदं पुण्यानित्यं इष्टादुर्गीते नाशुभं प्राप्नोति वेदान्तपूर्वं वैश्वदनसंपूर्णात्मया धर्मादिप्राप्त्या कामनाभ्यां
ಬೇರೆ ಏನು ನಾವು ಮಾತಾಡೋಣ, ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಒಂದು ನಿಮಗೆ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ನಿನ್ನೆ ನಾನು ಈವನ್ DC ಆಫೀಸ್ ನಿಮ್ಮ ಹತ್ರ ಕೊಟ್ಟಾಗ್ಲು SP ಆಫೀಸ್ ಮೇಡಮ್ ಇದು ಪ್ರೊಹಿಬಿಟೆಡ್ ಅಂತ, ಯಾಕಂದ್ರೆ ನೀವೇ ಕೆಳಗಡೆ ಹಾಕಿರೋದು ನಿಮ್ಮ ಆಫೀಸಿಂದಾನೇ ಆಗಿರೋದು ಅಂತ, ತಹಶೀಲ್ದಾರ್ ದಂಡಾಧಿಕಾರಿ ಅಂತ. ಸೊ ನಿಮ್ಗೆ ಗೊತ್ತಿದೆ, ನೀವು ಮಾಡಿದಿರ ಆರ್ಡರ್ ಅಂತ, ಪ್ರೊಹಿಬಿಟೆಡ್ ಅಂತ ಆವಾಗಲೇ ಹೇಳ್ಬೋದಿತ್ತಲ್ಲ ಸರ್. ನೀವು ಆಮೇಲೆ ಕಾಲ್ ಮಾಡಿ ಯಾವಾಗ್ಲೂ ಸಾಮಾನ್ಯವಾಗಿ ತಾಲೂಕು ಆಫೀಸ್ ಅದರಲ್ಲಿ ಮೆನ್ಷನ್ ಇದೆ. ಹೇಳ್ತೀನಿ, ಸಾಮಾನ್ಯವಾಗಿ ನಾನು PUC ಎಕ್ಸಾಮ್ಗೆ ಅರ್ಜೆಂಟಾಗಿ ಹೋಗ್ತೇನೆ, ನಿಮ್ಗೂ ಗೊತ್ತಿದೆ, ನೋಡ್ತಾ ಇದ್ದೀನಿ 5 ನಿಮಿಷ ನನಗೆ ಅಲ್ಲಿ ಕುತ್ಕೊಳ್ಳೋ ಪರಿಸ್ಥಿತಿ. 10 days ನೀವು ಬಿಟ್ಟು ಎಲ್ಲಿ ಬೇಕಾದ್ರೂ ಮಾಡ್ಬೇಡಿ. 10 days ಟೈಮ್ ಯಾಕೆ ಸರ್? ಇವಾಗ ನಾವು ಕೇಳ್ತಾ ಇರೋದು, ನಾವೆಲ್ಲ ಕಡೆ ಕಂಪ್ಲೇಂಟ್ಸ್ ಅಲ್ಲ ಹೇಳಿದ್ವಿ, ನೀವು ಮನವಿ ಬೇಕಾದ್ರೆ ಕೇಳ್ತೀವಿ ಅಂತ. ಆಮೇಲೆ ಆಫೀಸ್ ಹತ್ರ ಮಾಡ್ಕೊಳ್ಳಿ. ನೀವು 1 month ಆಲ್ಮೋಸ್ಟ್ ಸರ್. ನಾನು ಒಂದೇ ಹೇಳ್ತೇನೆ, ಜಾನ್ವರಿಲಿ ಇನಾಗ್ರೇಷನ್ ಆಗಿದೆ ಇದು. ಅವರು ಆವಾಗಲೂ MLA ಅಥವಾ ಮಿನಿಸ್ಟರ್ ಯಾರಿದ್ರು, ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದು ಮಾರ್ಚ್ ಅಲ್ಲಿ ಕಂಪ್ಲೀಟ್ ಆಗಿ ಕಾಮಗಾರಿ ಇವಾಗ ಏನು ಸಣ್ಣ ಪುಟ್ಟದಿದೆ ಸಿವಿಲ್ ವರ್ಕ್, ಓಕೆ, ಅದು ಕಂಪ್ಲೀಟ್ ಆದ ನಂತರ ಮಾರ್ಚಲ್ಲಿ ಓಪನ್ ಮಾಡ್ತೇವೆ ಅಂತ. ನಾವು ಮಾರ್ಚ್ ತನಕನೂ ವೆಯ್ಟ್ ಮಾಡಿದ್ದೀವಿ. ಏಪ್ರಿಲಿಂದ ನಾನು ಸ್ಟಾರ್ಟ್ ಮಾಡಿದ್ದು ಡಾಕ್ಯುಮೆಂಟ್ಸ್ ಇದ್ರದ್ದು ಕಲೆಕ್ಟ್ ಮಾಡೋಕ್ಕೆ. ಯಾಕೆ ಅಂತ ಹೇಳಿದರೆ, ಎಲ್ಲ ಕಡೆ ರೂಮರ್ಸ್ ಹೋಯಿತು, ಅದು ಮೂರ್ತಿ ಸರಿ ಇಲ್ಲ ಅಂತ ಒಂದು ನಮ್ಮ ಜವಾಬ್ದಾರಿ. ನಾನು ಇವಾಗ ಬಂದಿದ್ದು ಸರ್ಕಾರದ ಪ್ರತಿನಿಧಿ, 3 ಹಿಂದೆ ಯಾರು ಇದ್ದಾರೆ ಅದನ್ನ ನೀವು ಕಂಟಿನ್ಯೂ ಮಾಡಬಹುದು. ನಂತರ ಆಕ್ಷನ್ ತಗೊಳ್ಬೋದಿತ್ತಲ್ವಾ? ಈಗ ಸರ್ ನಾನೆಲ್ಲೋ ಹೋಗ್ತೇನೆ, ಯಾರೋ ನನ್ನ ಮುಂದೆ ಏನೋ ಕಳ್ಳತನ ಮಾಡಿದ್ದಾನೆ ಅಂತ ಹೇಳಿದ್ರೆ ನಾನು ನೋಡಿ ಸುಮ್ಮನೆ ಇರ್ತೇನೆ ಸರ್? ಇಲ್ಲಲ್ವಾ? ನಾನು ಅದನ್ನು ಏನ್ ಮಾಡ್ತೇನೆ, ಯಾರಿಗಾದ್ರೂ ಇನ್ಫಾರ್ಮ್ ಮಾಡ್ತೇನೆ ಹೈಯರ್ ಅಥಾರಿಟಿಗೆ. ಅದು ನಿಮ್ಮ ಕಡೆಯಿಂದ ಆಗಿದೆ ಸರ್, ಅದು ಇಲ್ಲ. ನಾವು ಆಲ್ಮೋಸ್ಟ್ ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿ 28ಗೆ, ನಾವಿವತ್ತು ಪ್ರೊಟೆಸ್ಟ್ ಮಾಡ್ತಿರೋದು 26ಕ್ಕೆ, 28 ದಿವಸ ನಾವು ವೆಯ್ಟ್ ಮಾಡಿದ್ದೇವೆ. ಓಕೆನಾ? ಆಲ್ಮೋಸ್ಟ್ ನಿಮ್ ಎಲ್ಲರಿಗೆ ಪಾರ್ಟಿ ಯಾರಂತ ಎಲ್ಲ ಮಾಡಿ, ಏನೇ ಐಟಮ್ ಬರ್ಬೇಕು 50,000 ಅಬೋ, 49,999 ರೂಪಾಯಿ ಅಬೋ ಏನಿದ್ರು ಇವೇ ಬಿಲ್ ಜನರೇಟ್ ಆಗ್ಬೇಕು. 2 ಕೋಟಿ 3 ಲಕ್ಷದ್ದು ವೆಚ್ಚವಾಗಿರೋ ಮೂರ್ತಿ ಬೆಂಗಳೂರಿಂದ ಇಲ್ಲಿ ಬರುತ್ತೆ, ಒಂದು ಇವೇ ಬಿಲ್ ಇಲ್ಲ. ಯಾವ ತರ ಬಂತು? ನಾರ್ಮಲ್ ಆಗಿ ನಮ್ಮಲ್ಲಿ ಅಲ್ಲಿ ಸರ್ ಎಲ್ಲ ಅಂತ ಹೇಳಿದ್ರೆ, ನಮ್ಮ ತಾಲೂಕು ಆಫೀಸ್ ಹತ್ರ ಒಂದು ಚಿಕ್ಕ ಮೂರ್ತಿ ಬಂದಿತ್ತು ನಮ್ಗೆ ಗೊತ್ತಿರೋ ಪ್ರಕಾರ. ಅಲ್ಲಿ NOC ಇಲ್ಲದೆ ಇಷ್ಟು ಆಲ್ಮೋಸ್ಟ್ 7 ಕೋಟಿ ರಿಲೀಸ್ ಆಗಿದೆ, 6,77 ಲಕ್ಷ ರಿಲೀಸ್ ಆಗಿದೆ ವಿದೌಟ್ NOC ರೆವೆನ್ಯೂ. ಫಸ್ಟ್ ಆಫ್ ಆಲ್ ವಿದೌಟ್ NOC ನಾವು ಮನೆ ಕಟ್ಟಬೇಕಿದ್ರೆ ನಾವು ಮೇನ್ ಕನ್ವರ್ಷನ್ ಮಾಡಬೇಕು. ಕನ್ವರ್ಷನ್ ಆಗಿಲ್ಲ ಅಂತ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ, ಅದನ್ನು ಮಾಡದೆ ಆಲ್ಮೋಸ್ಟ್ 7 ಕೋಟಿ ನಾವು ಸ್ಯಾಂಕ್ಷನ್ ಆಗಿ ಕೊಟ್ಟಾಗಿದೆ, ರಿಲೀಸ್ ವಿಡ್ರಾ ಆಗಿದೆ. ಸೊ ಅದರಲ್ಲಿ ಏನ್ ಕರಪ್ಷನ್ ಇದೆ ಅದನ್ನು ಆಲ್ರೆಡಿ ನಾವು ಇದು ಇವತ್ತು ಪ್ರತಿಭಟನೆ ಸಂದರ್ಭಗಳಲ್ಲಿ ತಹಶೀಲ್ದಾರ್ ಅವರು ಬಂದಿದ್ರು. ಆ ಸಂದರ್ಭ ಮಾತುಕತೆ ಮಾಡಿದ್ದು, ಅವರ ಪ್ರಶ್ನೆಗಳನ್ನು ಕೇಳಿದಾಗ ತಹಶೀಲ್ದಾರರು ಉತ್ತರ ತಾವುಗಳು ಗಮನಿಸಿದ್ದೀರಾ, ಏನಾಗ್ತಾ ಇದೆ ಮಾತಾಡ್ತೀನಿ. ಜೊತೆಗೆ ಜನರು ಏನು ಹೇಳ್ತಾರೆ ಈ ವಿಚಾರವನ್ನು ಜನರು ಗಮನಿಸಿದ್ದಾರೆ. ನಾಟ್ ಓನ್ಲಿ ಕಾರ್ಕಳ, ನಮ್ಮ ಕರಾವಳಿ ಭಾಗದವರು ಕೂಡ ನೋಡಿದ್ದಾರೆ, ಸಂಭ್ರಮಿಸಿದ್ದಾರೆ. ನಮ್ಮ ಕರಾವಳಿ ಭಾಗದಲ್ಲಿ ಇಂತಹ ಒಂದು ಐತಿಹಾಸಿಕವಾಗಿರುವಂತಹ ಕಂಚಿನ ಪರಶುರಾಮನ ಮೂರ್ತಿ ಎದ್ದು ನಿಲ್ಲುತ್ತೆ ಅನ್ನುವಂಥದ್ದು. ಆದರೆ ಇಂತಹ ಆರೋಪಗಳು ಬಂದಾಗ ಅಷ್ಟೇ ಬೇಸರ ಪಟ್ಟಿದ್ದಾರೆ ನಮ್ಮ ಕರಾವಳಿ ಭಾಗದವರು. ಹಾಗಿದ್ದಾಗ ಜನರ ಅಭಿಪ್ರಾಯ, ಜನರು ಏನು ಹೇಳ್ತಾರೆ, ಅವರ ಕರೆಗಳನ್ನು ಕೂಡ ನಾನು ಸ್ವೀಕಾರ ಮಾಡ್ತೀನಿ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ನಾನು ಫ್ರಾನ್ಸಿಸ್ ಅಂತ ಉಡುಪಿಯಿಂದ. ಫ್ರಾನ್ಸಿಸ್ ಅವರು ಉಡುಪಿಯಿಂದ. ನಮಸ್ತೆ ಫ್ರಾನ್ಸಿಸ್ ಅವರೇ, ಮಾತಾಡಿ. ನಮಸ್ತೆ. ಅಂದ್ರೆ ಇದು ಕೇಳಿ ಬರೋದು ತುಂಬಾ ಬೇಸರ ಆಯ್ತು. ಯಾಕಂತ ಹೇಳಿದ್ರೆ ಇಷ್ಟು ಖರ್ಚು ಮಾಡಿ ಹಣ ಪೋಲಾಗಬಾರ್ದು, ಮತ್ತೆ ಇದು ಪಕ್ಷಾತೀತವಾಗಿರಬಾರ್ದು. ಯಾಕಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂತು ಅನ್ನೋ ಕಾರಣಕ್ಕೆ ಪಕ್ಷಾತೀತವಾಗಿರಬಾರ್ದು. ಅದರ ಬದಲಾಗಿ ಇದಕ್ಕೆ ಬೇಕಾದ ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಿ ಇದನ್ನು ಕ್ಲಿಯರ್ ಮಾಡ್ಬೇಕು. ಯಾಕಂದ್ರೆ ಒಂದು ಕಡೆಯಿಂದ ಅದು ಮೂರ್ತಿ ಕಂಚಿದ್ದು ಅಲ್ಲ, ಅದು ಯಾವುದು ಅಲ್ಲ ಇದೆ, ಅದೊಂದು ಕಡೆಯಿಂದ ಪರಶುರಾಮನಿಗೂ ಅವಮಾನ ಆಗುತ್ತೆ. ಅದು ಅವಮಾನ ಆಗದ ಹಾಗೆ ಧರ್ಮದ ರೀತಿಯಲ್ಲೂ ರಾಜಕೀಯ ರೀತಿಯಲ್ಲೂ ಸೈಂಟಿಫಿಕ್ ಆಗಿ ಎಲ್ಲರೂ ನೋಡಿ ಕರೆಕ್ಟ್ ಆಗಿ ತನಿಖೆ ಮಾಡಿ ಸತ್ಯ ಹೌದಾದ್ರೆ ಅದು ಹೊರಗೆ ಬರಬೇಕು. ಇದೊಂದು 2 ದಿನ ಮಾತಾಡಿ ಮತ್ತೆ ತಣ್ಣಗಾಗೋದಲ್ಲ. ಒಂದ್ಸಲ ಏನಾದ್ರೂ ಇದು ಅವ್ಯವಹಾರ ಅಂತ ಹೇಳಿದ್ಮೇಲೆ ಇದಕ್ಕೆ ಸರಿಯಾದ ಒಂದು ತೀರ್ಪು ತನಿಖೆ ಆಗ್ಬೇಕು. ಮತ್ತೊಂದಂದ್ರೆ ಅಲ್ಲಿ ಅವ್ಯವಸ್ಥೆ ಇತ್ತು ಸ್ಟಾರ್ಟಿಂಗ್ ಮಾಡಿದಾಗ್ಲು. ಪಾರ್ಕಿಂಗ್ ಹೋಗುವಾಗ ಪಾರ್ಕಿಂಗ್ ಇದು ಜಾಗ ಇಲ್ಲ, ಸ್ಟ್ರೀಟ್ ಲೈಟ್ ಒಂದೂ ಇಲ್ಲ. ಹೆಣ್ಮಕ್ಳು ನಡ್ಕೊಂಡು ಬರ್ತಿರುವಾಗ ಸ್ಟ್ರೀಟ್ ಲೈಟ್, ನಾನು ಗೂಗಲ್ ಅಲ್ಲಿ ಕೂಡ ಬರ್ದಿದ್ದೆ ಸ್ಟ್ರೀಟ್ ಲೈಟ್ ಇಲ್ಲ ಅಂತ. ಅಲ್ಲಿ ಸ್ಟ್ರೀಟ್ ಲೈಟ್ ಇಲ್ವೇ ಇಲ್ಲ, ಕಂಪ್ಲೀಟ್ ಡಾರ್ಕ್ನೆಸ್. ಅದೆಲ್ಲ ಸರಿಯಲ್ಲ. ಒಂದು ಕಡೆಯಿಂದ ಯಾವ್ದು ಪಾರ್ಕ್ ಮಾಡುವಾಗ ಎಲ್ಲ ವ್ಯವಸ್ಥೆ ಮಾಡಿದ ನಂತರ ಓಪನ್ ಮಾಡ್ಬೇಕು. ಸುಮ್ನೆ ಯಾವುದೋ ಒಂದು ಹೆಸರಲ್ಲಿ ಹಣ ಮಾಡೋದಾಗ್ಲಿ ಯಾವ್ದು ಆಗ್ಬಾರ್ದಂದು ನಂದು ಅನಿಸಿಕೆ. ಪ್ರಾಪರ್ ತನಿಖೆ ಆಗ್ಲಿ, ಸತ್ಯ ಹೊರಗೆ ಬರ್ರಿ ಅಷ್ಟೇ. ಓಕೆ ಓಕೆ, ತಾವು ಕೂಡ ಹೋಗಿದ್ದೀರಿ ಸರ್ ಹಾಗಿದ್ರೆ ಪರಶುರಾಮ ಪಾರ್ಕಿಗೆ? ಹೋಗಿದ್ದೀರಾ? ತುಂಬಾ ಡಾರ್ಕ್. ನಾನು ನಡ್ಕೊಂಡು ಹೋಗಿದ್ದೆ, ನಮ್ಗೆ ಭಯ ಆಗಿ ಹೋಗಿದೆ. ಕಂಪ್ಲೀಟ್ ಡಾರ್ಕ್. ರೋಡಿಂದ ಅಲ್ಲಿ ತನಕ ಒಂದೇ ಒಂದು ಸ್ಟ್ರೀಟ್ ಲೈಟ್ ಇಲ್ಲ. ಮತ್ತೆ ಪಾರ್ಕಿಂಗ್ ಮಾಡೋ ಜಾಗದಲ್ಲಿ ಮಣ್ಣು. ಒಂದು ಕಡೆಯಿಂದ ಪಾರ್ಕಿಂಗ್ ಮಾಡ್ಲಿಲ್ಲ, ಒಂದು ಲೈನ್ ಹಾಕಿಲ್ಲ, ಏನಿಲ್ಲ, ಧೂಳೆ ಎಲ್ಲ ಕಡೆ. ಟಾಯ್ಲೆಟ್ ಅಲ್ಲಿ ನೋಡಿದ್ರೆ ಟಾಯ್ಲೆಟ್ ಗಲೀಜು. ನನ್ ಸತ್ಯ ಹೇಳ್ಬೇಕಾದ ಅವ್ಯವಸ್ಥೆ ಆಗಿತ್ತು. ಯಾಕಂತ ಹೇಳಿದ್ರೆ ಒಂದು ಪಾರ್ಕ್ ಅಂತ ಮಾಡುವಾಗ ನೀವೊಂದು ಉಡುಪಿಯ ಬಗ್ಗೆ ತೋರಿಸ್ತೀರಾ, ಇದು ಉಡುಪಿ ಜಿಲ್ಲೆ. ಉಡುಪಿಯ ಬಗ್ಗೆ ತೋರಿಸುವಾಗ ವರ್ಲ್ಡ್ ಮ್ಯಾಪ್ ಅಲ್ಲಿ ಇಷ್ಟು ಅವ್ಯವಸ್ಥೆ ಅಂತ ಇರುವಾಗ ಜನರಿಗೆ ಒಂದು ತಪ್ಪು ಕಲ್ಪನೆ ಬರಲ್ವಾ? ಈ ರೀತಿ ಶಿಕ್ಷಣ ಕಾಶಿ ಇದೆಲ್ಲ ಹೇಳ್ತೇವೆ ನಾವು ಉಡುಪಿಯನ್ನು. ಆ ರೀತಿ ಬರುವಾಗ ಕರೆಕ್ಟ್ ಆದ ವ್ಯವಸ್ಥೆ ಮಾಡ್ಬೇಕು. ಸ್ಟ್ರೀಟ್ ಲೈಟ್ ಇಲ್ಲ ನಿತಿನ್ ಅವ್ರು, ಸುಳ್ಳು ಹೇಳ್ತೀರಾ. ಒಂದು ಸ್ಟ್ರೀಟ್ ಲೈಟ್ ಇರ್ಲಿಲ್ಲ, ಕಂಪ್ಲೀಟ್ ಡಾರ್ಕ್ನೆಸ್. ಹೆಣ್ಮಕ್ಳು ನಡ್ಕೊಂಡು ಬರ್ತಿದ್ರು, ಕಂಪ್ಲೀಟ್ ಡಾರ್ಕ್ನೆಸ್. ಆ ರೋಡ್ ಮೇನ್ ರೋಡಿಂದ ಮೇಲೆ ತನಕ ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ಸಿಂಗಲ್ ಸ್ಟ್ರೀಟ್ ಲೈಟ್ ಇಲ್ಲ, ಕಂಪ್ಲೀಟ್ ಡಾರ್ಕ್. ಪಾರ್ಕಿಂಗ್ ಇಲ್ಲ. ಒಟ್ಟಾರೆ ಮಾಡಬಾರ್ದು. ಅರ್ಜೆಂಟಿಗೆ
ಏನು ಯಾರೋ ನಮಗೆ ಓಟಿಗಾಗಿ ಮಾಡಬಾರ್ದು. ಮಾಡುವಾಗ ಸರಿಯಾದ ರೀತಿಯಲ್ಲಿ ಮಾಡಬೇಕು, ಅದು ಯಾವುದೇ ಪಕ್ಷ ಆಗಿರ್ಲಿ. ನಾನು ನಿಮ್ಗೆ ಮೊದಲು ಫೋನ್ ಮಾಡಿದೆ, ನಾನು ಕಾಂಗ್ರೆಸ್ ಬಗ್ಗೆ ಟೀಕೆಯನ್ನು ಮಾಡಿದ್ದೇನೆ. ರೈಟ್ ಇಸ್ ರೈಟ್. ಓಕೆ ಫ್ರಾನ್ಸಿಸ್ ಅವರೇ, ನಿಮ್ಮಲ್ಲೇ ನಾನು ಕೇಳ್ತೀನಿ, ನೀವು ಹಲವು ಬಾರಿ ಹೋಗಿದ್ದೀರಿ ಅಂತ ಹೇಳ್ತೀರಿ ಅಲ್ಲಿಗೆ? ಅಲ್ಲ, ಒಂದು 2 ಸಲ ಹೋಗಿದ್ದೆ, ಸುಳ್ಳಿಗೆ 2 ಸಲ. ಸರಿ, ಓಕೆ. ನಿಮ್ಗೆ ಹೇಗೆ ಅನಿಸಿತ್ತು? ಮೂರ್ತಿಯನ್ನು ಹತ್ರದಿಂದ ನೋಡಿದ್ರ ತಾವು? ಹತ್ತಿರದಿಂದ ಅಂದ್ರೆ ತುಂಬಾ ಹತ್ತಿರ ನೋಡ, ಆದ್ರೆ ನೋಡುವಾಗ ಅದು ಅದೇ ತರ ಕಾಣುತ್ತಲ್ಲ. ಯಾಕಂದ್ರೆ ನಾವು ನೋಡಿ ನಮ್ಮ ಕಣ್ಣಿಗೆ ಕಾಣುತ್ತೆ, ಅದು ಕಣ್ಣಿಗೆ ಕಾಣುವಾಗ ನಮ್ಗೆ ಅದು ಗೊತ್ತಾಗಲ್ಲ. ಯಾರು ಕೂಡ ಈ ಕೆಳಗಿಂದ ನೋಡಿ ಅದನ್ನು ಇದ್ರದನ್ನು ಹೇಳುದು ಸುಳ್ಳು. ಅದರದ್ದು ತನಿಖೆ ಮಾಡಿ ಅದನ್ನು ಪರಿಶೀಲಿಸದೆ ಸುಮ್ಮನೆ ಅದ್ರದ್ದೊಂದು ಅಲ್ಲ ಅಂತ ಹೇಳಕ್ಕೆ ನನ್ನ ಪ್ರಕಾರ ನಾರ್ಮಲ್ ಮನುಷ್ಯನಿಗೆ ಸಾಧ್ಯ ಇಲ್ಲ. ಮತ್ತೆ ಕೆಲವರು ಇರ್ಬೋದು ಅದ್ರಲ್ಲಿ ಕಂಚಿನ ಇದ್ರಲ್ಲೆಲ್ಲ ಇರುವವರು, ಆದ್ರೆ ನಾರ್ಮಲ್ ಮನುಷ್ಯರಿಗೆ ನಾನು ಚಾಲೆಂಜ್ ಮಾಡ್ತೇನೆ, ಕೆಳಗಿಂದ ನೋಡಿ ಅದನ್ನು ಅದು ಕಂಚಿದ್ದಲ್ಲ, ಅದು ಯಾವ್ದ್ರದ್ದಲ್ಲ ಅಂತ ಹೇಳಲಿಕ್ಕೆ 100% ಚಾನ್ಸ್ ಇಲ್ಲ. ಅದು ನಾನು ಓಪನ್ ಆಗಿ ಹೇಳ್ತೇನೆ. ಸತ್ಯ ಮಾತು. ಸುಳ್ಳು ಹೇಳ್ಬಾರ್ದು. ಧನ್ಯವಾದ. ಸುಳ್ಳೆ ಪಕ್ಷ ಬಿಡೋಣ, ನಾವು ಪಕ್ಷ ಬಿಟ್ಟು ಬಿಡೋಣ. ಅದು ಸತ್ಯವನ್ನು ಹೊರಗೆ ಬರಬೇಕು ಆದಷ್ಟು ಬೇಗ. ಸಿಂಪಲ್ ನೋಡಿ ನಿತಿನ್, ಇಡುವ ಮುಂಚೆ ಸಿಂಪಲ್ ಅದು ತನಿಖೆ ಮಾಡ್ಲಿಕ್ಕೆ ಏನಾಗ್ಬೇಕು, ಅದಕ್ಕೆ ಯಾವುದೇ ರೀತಿಯ ಟೆಕ್ನಾಲಜಿ ಇದೆ ಅದ್ರಲ್ಲಿ ಚೆಕ್ ಮಾಡ್ಲಿ. ಸುಳ್ಳಾದ್ರೆ ಸುಳ್ಳು ಹೊರಗೆ ಬರ್ಲಿ, ಸತ್ಯ ಹೊರಗೆ ಬಂದು ಅದನ್ನು ಗೌರವ ಇರಲಿ, ಪರಶುರಾಮನಿಗೆ ಸಿಗುವ ಗೌರವ ಸಿಗಲಿ, ಜಾತಿ ಧರ್ಮ ಪಕ್ಷ ಬಿಟ್ಟು. ಧನ್ಯವಾದಗಳು ಸರ್. ಎಸ್, ಇವರುಗಳು ಕೂಡ ಅದು ಕೇಳ್ತಾ ಇರುವಂತದ್ದೇ, ತನಿಖೆ ಆಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ನೋಡೋಣ. ನಾವುಗಳು ಕೂಡ ಖುಷಿ ಪಡ್ತೀವಿ, ಉಕ್ಕಿನ ಮೂರ್ತಿ ಆಗಿದ್ರೆ ನಮ್ಗಳಿಗೆ ಹೆಮ್ಮೆ ಇದೆ ಅನ್ನುವಂಥದ್ದು. ಯಾಕೆ ಸಾರ್ವಜನಿಕರಿಗೆ ಬಿಡ್ತಾ ಇಲ್ಲ ನೋಡ್ಲಿಕ್ಕೆ ಅನ್ನುವಂಥದ್ದು. ಜೊತೆಗೆ ಈ ಹಿಂದೆ ಹೇಳಿದ್ರು, ಯಾಕೆ ಎಷ್ಟು ಟೈಮ್ ತೆಗೆದುಕೊಳ್ತಾ ಇದೆ, ಗುಡುಗು ಮಿಂಚು ಸಿಡಿಲು ಏನೇ ಬರಲಿ ಬೆಟ್ಟದ ಮೇಲೆ ಯಾವುದು ಕೂಡ ಬಂದರೂ ಕೂಡ ಈ ಮೂರ್ತಿ ಜಗ್ಗಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದವರಿದ್ದಾರೆ. ಯಾವುದು ಕೂಡ ಏನಾಗಲ್ಲ. ಆದರೆ ಈಗ ಗುಡುಗು ಮಿಂಚು ಸಿಡಿಲು ಬರುತ್ತೆ, ಮಳೆಗಾಲ ಇದೆ, ಹಾಗಿದ್ದಾಗ ಈ ರೀತಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತ ಬಂದಾಗ ಕೇಳಬೇಕಲ್ವ, ಪ್ರಶ್ನೆ ಮಾಡಬೇಕಲ್ವ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ಅರುಣ್ ಕದ್ರಿ. ಅರುಣ್ ಕದ್ರಿ, ನಮಸ್ಕಾರ ಸರ್. ಪಾತಿರ್ಲೆ ಸರ್, ಏನ ಗೊತ್ತ, ಜೀಗ ನಾಯಕರನ್ನ ದಾದಾ ಪ್ರಾಬ್ಲಮ್ ಗೊತ್ತಾಯ್ತು ಸರ್. ಇಂಕೆ ಅರ್ನ ಪ್ರಾಬ್ಲಮ್ ದಾದಾ ಅಂದ ಸರ್ ಆರ್ಪಂಡೇರಿ ಇತ್ತ ಮುಟ್ಟಲ್ಲ ದಯಪನಾಗ ಆ ಮೂರ್ತಿ ನಿಜವಾದ್ಲ ಉಕ್ಕುವ ಅಥವಾ ಕಂಚಿನ ಮೂರ್ತಿಯ ಪನ್ಪನಂಚಿನ ಡೌಟ್ ಉಂಡು. ದಯಪನಾಗ ಇಟ್ಟು ಮಸ್ತ್ ಡೈಲಿ ಬೇಲೆ ಒಂದೇ ಉಪ್ಪುಂಡು, ಜನಕ್ಲಿಗೆ ತುಯ್ಯರ ಕೊರ್ತೀನಿ ಬಾರಿ ಕಮ್ಮಿ ಪನ್ಪನಂಚಿನ ವಿಚಾರ. ಮೂರ್ತಿದ ಬಗ್ಗೆ ಪಾತ್ರ ಮತ್ತೆ ನಮ್ಮ ತುಳುನಾಡು ಉಂಡತೆ ಯಾನು ಮುರಡಂಗಿ ನಮ್ಮ ಟಿವಿ ಚಾನಲ್ ಒಂಜಿ ಪಾತರಿಗೆ ಗುರೂಜಿ ಬಂದವರು ಇರ್ತಾರೆ, ನಮ್ಮ ಈಶ್ವರ ಗುರೂಜಿ ಬಂದ ಅದಕ್ಕೆ ತುಳುನಾಡು ಪರಶುರಾಮ ಷಷ್ಠಿಯ ನನ್ನ ಬೆನ್ಮೇರ ಷಷ್ಠಿಯ ಸರಿ ಇತ್ತ ಆ ವಿಚಾರ ಚರ್ಚೆಗೆ ಒಂದಿಜ್ಜಿ ಮುಲ್ಪ ಆ ವಿಚಾರ ಚರ್ಚೆ ಮಲ್ತೊಂದಿಜ್ಜ ಸರ್ ಯಾನ್ಕೇನು ಪರಶುರಾಮ ಷಷ್ಠಿಯ ಮತ್ತು ಅತ್ತುಂಡ ಬ್ರಹ್ಮೇರ ಷಷ್ಠಿಯ ಪಂಡ ಕ್ಲಾರಿಟಿ ಸಿಕ್ಕಂಡ್ ನಂದ ಅಲ್ಪ ನಮ್ಮ ಮಾತ ಪ್ರಾಬ್ಲಮ್ ಆನ್ಸರ್ ಸಿಕ್ಕುಂಡು ಸರ್. ಓಕೆ ಅತ ಇತ ವಿಷಯ ಎಂಜಿನ ಬಂದಾಗ ನಮ್ಮ ತುಳುನಾಡದ ದೈವದೇವರಿರುತ್ತೆ, ತುಳುನಾಡದ ದೈವದೇವರು ನಮ್ಮತ್ತೆ ಪಂಜುರ್ಲಿ ಅದಪ್ಪು, ಕೊಡಮಂದ ಅದಪ್ಪು, ಜುಮಾದಿ ಧೂಮವತಿ ಅದಪ್ಪು ಪ್ರತಿಯೊಂದು ದೇವರೇನಲ್ಲ ಅಲ್ಪ ಪರಶುರಾಮ ನೀನು ದೈವದೇವರು ಪಕ್ಕ ಬಂದು ಚಿತ್ರಣ ಮಂದಿರ ಉಂಡು ಅರ್ಥಾಡಿರಿಗೆ ಏರಂದು ಪನ್ಪುಜಿ ನಮ್ಮ ದೈವದೇವರ ಬಗ್ಗೆ ಬಾರಿ ಹೋರಾಟ ಮಲ್ಪುನ ಬಾರಿ ಐತ ಬಗ್ಗೆ ಜನಕ್ಕೆ ತಿಳುವಳಿಕೆ ಕೊಟ್ಟು ವ್ಯಕ್ತಿ ಪಾತ್ರನಾಗ ಬಂತೇರು. ನಮ್ಮ ದೈವ ದೇವರನ್ನ ಅಡಿಕಬಾರ್ದು, ಪರಶುರಾಮನ ಮಿತ್ತದೀತ ಮಣದು ಪರಶುರಾಮನ ಹಿನ್ನೆಲೆ ತುಂಡ ಅತ್ತನ ಕಿರ್ತಿನ ಒಂದು ಮನುಷ್ಯ ರಕ್ತ ಅತ್ತ ಪಣ ನಮ್ಮ ಮಾತೃದೇವ ವಿಚಾರಕ್ಕೆ ತಿರ್ಗೊಂಡು ಸರ್ ಅವನ್ ಚರ್ಚೆ ಬೇತೆ ವಿಚಾರಕ್ಕೆ ತಿರ್ಗೊಂಡು ಇತ್ತೆ ಯಾನ್ ಈ ವಿಚಾರ ಪನ್ಪನಾಗ ಮುಕ್ಕಲ್ನ ವಿಚಾರದ ಪನ್ನಾಗ ಮುಲ್ಪ ಅವ್ಯವಹಾರ ಆತಂಡ್ ಆ ಮೂರ್ತಿ ನಮಕ್ ಸರಿಯಾದ ತುಯರ ತಿಕ್ಕೊಂದಿ ಸರ್ಕಾರದ ಒಂಜಿ ಮಾನದಂಡ ಜನಕ್ಕೆಲ್ಲ ಒಂಜಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಡುಪ್ಪುನಂಚಿನ ಹಕ್ಕು ಮುಗ್ಲಿಕ್ಕೆ ಏನೊಂದಿಲ್ಲ ಪನ್ನಾಗ ನಮ್ಮ ಸರ್ಕಾರದ ನಮ್ಮ ತೆರಿಗೆದ ಹಣದ ದೊಂಡು ಈರ್ಪನ ಪರಶುರಾಮನ ಸೃಷ್ಟಿ ಅಥವಾ ಬೆರ್ಮೇರ ಸೃಷ್ಟಿ ಆ ವಿಚಾರ ಬೇತೆ ವಿಚಾರ ಪಾತ್ರ ಉಂತಲೆ ಸರ್ ಅರುಣ್ ಸರ್ ಅರುಣ್ ಸರ್ ದಯಮಾಲ್ ತುಂತುಲೆ ಒಂಚೂರು ಅರುಣ್ ಸರ್ ಕ್ವಶನ್ ದಿವ್ಯ ನಾಯಕ ಒಂದೇಟ್ ಏನಾವಡು ಪಂದ ಅರ್ಥ ಆಯ್ತು ಒಂಜಿ ಇರಕ್ಕೆನ್ವೆ ಪರಶುರಾಮನ ಎಂಕುಲು ಎಂಚ ತೂಪ ಪಂಡ ವಿಷ್ಣುವಿನ ಒಂಜಿ ಅವತಾರ ಪಂತು ಒಂದುಲ ಇರು ಅಲ್ಲಿ ಎಂಕಲಿಗೆ ಏನ ಬೇನೆ ಇಪ್ಪುನ್ ಪಂಡ ಅಂಚ ದೇವೆರ್ಲಕ ತೂಪಿನ ಅಂಚಿನ ಒಂಜಿ ಪರಶುರಾಮ ನಮ್ಮ ಹಿಂದೂ ಧರ್ಮಡ್ ಅರೆಗ ಆತ ಒಂಜಿ ನಮ್ಮ ಒಂಜಿ ಸ್ಥಾನಮಾನ ಕೊರ್ತ ತುಳುನಾಡು ಅವು ಒಂದು ಸೃಷ್ಟಿ ಆತನ ಅವು ಪೂರ ನನೊಂಜಿ ವಿಚಾರ ಅವು ಅವ ಡಿಬೇಟ್ ಬೇತೆನೆ ಉಂಡು ಆಲ್ರೆಡಿ ಒಂಜಿ ಥೀಮ್ ಪಾರ್ಕ್ ಆತನೆ ಪರಶುರಾಮನ್ ನಮ್ಮ ದೇವರಿಂದ ತಗೊಂಡಿಪ್ಪುನ ಆಂಡ ಎಂಕಲಿಗೆ ಏನ ಡೌಟ್ ಇಪ್ಪುನ ಅವೇ ದೇವರಿಗಿತ್ತ ಪಿದೈಡ್ ಏನಪ್ಪ ನಂದು ಮೂರ್ತಿ ಫೇಕ್ ಅವು ಫೈಬರ್ ಮಿಕ್ಸ್ ಮಾಡ್ದಿದ್ದಾರೆ
ಎಂಕಲೆಗ ಗೆದ್ದೊಂಡ್ರ ಒಂದಿಜ್ಜಿ ಗೊತ್ತಾವೆ ಎಂಕುಲ್ ಏನಕ್ ಪಿದಾಡ್ದ ಪಂಡ ಅಂಚ ಪಂತಿನ ಪಾತ್ರಗಳು ತಪ್ಪಿಪ್ಪಡು ಅವು ಸುಳ್ಳಿಪ್ಪಡು ಅಗಲಿಗೆ ದಾಖಲೆಗೆ ತೆಂಕುಲ್ ತೋಜವ ಇಜ್ಜಿ ಒಂದು ಪೂರ ಸತ್ಯನೆ ಎಂದು ತೋಜವ ಪಂಪಿದಾಡ್ತೀನಿ ಮೇಡಮ್ ಒಂದ್ ನಿಮಿಷ. ಹಾ ಸರ್. ಇತ್ತ ನಮ್ಮ ತುಳುನಾಡ ಬ್ರಹ್ಮೇರ ಷಷ್ಠಿ ಆದಿತ್ಯನ ಮಾಂಡ ಪರಶುರಾಮ ಷಷ್ಠಿ ಪಂಪಿನಾಗ್ಲಿ ಅಲ್ಪದಲ್ಲ ನೆಗೆಟಿವ್ ಬತ್ತು ಪರ ಯಾವ ಗೊತ್ತಾಂಡಿರಿಗೆ ಸರ್ ಎಂಕಲೆಗೆ ಸೃಷ್ಟಿಯನ್ನ ಪಂಪಿನ ಡಿಬೇಟ್ ಹತ್ತು ಮೂಲ ಥ್ಯಾಂಕ್ ಯು ಅರುಣ್ ಸರ್. ಇತ್ತ ವಿಚಾರ ಇಂಕುಲ ಅವಿನ ಮಲ್ತುಂದಿ ಜಮುಲ್ ಪಾಯಿನಂಚಿನ ಕೆಲವು ವಿಚಾರ ಆರೋಪದ ಬಗ್ಗೆ ವಿಚಾರಗಳು ಏನೋ ಗೊತ್ತು ನೈಕ್ಲನ್ ಕಾರಣ ಒಪ್ಪು ಸರ್. ತುಳುನಾಡ ಸೃಷ್ಟಿ ಹತ್ರ ಬೇರೆ ಸೃಷ್ಟಿ ವಿಚಾರದ ಬಗ್ಗೆ ಯಾನ ಐತ ಬಗ್ಗೆ ತೆರೆದಿನ ನೀವು ಕುಲ್ಲಾದಿ ಯಾನ ಇರನೆದುರು ಆ ಒಂದು ವಿಚಾರದ ಬಗ್ಗೆ ಕ್ಲಾರಿಫೈ ಕೊರ್ಕ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರುಣ್ ಸರ್. ಥ್ಯಾಂಕ್ ಯು, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ಸರ್, ಪೊಳಲಿಯಿಂದ ಕೇಶವ ಪೊಳಲಿ. ಕೇಶವ್ ಅವರು ಪೊಳಲಿಂದ, ಮಾತಾಡಿ ಸರ್. ಸರ್, ಥೀಮ್ ಪಾರ್ಕಿನ ಬಗ್ಗೆ ಚರ್ಚೆ ನಡೀತಾ ಇದೆ. ಥೀಮ್ ಪಾರ್ಕಿನಲ್ಲಿ ನಾವು ಇತ್ತೀಚೆಗೆ ನಮ್ಮ ಸುಮಾರು ಒಂದು 40 ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೇವೆ. ಓಕೆ, ತುಂಬಾ ಒಳ್ಳೆಯ ಒಂದು ಸ್ಥಳದಲ್ಲಿ ಉಂಟದು. ಓಕೆ, ಅದು ನಿಜವಾಗಿ ಅಭಿವೃದ್ಧಿ ಆಗುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು. ಫಸ್ಟ್ ಆರಂಭದಲ್ಲಿ ಏನ ಸ್ವಲ್ಪ ಮಾಡುವಾಗೆಲ್ಲ ಸ್ವಲ್ಪ ಮಾರ್ಗಗಳು ಮಳೆಗಾಲ ಬಂದು ಸ್ವಲ್ಪ ಅದರಲ್ಲಿ ಆಚೆ ಈಚೆ ಆಗಿರ್ಬೋದು ವ್ಯತ್ಯಾಸಗಳು. ಆದ್ರೆ ಅದೊಂದು ಇದು ವಿಚಾರ ಅಂತೂ ಖಂಡಿತವಾಗಿ ಒಳ್ಳೆಯ ವಿಚಾರವೇ. ಅದು ಖಂಡಿತವಾಗಿಯೂ ಅದು ಆಗ್ಲೇಬೇಕು. ಮತ್ತೆ ಅದು ಆದಷ್ಟು ಬೇಗ ಶೀಘ್ರವಾಗಿ ಅದನ್ನು ಜನರಿಗೆ ಹೋಗ್ಲಿಕ್ಕೆ ಅನುವು ಮಾಡಿ ಕೊಡ್ಬೇಕು ಎಂಬುದೇ ನಮ್ಮ ಆಸೆ. ಅದನ್ನು ಮುಚ್ಚಿ ಇಟ್ಟು ಯಾರೋ ರಾಜಕೀಯ ಮಾಡುವುದು ಅದು ಶುದ್ಧ ತಪ್ಪು. ಅದು ಅಲ್ಲಿ ಈಗ ಆಗ್ತಾ ಇರೋದು ಅದೇ. ಓಕೆ ಸರ್, ಈಗ ತಾವು ಯಾವಾಗ ಹೋಗಿದ್ರಿ? ಅಲ್ಲಲ್ಲ ಸರ್, ತಾವು ಯಾವಾಗ ಹೋಗಿದ್ರಿ ಅಲ್ಲಿಗೆ? ನಾನು ಒಂದು 2 ತಿಂಗಳ ಮೊದಲು, ಒಂದು 3 ತಿಂಗಳ ಮೊದಲು ಹೋದದ್ದು. 2-3 ತಿಂಗಳ ಮೊದಲು ಕ್ಲೋಸ್ ಆಗಿತ್ತು ಸರ್ ಅದು? ಇಲ್ಲ, ಸೊ ಅದೇ ಇಲ್ಲ, ನಾವು ಹೋಗುವಾಗ ಯಾವ್ದು ಕ್ಲೋಸ್ ಆಗಿದೆ. ಮೇಲೆ ಪರಶುರಾಮನನ್ನು ನೋಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಷ್ಟೇ. ಮತ್ತೆ ಎಲ್ಲ ಬೇರೆ ಸುತ್ತಮುತ್ತ ಎಲ್ಲ ಹೋಗ್ಲಿಕ್ಕೆ ಆಗ್ತಿತ್ತು. ಯಾಕೆ ಬಿಡ್ತಿರ್ಲಿಲ್ಲ? ಅದು ಯಾಕೆ ಬಿಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ತುಂಬಾ ಮಳೆ ಇತ್ತು, ಜಾರುತ್ತದೆ ಎಂಬ ಕಾರಣದಿಂದ ಬಿಡ್ತಿರ್ಲಿಲ್ಲ ಅಷ್ಟೇ. ಹಾಗಾಗಿ ಬಿಡ್ತಿರ್ಲಿಲ್ಲ. ಹೌದೌದು, ಅದು ಅಲ್ಲಿ ಮೇಲೆ ಹೋದ್ರೆ ಜಾರುತ್ತದೆ, ಜಾರು ಮಕ್ಕಳಿಗೆಲ್ಲ ತೊಂದರೆ ಆಗುದು ಬೇಡ ಎಂಬ ಒಂದೇ ಕಾರಣದಿಂದ ಅಲ್ಲಿ ಬಿಡ್ತಿರ್ಲಿಲ್ಲ ಅಷ್ಟೇ. ಓಕೆ ಓಕೆ, ಹಾಗಾಗಿ ತಾವು ಹತ್ರದಿಂದ ಹಾಗಾದ್ರೆ ಮೂರ್ತಿಯನ್ನು ನೋಡ್ಲಿಕ್ಕೆ ಹೋಗಿಲ್ಲ. ಬಯಲು ರಂಗ ಮಂದಿರವನ್ನ ನೋಡಿದ್ರಿ, ಭಜನಾ ಮಂದಿರವನ್ನ ನೋಡಿದ್ರಿ? ಹಾಗಾದ್ರೆ ಭಜನಾ ಮಂದಿರವನ್ನು ನೋಡಿದ್ದೀವಿ, ಅಲ್ಲಿ ಬಯಲುರಂಗವನ್ನು ನೋಡಿದ್ದೀವಿ. ಮತ್ತೆ ಅಲ್ಲಿ ಯಾವ್ದು ಸ್ಟ್ಯಾಚ್ಯೂ, ಅದೇ ಏನು ಅಲ್ಲಿ ಇದು ಚಿತ್ರ, ಇದು ಎಲ್ಲ ಇದು ಬಿಡಿಸಿದ್ದು ಕಲಾಚಿತ್ರಗಳೆಲ್ಲ ನೋಡಿದ್ದೀವಿ. ತುಂಬಾ ಒಳ್ಳೆಯ ಒಂದು ವಿಚಾರವೇ ಇತ್ತು ಅದರಲ್ಲಿ. ಓಕೆ ಓಕೆ ಸರ್, ಈಗ ಮೂರ್ತಿಯ ಬಗ್ಗೆಯೂ ಕೂಡ ಆರೋಪ ಮಾಡ್ತಾ ಇದೆ. ಇದು ಕಂಚಿನ ಮೂರ್ತಿ, ಉಕ್ಕಿನ ಮೂರ್ತಿ ಹೌದಾ ಅಲ್ವನ್ನಂಥದ್ದು ತಮ್ಗೆ ಹೇಗೆ ಅನಿಸ್ತು ನೋಡಿದಾಗ? ನನಗೆ ಅದು ಅಷ್ಟು ಪರ್ಫೆಕ್ಟ್ ಆಗಿ ಹೇಳಲಿಕ್ಕೆ ನಮ್ಗೆ ಕೂಡ ಅಷ್ಟು ಅದು ಇತ್ತೀಚಿನ ಕಾಲದಲ್ಲಿ ಅಂತೂ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಅದನ್ನು ಅಷ್ಟು ಆ ಮೂರ್ತಿಯ ಬಗ್ಗೆ ಒಂದು ವಿಚಾರಣೆ ಮಾಡುವಷ್ಟು ನಮ್ಮಲ್ಲಿ ಜ್ಞಾನ ಇಲ್ಲ. ಸುಮ್ಮನೆ ನಾವು ಹೇಳ್ಬೇಕಷ್ಟೇ. ಅದು ದೂರದಿಂದ ನೋಡಿ ಅದು ಅಲ್ಲ, ಅದು ಕಬ್ಬಿನ, ಅದು ಕಂಚು ಅಂತ ಹೇಳಿ ದೂರದಿಂದ ನೋಡಿ ಹೇಳ್ಬೇಕಾಗತ್ತು. ಮತ್ತೆ ಅದನ್ನು ಅದರ ತಜ್ಞರೇ ಅದನ್ನು ಏನಾದ್ರು ನಿರ್ಧರಿಸಬೇಕು ಹೊರತು ನಮ್ಗೆ ಅಂತ ಒಂದು ಜ್ಞಾನ ಇಲ್ಲ. ಸುಮ್ಮನೆ ಹೇಳ್ಬೇಕಷ್ಟೇ. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಇಲ್ಲಿ 33 ಅಡಿ ಎತ್ತರವಿರುವಂತಹ ಪರಶುರಾಮನ ಮೂರ್ತಿ, ಜೊತೆಗೆ 15 ಟನ್ ಭಾರವಿದೆ ಈ ಮೂರ್ತಿ. ಜೊತೆಗೆ ವಿಗ್ರಹವನ್ನ ಕಂಚು ಮತ್ತು ಉಕ್ಕು ಬಳಸಿ ನಿರ್ಮಿಸಲಾಗಿದೆ ಅನ್ನುವಂತಹ ವಿಚಾರ. ನೇರವಾಗಿ ಡೌಟ್ ಏನು ಅನ್ನೋದು ಈಗಾಗಲೇ ದಿವ್ಯ ನಾಯಕ್ ಅವರು ಹೇಳಿದ್ರು. ತದನಂತರ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ತಾವುಗಳು ಹೇಳ್ತಾ ಇದ್ರಿ. ತದನಂತರ ತಮ್ಮಗಳ ಪ್ರಶ್ನೆ, ತಮ್ಮಗಳ ಆರೋಪ ಏನ್ ಮೇಡಮ್, ತಮ್ಮಗಳ ವದಂತಿ? ಸರ್, ಭ್ರಷ್ಟಾಚಾರದ ಬಗ್ಗೆ ಬಂದ್ರೆ, ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಕನ್ಸೆಂಟ್ ಅನ್ನ ಅಥವಾ ಕ್ಲಿಯರೆನ್ಸ್ ಅನ್ನ ತಗೊಂಡಿಲ್ಲ. ಸೊ ರೆವೆನ್ಯೂ ಇಂದ ಕ್ಲಿಯರೆನ್ಸ್ ಬಂದಿರೋದೇ ನಿಮ್ಗೆ ಮಾರ್ಚ್ 15th ಗೆ. ಅದು ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇದು ಗೋಮಾಳ ಜಾಗ, ಇಲ್ಲಿ ಯಾವುದೇ ಕಾಮಗಾರಿ ನಡೆಯಲು ಅವಕಾಶ ಇಲ್ಲ ಅಂತ ಬಂದಿದೆ. ಫಸ್ಟ್ ಒನ್. ಸೊ ಎರಡನೇದಾಗಿ ಇದು ರೋಡ್ ಇಲ್ಲ ಸರ್. ಸೊ ಇವಾಗ ಏನ್ ರೋಡ್ ಕೊಟ್ಟಿದ್ದಾರೆ, ಆ ಥೀಮ್ ಪಾರ್ಕಿಗೆ ಹೋಗ್ಲಿಕ್ಕೆ ಏನ್ ರೋಡ್ ಮಾಡಿದ್ದಾರೆ, ಅದು ಪ್ರೈವೇಟ್, ಅರ್ಧ ರೋಡ್ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇದೆ. ಓಕೆ, ಇವಾಗ ಕ್ಲೋಸ್ ಮಾಡಿರೋದು ಆ ಅರ್ಧ ರೋಡ್ ಬಿಟ್ಟು ಎಲ್ಲಿ ಗವರ್ಮೆಂಟ್ ಲ್ಯಾಂಡ್ ಸ್ಟಾರ್ಟ್ ಆಗುತ್ತೆ, ಸರ್ವೆ ನಂಬರ್ 329/1. ಸೊ ಆ ಸರ್ವೆ ನಂಬರ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಗೇಟ್ ಹಾಕಿದ್ದಾರೆ, ಪ್ರೊಹಿಬಿಟೆಡ್ ಅಂತ.
ಸೊ ಇಲ್ಲಿ ಪಾರ್ಕಿಂಗ್ ಅಥವಾ ಏನ್ ಕೊಡ್ತಾ ಇದಾರೆ, ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಎನಿವೇಸ್ ನೀವು ಪಾರ್ಕ್ ಮಾಡಕ್ ಆಗಲ್ಲ. ಇವಾಗ್ಲೂ ಜನ ಹೋಗ್ತಾ ಇದ್ರು, ನಿನ್ನೆ ತನಕನೂ ಜನ ಹೋಗ್ತಾ ಇದ್ರು ಅಲ್ಲಿಗೆ. ಸೊ ಪ್ರೊಹಿಬಿಟೆಡ್ ಅಂತ ಇದ್ರು, ಪಾರ್ಕ್ ಎಲ್ಲಿ ಮಾಡ್ತಾ ಇದಾರೆ, ರೋಡಲ್ಲೇ ಮಾಡ್ಬೇಕು ಜನ. ಅಲ್ಲಿ ಹೋಗಿ ಆ ಕಡೆ ಪಾರ್ಕಿಂಗ್, ಯಾಕಂದ್ರೆ 2 ಲ್ಯಾಂಡ್ ಸೈಡ್ ಅಲ್ಲಿ ಇರೋದು ಅದು ಪ್ರೈವೇಟ್ ಲ್ಯಾಂಡ್, ಅದ್ರಲ್ಲಿ ರೋಡ್ ಕೊಟ್ಟಿದ್ದಾರೆ. ನಾಳೆ ನಮ್ದು ಇರೋದು ರೋಡ್ ಹೇಗೆ ಕೊಟ್ರು? ಇವಾಗ ಎಲ್ಲ ನಾನು ಪಂಚಾಯತ್ ಅಲ್ಲಿ ತೆಗ್ದಿದ್ದೀನಿ, ನಿಮ್ದು ನಿರ್ಮಿತಿ ಕೇಂದ್ರ ಎಲ್ಲಾ ಕಡೆ ಟೂರಿಸಂ ಅಲ್ಲೂ ಕೇಳಿದ್ರು, ರೋಡ್ ನಮ್ಗೆ ಮಾಹಿತಿ ಇಲ್ಲ. ಸೊ ವಿದೌಟ್ ರೋಡ್ ಕನ್ವರ್ಷನ್ ಕೊಡಲ್ಲ ಸರ್. ಸೊ ನಾವು ಒಂದು ಮನೆ ಮಾಡ್ತಾ ಇದೀವಿ ಅಂದ್ರೂ ಫಸ್ಟ್ ಕೇಳ್ತಾರೆ ಆ ಮನೆಗೆ ಕನೆಕ್ಟಿವಿಟಿ ಏನಿದೆ ಕನ್ವರ್ಷನ್ ಕೊಡ್ಲಿಕ್ಕೆ. ಸೊ 911 ಪಂಚಾಯತ್ ಅಲ್ಲಿ ಸುಮ್ನೆ ಕೊಡಲ್ಲ ನಮ್ಗೆ ಮನೆ ಮಾಡ್ಬೇಕಂತ. ಸೊ ಇಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಫಸ್ಟ್ ಒಂದು ಕ್ಲಿಯರೆನ್ಸ್ ಇಲ್ಲ, 2ನೇದು ಕನ್ವರ್ಷನ್ ಆಗಿಲ್ಲ, 3ನೇದು ಇಲ್ಲಿ ಇವಾಗ ತ್ಯಾಜ್ಯ ವಿಲೇವಾರಿ ಆತರ ಪಂಚಾಯತ್ ಇಂದ ಏನಾದ್ರು ನಮ್ದು ಮೆಟೀರಿಯಲ್ಸ್ ಎಲ್ಲ ಏನಾದ್ರು ಅದು ವಿಲೇವಾರಿ ಆಗ್ಬೇಕಂದ್ರು ಪಂಚಾಯತ್ ಇಂದ ಪರ್ಮಿಷನ್ ಬೇಕು, ಅದಿಲ್ಲ. 3ನೇದಾಗಿ ಅಲ್ಲಿ ಒಂದು ಹೋಟೆಲ್ ನಡೀತಾ ಇತ್ತು 6 ಮಂತ್, ಶಾಂತಿ ಸಾಗರ್ ಅಂತ ಒಂದು, ಈ ಇನ್ನೂ ವರ್ಕ್ ಕಂಪ್ಲೀಟ್ ಆಗಿಲ್ಲ. ಈ ನಮ್ ಗ್ಯಾಲರಿ ಏನಿದೆ ಹೊರಗಡೆ ಓಪನ್ ಗ್ಯಾಲರಿ, ಆ ಗ್ಯಾಲರಿದು ಡಿಟೋ ಅಪೋಸಿಟ್ ನಿಮ್ದು ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಎಂಟೈರ್ ಫ್ಲೋರ್ ನ ಒಂದು ಹೋಟೆಲ್ಗೆ ಬಿಟ್ಟುಕೊಟ್ಟಿದ್ದಾರೆ. ಅದ್ರಲ್ಲಿ ಯಾಕೆ ಭ್ರಷ್ಟಾಚಾರ ಹೇಳ್ತೇನೆ ಅಂತ ಹೇಳಿದ್ರೆ, ಅಂದ್ರೆ ಥೀಮ್ ಪಾರ್ಕ್ ನ ಅಂದ್ರೆ ಈ ಕಾನ್ಸೆಪ್ಟ್ ಇದೆ, ಅದ್ರ ಒಳಗಡೆ ಹೋಟೆಲ್ ಇದೆಯಾ? ಅದ್ರ ಒಳಗಡೆನೆ ಹೋಟೆಲ್ ಇತ್ತು ಸರ್. ಈ ಮೂರ್ತಿ ಏನಿದೆ ಅದ್ರ ಬೇಸ್ ಅಲ್ಲಿ ಹಾಫ್ ಹೋಟೆಲ್ ಬರುತ್ತೆ, ಮತ್ತೊಂದು ಹಾಫ್ ನಿಮ್ದು ಈ ವಿಜುವಲ್ ಏನಿದೆ ಆಡಿಯೋ ವಿಜುವಲ್ ಒಂದು ಥಿಯೇಟರ್ ತರ ಮಾಡಿದ್ದಾರೆ ಇದು ಪಿಕ್ಚರ್ಸ್ ಅದಿದೆ. ಸೊ ನಾನ್ ಹೇಳ್ತಾ ಇರೋದು ಈ ಹೋಟೆಲ್ ನ ಇನ್ನು ಟೂರಿಸಂ ಇದು ನಿರ್ಮಿತಿ ಕೇಂದ್ರದ ಹತ್ರನೇ ಇತ್ತು. ಓಕೆ, ನಾವಿವಾಗ ಗೋಮಾಳ ಇತ್ತು, ಅದು ಇದು ಈಗ ಬಂದಿದ್ದು ಮಾರ್ಚ್ ಇದು. ಬಟ್ ಜಾನಲ್ಲಿ ಇನಾಗ್ರೇಷನ್ ಆಗೋ ಟೈಮಿಂದ ಹೋಟೆಲ್ ಇದೆ ಅಲ್ಲಿ, ಶಾಂತಿ ಸಾಗರ್ ಅಂತ ನಡೆಸ್ಕೊಂಡು ಬಂದಿದ್ದಾರೆ ಟಿಲ್ ದ ಡೇಟ್ 26th June 2023. ಸೊ ಅಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದಾರೆ 6 months, ಆಲ್ಮೋಸ್ಟ್ 6 months. ಅಲ್ಲಿ ಪಂಚಾಯತ್ ಅಲ್ಲಿ NOC ಇಲ್ಲ ಹೋಟೆಲ್ಗೆ. ಆ ಹೋಟೆಲ್ ಇನ್ನು ನಿರ್ಮಿತಿ ಕೇಂದ್ರದ್ದು ಅದು ಎಂಟೈರ್ ಪ್ರಾಜೆಕ್ಟ್ ನಿರ್ಮಿತಿ ಕೇಂದ್ರದ ಹತ್ರ ಇದೆ, ಟೂರಿಸಂಗೆ ಹ್ಯಾಂಡ್ ಓವರ್ ಆಗಿಲ್ಲ. ಸೊ ನೋ ಒನ್ ಹ್ಯಾಸ್ ಡನ್ ಬಿಡ್ಡಿಂಗ್. ಆ ಬಿಡ್ಡಿಂಗ್ ಒಂದು ಗವರ್ಮೆಂಟ್ ಪ್ರಾಪರ್ಟಿಯಲ್ಲಿ ಪ್ರೈವೇಟ್ ಇಂಡಿವಿಜುವಲ್ಸ್ ಗೆ ಹೋಟೆಲ್ ನಡ್ಸಕ್ಕೆ ಅಥವಾ ಶಾಪ್ ನಡ್ಸಕ್ಕೆ ಹೇಗೆ ಕೊಟ್ರು ಸರ್ ವಿದೌಟ್ ಬಿಡ್ಡಿಂಗ್? ಅಂದ್ರೆ ಇನ್ನು ಹ್ಯಾಂಡ್ ಓವರೇ ಆಗಿಲ್ಲ. ಅದು ಕಾಂಟ್ರಾಕ್ಟರ್ ಹತ್ರನೇ ಇದೆ, ನಿರ್ಮಿತಿ ಕೇಂದ್ರ ಇಸ್ ಒನ್ ಆಫ್ ದ ಕಾಂಟ್ರಾಕ್ಟರ್. ಅವ್ರ ಹತ್ರನೇ ಇರುವಾಗ ಅವ್ರು ಹೇಗೆ ಇದಕ್ ಕೊಡ್ತಾರೆ? ಅದಕ್ಕೆ ರೆಂಟ್ ಇದ್ದು ಇಲ್ಲ, ಲೀಸ್ ಅಗ್ರಿಮೆಂಟ್ಸ್ ಇಲ್ಲ, ಅದು ಯಾವಾಗ ಬಿಡ್ ಆಗಿದೆ ಡೀಟೇಲ್ಸ್ ಇಲ್ಲ. ಬಟ್ ಅದ್ರ ಏನ್ ವೇಸ್ಟೇಜ್ ಇದೆ, ಅದು ಹಸಿ ಕಸ ಅದು ವೇಸ್ಟೇಜ್ ಎಲ್ಲಿ ಹೋಗ್ತಿದೆ ಯಾರಿಗೆ ಸಹ ಗೊತ್ತಿಲ್ಲ. ಪಂಚಾಯತ್ ಇಂದ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಣ ಕಸ ಅಂತ ಏನಿದೆ ಅದನ್ನ ನಾವು ತಗೊಂಡ್ ಬರ್ತಾ ಇದೀವಿ. ಸೊ ಬೇರೆ ಏನು ನಮ್ಗೆ ಗೊತ್ತಿಲ್ಲ. ಲೈಸೆನ್ಸ್ ಗೆ ನಮ್ಮ ಹತ್ರ ಕೇಳಲಿಲ್ಲ, NOC ಗೆ ನಮ್ಮ ಹತ್ರ ಅವ್ರು ಬರ್ಲಿಲ್ಲ. ಸೊ ಹೋಟೆಲ್ 6 months ನಡೆಸಿದ್ದಾರೆ. ಅದ್ರದ್ದು ನಾನು ಈವನ್ ತಹಶೀಲ್ದಾರ್ ಹತ್ರ ಹೋಗಿ ಕೇಳಿದ್ದೇನೆ, ಸರ್ ಈ ತರ ಹೋಟೆಲ್ ನಡೆಸ, ನನ್ಗೆ ಗೊತ್ತಿಲ್ಲ. ಸೊ ನನ್ನ ಹತ್ರ ಕೇಳ್ಬಿಡಿ, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. ಇದು ಇನ್ನು ಟೂರಿಸಂಗೆ ಹ್ಯಾಂಡ್ ಓವರ್ ಆಗಿಲ್ಲ, ನನಗೆ ಗೊತ್ತಿಲ್ಲ. ಟೂರಿಸಂ ಹತ್ರ ಕೇಳಿದ್ರೆ ಅವ್ರು ರೈಟಿಂಗ್ ಅಲ್ಲಿ ಕೊಡ್ತಾರೆ, ಹೋಟೆಲ್ ನಾವು ಇನ್ನು ಯಾರು ನಮ್ಗೆ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಆಗಿಲ್ಲ, ನಾವು ಯಾವುದೇ ಪ್ರಕಾರದ ಬಿಡ್ಡಿಂಗ್ ಕರ್ತಿಲ್ಲ. ಸೊ ಹೋಟೆಲ್ ಹಿಂಗ್ ನಡೀತು ಸರ್. ಇನ್ನ ಒಂದು ಥರ್ಡ್ ನಾನು ಹೇಳ್ತಾ ಇರೋದು ಇನಾಗ್ರೇಷನ್ ಡೇಟ್ January 27th, 28th, 29th ಇನಾಗ್ರೇಷನ್ ಮಾಡಿದ್ರು. ಎಲ್ಲರೂ ಖುಷಿ ಪಟ್ಟಿದ್ದೀವಿ, ಯಾಕಂದ್ರೆ ಈ ತರದೊಂದು ಪ್ರೋಗ್ರಾಮ್ ಅಂದ್ರೆ ಬಿಸ್ನೆಸ್ ನಡೆಯುತ್ತೆ, ಎಲ್ರಿಗೂ ಕಾಮನ್ ಮ್ಯಾನ್ ಏನ್ ಸಣ್ಣ ಪುಟ್ಟ ಅಂಗಡಿ ಹಾಕ್ತಾರೆ, ಬಿಸ್ನೆಸ್ ನಡೆಯುತ್ತೆ. ಅಗ್ರಿ. ಇನ್ನೂ ಕಂಪ್ಲೀಟ್ ಆಗದೆ ಇರೋ ವರ್ಕ್, ಅದಕ್ಕೆ ಇನಾಗ್ರೇಷನ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 2,13,00,000 ರಿಲೀಸ್ ಮಾಡ್ಕೊಂಡು ಮಾಡ್ತಾರೆ. ಅವರು ಮಾನ್ಯ ಸಚಿವರು ವಿ ಸುನಿಲ್ ಕುಮಾರ್ ಅವರು ಆ ಟೈಮಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ರು. ಸೊ ಅವ್ರದ್ದೇ ಸಚಿವಾಲಯದಿಂದ 2,13,00,000 ರಿಲೀಸ್ ಮಾಡಿಸಿ ಇಲ್ಲಿ 3 ದಿನ ಪ್ರೋಗ್ರಾಮ್ ಮಾಡ್ತಾರೆ. ಲೈಟಿಂಗ್ ಆಗತ್ತೆ, ಆಲ್ಮೋಸ್ಟ್ 20 ಕಿಲೋಮೀಟರ್ಗೆ ಲೈಟಿಂಗ್ ಮಾಡಿದ್ದಾರೆ. ಅದರದ್ದು ರೆಕಾರ್ಡ್ಸ್ ಆಗ್ಲಿ ಯಾವ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಇಲ್ಲ. ಇಲ್ಲಿ ಅಷ್ಟು ಶಾಪ್ಸ್ ಹಾಕಿದ್ರು, ಒಂದು 10 ಕಿಲೋಮೀಟರ್ ಆಗುವಷ್ಟು ಆಗ್ಬೋದು. 2 ಗ್ರೌಂಡ್ ಅಲ್ಲಿ ಶಾಪ್ಸ್ ಹಾಕಿದ್ರು. ಅದರ ಡೀಟೇಲ್ಸ್ ಯಾರ ಹತ್ರನೂ ಇಲ್ಲ. ಅದರ ರೆವೆನ್ಯೂ, ಆ ಶಾಪ್ಸ್ ಇದು ರೆವೆನ್ಯೂ ಬಂದಿದ್ದು ಎಲ್ಗೋಯ್ತು ಯಾರ ಹತ್ರನೂ ಡೀಟೇಲ್ಸ್ ಇಲ್ಲ. ಮಾಡಿದ್ದಾರೆ, ಇಂಪ್ರೂವ್ಮೆಂಟ್ ಅಗ್ರೀಡ್. ಬಟ್ ಇಲ್ಲಿ ಭ್ರಷ್ಟಾಚಾರ ಬಂತಲ್ವಾ, ನಮ್ಗೆ ಅದು ಬೇಜಾರಾಯ್ತು. ಒಂದು ಧಾರ್ಮಿಕ ಭಾವನೆ ಇರುವ ಕ್ಷೇತ್ರ, ಯಾಕಂದ್ರೆ ಪರಶುರಾಮನ್ನ ನಾವ್ ಹೇಗೆ ವಿಷ್ಣುದು ಪ್ರತಿ ಅವತಾರನೂ ನಾವು ಅಷ್ಟೇ ರೆಸ್ಪೆಕ್ಟ್ ಮಾಡ್ತೀವಿ. ಸೊ ನಮ್ಗೆ ಪರಶುರಾಮನ್ ಜೆನ್ಯೂನಿಟಿ ಹೆಂಗಿದೆ ಅಂದ್ರೆ ಅದು ಪ್ರೂವ್ ಆದ್ರೆ, ಅವಾಗ್ಲೇ ಹೇಳ್ದೆ ನಾನು, ಖುಷಿ ಪಡೋದ್ರಲ್ಲಿ ಫಸ್ಟ್ ಪರ್ಸನ್ ನಾನು. ಅದನ್ನ ಯಾರಿವಾಗ ನಮ್ಗೆ ಉಡಾಫೆ ಉತ್ತರ ಕೊಟ್ರು, ಅವ್ರು ಖುಷಿ ಪಡ್ತಾರೋ ಇಲ್ವೋ ಗೊತ್ತಿಲ್ಲ. ಅದು ಇಲ್ಲ, ಅದು ಜನ್ವಿನ್ ಮೂರ್ತಿ ಅಂತ ಆದ್ರೆ ಖುಷಿ ಪಡೋರೆ ನಾವು. ಸೊ ಇಷ್ಟು ಭ್ರಷ್ಟಾಚಾರ ಪ್ಲಸ್ ಎಲ್ಲಿಂದನೂ NOC ಇಲ್ಲ. ಫಸ್ಟ್ ಆಫ್ ಆಲ್ EC ತಗೊಳ್ಬೇಕು. ನಿಮ್ದು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಒಂದು ಹಿಲ್ ಇರೋ ಪ್ಲೇಸ್ ನ ನೀವು ಇದು ಅದನ್ನ ಅಗ್ದು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಅದಕ್ಕೆ ಮಿನಿಸ್ಟ್ರಿ ಆಫ್ ಫಾರೆಸ್ಟ್, ಎನ್ವಿರಾನ್ಮೆಂಟ್, ಕ್ಲೈಮೇಟ್ ಚೇಂಜ್ ಇಲ್ಲಿಂದ EC ಕಂಪಲ್ಸರಿ ಬೇಕು ಸರ್, ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ಸೊ ಅದು ಇನ್ನೂ ಟಚ್ ಆಗಿಲ್ಲ, ಅಲ್ಲಿ ತನಕ ಹೋಗೇ ಇಲ್ಲ. ಲೋಕಲ್ ಫಾರೆಸ್ಟ್ ಆಫೀಸ್ ಇಂದ ಕ್ಲಿಯರೆನ್ಸೇ ಇಲ್ಲ.
ಇಷ್ಟೆಲ್ಲ ಸಪ್ರೆಸ್ ಎಲ್ಲಾ ಕಡೆ ಡಿಪಾರ್ಟ್ಮೆಂಟ್ಸ್ ರೆಗ್ಯುಲೇಷನ್ಸ್ ರೂಲ್ಸ್ ಎಲ್ಲ ಸಪ್ರೆಸ್ ಮಾಡುವಂತ ಅವಶ್ಯಕತೆ ಏನಿತ್ತು? ಮಾಡಿ ನಮ್ಗೆ ಟೂರಿಸಂ ನಮ್ಮ ಊರು ಇಂಪ್ರೂವ್ ಆದ್ರೆ ಇನ್ನೂ ಒಳ್ಳೇದು. ನಮಗೂ ಇರುತ್ತೆ, ಇಲ್ಲಿ ಕಂಪ್ನೀಸ್ ಇಲ್ಲ, ನಾವೆಲ್ಲ ಹೊರಗಡೆ ಹೋಗಿ ವರ್ಕ್ ಮಾಡ್ಬೇಕು. ಇಂಥ ಟೂರಿಸಂ ಡೆವಲಪ್ಮೆಂಟ್ ಆದ್ರೆ ಆಬ್ವಿಯಸ್ಲಿ ಇಲ್ಲೆಲ್ಲ ಕಂಪ್ನೀಸ್ ಬೆಳೆಯುತ್ತೆ, ನಮ್ದು ಮಾರ್ಕೆಟ್ ಬೆಳೆಯುತ್ತೆ, ಇಲ್ಲಿ ಊರಿದ್ದು ಲ್ಯಾಂಡ್ ಇದ್ರೆ ಎಲ್ಲ ಅಂತ ನಮಗೂ ಇದೆ. ಬಟ್ ಒಂದು ಇಲ್ಲಿ ಏನ್ ನಮ್ಗೆ ಕಾಣಿಸುತ್ತೆ, ಪೊಲಿಟಿಕಲ್ ಅಜೆಂಡಾನ ಬರೀ ಓಟ್ಗೋಸ್ಕರ ಇದನ್ನ ಮಾಡಿದ್ರ, ಅಂದ್ರೆ ಜನಗಳನ್ನ ಅಷ್ಟೊಂದು ಫೂಲಿಶ್ ಆಗಿ ತಗೊಂಡ್ರ, ಅಂದ್ರೆ ಕಾರ್ಕಳದವ್ರನ್ನ ಹೇಗ್ ಬೇಕಾದ್ರೂ ಇದ್ ಮಾಡ್ಬೋದು ಆತರ ಅನ್ನಿಸ್ತದೆ ನಮ್ಗೆ. ಅಷ್ಟೊಂದು ಎಲ್ಲ ನೋವಾಗಿದ್ದಕ್ಕೋಸ್ಕರ ಪರಶುರಾಮನ್ಗೆ ಇಲ್ಲಿ ನ್ಯಾಯ ಸಿಗ್ಬೇಕು, ನಮ್ಮ ಜೊತೆಗೆ ಈವನ್ ಆ ಪರಶುರಾಮ ಮೂರ್ತಿಗೆ ಅಷ್ಟು ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗ್ಬೇಕು ಅನ್ನೋದೇ ನಮ್ಗೆ ಇದಿರೋದು. ಇನ್ನೊಂದೇನ್ ಹೇಳಿದ್ರೆ, ಅಲ್ಲಿ ನಿರ್ಬಂಧಿತ ಪ್ರದೇಶ, ಇವಾಗ ಇನ್ನೊಬ್ಬ ಫಸ್ಟ್ ಕಾಲರ್ ಹೇಳಿದ್ರು ಕರೆಂಟ್ ಇಲ್ಲ ಅಂತ, ಎಲ್ಲೂ ಅಲ್ಲಿ ಕರೆಂಟೇ ಇಲ್ಲ ಅನ್ನೋದೊಂದು ಮೆನ್ಷನ್ ಮಾಡಿದ್ರು. ಸರ್, ರಾತ್ರಿ ಯಾರು ಹೋಗ್ತಾರೆ, ಅಲ್ಲಿ ಏನೆಲ್ಲ ಅನೈತಿಕ ಚಟುವಟಿಕೆ ಆಗುತ್ತೆ ಅಂತ ನಮ್ಗೆ ಗೆಸ್ ಮಾಡಕ್ಕೂ ಸಾಧ್ಯ ಇಲ್ಲ ಸರ್. ಅಲ್ಲಿ ಅಕ್ಕಪಕ್ಕದವರೆಲ್ಲ ಅಷ್ಟು ಮಾತಾಡ್ಕೊಳ್ತಾ ಇದಾರೆ, ಗುಂಪು ಕಟ್ಕೊಂಡು ಹೋಗ್ತಾರೆ, ಎಲ್ಲಿಂದನೋ ಬಂದು ಬೆಟ್ಟ ಹತ್ಕೊಂಡು ಹೋಗ್ತಾರೆ. ಅಲ್ಲಿ ಯಾಕಂದ್ರೆ ಪರಶುರಾಮನ್ ನಮ್ಗೆ ದೇವ್ರು, ಹಿಂದೂಗಳಿಗೆ ಅವರು ದೇವ್ರು. ಅಂತ ಜಾಗದಲ್ಲಿ ಇಂತ ಅನೈತಿಕ ಚಟುವಟಿಕೆಗಳೆಲ್ಲ ನಡೆಯುತ್ತೆ ಇದ್ರೆ ನಮ್ಗೆ ರಿಸೀವ್ ಮಾಡಕ್ ಆಗ್ತಾ ಇಲ್ಲ. ಸೊ ನಾವೇನ್ ಹೇಳ್ತಾ ಇರೋದು, ಇದನ್ನ ಇನ್ನೂ ಪ್ರೊಲಾಂಗ್ ಆಗಿ ಹೇಳ್ಕೊಂಡು ಹೋಗ್ಬೇಡಿ, ಒಂದು ಕ್ಲಿಯರೆನ್ಸ್ ಕೊಡಿ. ಒಂದು ಮೂರ್ತಿಗೆ ನೈಜವಾಗಿದೆ, ಓಕೆ, ಅದು ಇಲ್ಲ ಅಂತ ಅಂದ್ರೂ ನೆಕ್ಸ್ಟ್ ಏನ್ ಪ್ರೊಸೀಸ್ ಇದೆ, ಯಾರು ಎಲ್ಲಿ ಏನ್ ಆಕ್ಷನ್ಸ್ ತಗೋಬೇಕು ಅದಾಗುತ್ತೆ. ನಾವು ಥೀಮ್ ಪಾರ್ಕ್ ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ಆದಷ್ಟು ಬೇಗ ಅದನ್ನ ನೈಜತೆಯನ್ನ ಹೊರಗ್ ತಂದ್ಬಿಟ್ಟು ಆ ಪರಶುರಾಮಂಗೊಂದು ಒಳ್ಳೆ ರೆಸ್ಪೆಕ್ಟ್ ಸಿಗುವ ಹಾಗೆ ಮಾಡಿ ಅನ್ನೋದೇ ನಮ್ದು ರಿಕ್ವೆಸ್ಟ್ ಸರ್. ಒಂದು ಟ್ರಾನ್ಸ್ಪರೆಂಟ್ ಆಗಿರ್ಲಿ ಅನ್ನೋದು ತಾವು ಹೇಳ್ತಾ ಇದ್ದೀರಾ, ಪಾರದರ್ಶಕತೆ ಬೇಕು ಅನ್ನುವಂಥದ್ದು ಈ ವಿಚಾರದಲ್ಲಿ. ಯಾವುದು ಕೂಡ ಎವಿಡೆನ್ಸ್ಗಳಿಲ್ಲ, ಯಾವುದು ಕೂಡ ಡಾಕ್ಯುಮೆಂಟ್ಸ್ಗಳಿಲ್ಲ, NOCಗಳಿಲ್ಲ ಅನ್ನುವಂತಹ ವಿಚಾರಗಳು ಮಾತಾಡಿದಾಗ ಬಹಳಷ್ಟು ಅಲ್ಲಿ ನಡೆದಿರುವಂತಹ ಒಂದು ವೈಭವದ ಒಂದು ಸಂಭ್ರಮದ ನಾವು ಉದ್ಘಾಟನೆಯನ್ನು, ಲೋಕಾರ್ಪಣೆಯನ್ನು ನಾವುಗಳನ್ನು ನೋಡಿದ್ದೇವೆ. ಮೇಡಮ್ ಅವ್ರು ಹೇಳಿದಾಗಲೇ ಬಹಳಷ್ಟು ಅಂಗಡಿಗಳು ಜೊತೆಗೆ ಶಾಪ್ಸ್ಗಳು ಅಲ್ಲಿ ಮಾಡಲಾಗಿತ್ತು ಆ ಸಂದರ್ಭಗಳಲ್ಲಿ. ಜೊತೆಗೆ ಯಾವುದೂ ಕೂಡ ಡಾಕ್ಯುಮೆಂಟೇಷನ್ಗಳು ಇಲ್ಲ ಅಂತ ಬಂದಾಗ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ಕಾರ ಸರ್. ನಮಸ್ಕಾರ. ಗಂಗಾಧರ ಪೂಜಾರಿ ಅವರು. ಎಸ್ ಸರ್, ಮಾತಾಡಿ ಸರ್, ಮಾತಾಡಿ. ಒಂದು ಪರಶುರಾಮ ಸೃಷ್ಟಿ ಬಂದ ಏಪೂರ್ದಿಂಚ ಬತ್ತೊಂದು ಇತ್ತವು ಎಂಕುಡು ಎಲ್ಲಿಪ್ನ ಬತ್ತೊಂದು ಬಂದ ಉಂಜಿ ಪರಶುರಾಮನ ಸೃಷ್ಟಿ ಆ ಕುಡಲಿಲಕ್ಕಿನ ಜಾಗ ಅಂಚಾದಿಗೆ ಊಳ ಬರ್ಪುಜಿ ಒಂದು ಆತಿನ ಎಡ್ಡ ಸಂಗತಿಯವು. ಈ ಒಂದು ಆತಿನ ಪರಶುರಾಮ ಸೃಷ್ಟಿನ ಒಂದು ಧ್ವಜಪಾದ ಕೊಡ್ತಿನ ಎಡ್ಡ ಸಂಗತಿ. ಅದನ್ನಿಟ್ಟು ಹೈವ ಒಂದು ಬಂದೆ ಗುಳುಮ್ಮತ್ತೇರು ಬಂದು నేను గుళుమ్మతోరు బంధు నేను ఒక్కడప్పుడు వాళ్ళ గుళుము మలుపునకులు ಅವ್ರು ಮೂಜಿ ಜಾಸ್ತಿ ಉಂಟು ಪ್ರತಿ ಒಂದು ಎಟ್ಲ ಗುಳುಮ್ ಮಲ್ಪುನ ಸರಕಾರದ ಒಂದು ಬತ್ತಿ ಪೆಟ್ಟಿಗೆ ವಾ ಯೋಜನೆ ಬರ್ತಿನ ಮೂಜಿ ಜಾತಿ ಉಂಡೈ. ಒಂದು ಜಾತಿ ಬೆಂದು ಜಿಂದದ ಕಾಸು ಮಲ್ಪುನ, ರಡ್ಡು ಜಾತಿ ಬೆನಂದ ಕಾಸು ಮಲ್ಪುನ ಕಾಸು ಕೊಡ್ದು. ಇದಕ್ಕೆ ಅರ್ಥ ನೀರು ಆ ಮೂಜಿ ಜಾತಿ ಅರ್ಥವು ಅಂಚಿನ ಪ್ರತಿಯೊಂದು ನೆಟ್ಟು ಬಂದರ್ತಿ ಆ ಯೋಜನೆ ಕೊಂದರ್ತಿನೇ ಎಂಟು ಕಾಸ ಅವರು ವಂಚಿನ ಯೋಜನೆ ಮೊದಲ ತತ್ತುದುಪ್ಪು ಉನ್ನದುಪ್ಪ ಲೆಕ್ಕ ಒಂದು ಕ್ರಮ ಓವನಾದುಪ್ಪು ಆಡಳಿತ ಗುಳುಗು ಬಂದ ಪ್ರಧಾನ ಉನ್ನದುಪ್ಪಿನೈತಿ ಅಧಿಕಾರಿ ವರ್ಗ ಪೂರ ಪಂಡದ ಕೊಡ್ಪಿನಕ್ಕೂ ಒಂದು ವರ್ಗಗೂ ಕಾಸು ಮಾಡ್ತಾರೆ ಅಧಿಕಾರಿ ವರ್ಗ. ಅಕಡೆ ಮೈಂಡಿ ನಮ್ಮ ಇಂಡಿಯಾದ ಇಡೀ ಮುಟ್ಟ ಬಂದತ್ತು ರಚನೆ ಇಂಡಿಯಾದ ಇಡೀ నేను ఎంత మలుపుని పొందిన పండు కొడుతున్నా కూడా అప్పుడు దేశం ఆన్ మలుపునా కూడా అప్పుడు ಗಂಗಾಧರ ಪೂಜಾರಿ ದಯಮಾಡ್ತದೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಮಯದ ಅಭಾವ ತುಂಬಾನೇ ಇದೆ. ಒಂದ್ ಕಡೆ ಗಂಗಾಧರ ಪೂಜಾರಲ್ಲೇ ಇಂತಹ ಒಂದು ವಿಚಾರಗಳಲ್ಲಿ ಭ್ರಷ್ಟಾಚಾರ ಆಗುತ್ತೆ ಅಂತ ಬಂದಾಗ, ಅಥವಾ ಇಂತಹ ಒಂದು ವಿಚಾರಗಳಲ್ಲಿ ಹಣ ಪೋಲಾಗುತ್ತೆ ಅಂತ ಬಂದಾಗ ಪ್ರಶ್ನೆ ಮಾಡೋದು ಸಹಜ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಜೊತೆಗೆ ಮೇಡಮ್, ತಾವುಗಳು ಈಗ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೊರಟಿದ್ದೀರಾ ಅನಿರ್ದಿಷ್ಟಾವಧಿ. ಇವೆಲ್ಲದರ ಜೊತೆಗೆ ಇಲ್ಲಿ ತಮ್ಮ ಒಂದು ಆರೋಪ, ತಾವು ಈಗಾಗಲೇ ಹೇಳಿದ್ರೆ ಗೋಮಾಳ ಭೂಮಿ ಅದು, ಹಾಗಾಗಿ ಅದನ್ನು ಒತ್ತುವರಿ ಮಾಡಿದ್ದಾರೆ. ಜೊತೆಗೆ ಪಾರ್ಕ್ ನಿರ್ಮಾಣ ಸೇರಿ ಉದ್ಘಾಟನೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪವನ್ನು ತಾವು ಇಡ್ತಾ ಇರುವಂಥದ್ದು. ಜೊತೆಗೆ ತಹಶೀಲ್ದಾರ್ ಅವರು ಇವರು ಕ್ಲಿಯರ್ ಕಟ್ ಆಗಿ ಇವತ್ತು ಏನು ಹೇಳಿದ್ದಾರೆ ಮೇಡಮ್ ತಮ್ಮ ಈ ಒಂದು ವಿಚಾರಗಳಿಗೆ, ಅಂದ್ರೆ ಅಕ್ಟೋಬರ್ಗೆ ಓಪನ್ ಆಗುತ್ತಂತೆಯಾ ಹೇಗೆ? ಇಲ್ಲ ಸರ್, ಅದು ಕ್ಲಾರಿಟಿ ಇನ್ನು ಯಾರಿಗೂ ಇಲ್ಲ. ಇಲ್ಲ, ಆ ಕ್ಲಾರಿಟಿ ಇನ್ನು ಯಾರಿಗೂ ಇಲ್ಲ. ಇನ್ನೊಂದು ತಹಶೀಲ್ದಾರ್ ಅವರಿಗೆ ನಾವು ಇವತ್ತು ಪರ್ಟಿಕ್ಯುಲರ್ ಆಗಿ ಮನವಿ ಮಾಡಿದ ಅವ್ರು ಯಾವಾಗ ಓಪನ್ ಆಗುತ್ತೆ ಅಂತ ಯಾವ್ದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಅವ್ರು ರೆಡಿ ಇರಲಿಲ್ಲ. ನಾವು ಕೇಳಿದ್ದು ನಮಗೆ ನೈಜತೆ ಗುಣಮಟ್ಟ ಎರಡೂ ಚೆಕ್ ಆಗ್ಬೇಕು, ನಮ್ಮ ಎದುರುಗಡೆನೆ ಪ್ಯೂರಿಟಿ ಚೆಕ್ ಆಗ್ಬೇಕು ಮೂರ್ತಿದ್ದು ಅಂತ ಕೇಳಿದಾಗ ನಾನು ಹೈಯರ್ ಅಥಾರಿಟಿಗೆ ಬರೀತೀನಿ ಅಂತ ಹೇಳಿದ್ರು. ಸೊ ಬರೀತೀನಿ ಅಂದ್ರೆ ಅದು ಎಷ್ಟು ಟೈಮು ಹೋಗ್ಬೋದು. ಸೊ ನಾವು ಪರ್ಟಿಕ್ಯುಲರ್ ಆಗಿ ಕೇಳಿದ್ದು, ನಾವ್ ಇಲ್ಲಿಂದ ಎದ್ದು ಹೋಗ್ಬೇಕು,
ಉಪವಾಸ ಸತ್ಯಾಗ್ರಹವನ್ನ ನಾವು ಟೈಮ್ ಬೀಯಿಂಗ್ ನಾವು ಪುಷ್ ಮಾಡ್ತೀವಿ ಅಂತ ಆಗೋದಾದ್ರೆ ನಾವು 7 days ಟೈಮ್ ಕೊಡ್ತೀವಿ. ಸೊ 7 days ಒಳಗಡೆ ನೀವು ಯಾವ ಹೈಯರ್ ಅಥಾರಿಟಿಗೆಲ್ಲ ಹೇಳಕ್ಕಿದೆ ನೀವು ಹೇಳ್ಕೋಬಹುದು. 7 days ಒಳಗಡೆ ಅದ ಮೂರ್ತಿದ್ದು ಪ್ಯೂರಿಟಿ ಚೆಕ್ ಆಗ್ಬೇಕು. ಅದು ನಮ್ಮನ್ನು ಕರೆಸಿ ಚೆಕ್ ಆಗ್ಬೇಕು, ನಮ್ಮನ್ನ ಮಾತ್ರ ಅಲ್ಲ, ಸಾರ್ವಜನಿಕವಾಗಿ ಕರೀರಿ, ಒಂದು ಪಬ್ಲಿಕ್ ಇದು ಕೊಡಿ, ನ್ಯೂಸ್ ಕೊಡಿ, ಒಂದು ಎಲ್ರಿಗೂ ಸಾರ್ವಜನಿಕವಾಗಿ ಮೂರ್ತಿ ಚೆಕ್ ಮಾಡ್ತಾ ಇದೀವಿ ಬನ್ನಿ ಸರ್. ಇನ್ನೊಂದೇನಂದ್ರೆ ಅದನ್ನ ಮೂರ್ತಿನ ಎಂಟೈರ್ ಶಿಫ್ಟ್ ಮಾಡಿ FICL ಗೆಲ್ಲ ಹೋಗಿ ಚೆಕ್ ಮಾಡ್ಬೇಕಂತಿಲ್ಲ. ಜಸ್ಟ್ ಯು ಕ್ಯಾನ್ ಸ್ಕ್ರಾಚ್, ನೀವು ಈ ತರ ಉಜ್ಜಿ ನೋಡಿದ್ರು ಗೊತ್ತಾಗುತ್ತೆ ಅದು ಮೂರ್ತಿ ಏನು ಅಂತ. ಸೊ ನಮ್ಗೆ ಅದೊಂದು ಜೆನ್ಯೂನಿಟಿ ಏನಿದೆ ಅದನ್ನ ನಮ್ ಜನಗಳಿಗೆ ಒಂದು ಕ್ಲಾರಿಟಿ ಕೊಡಿ. ಮತ್ತೂ ಹೇಳಿದೀವಿ, ನೀವು ಒಂದ್ಸಲ ನಮ್ಗೆ ಕ್ಲಾರಿಟಿ ಕೊಟ್ಮೇಲೆ ಆ ಮೂರ್ತಿ ಬಗ್ಗೆ ಯಾರು ಈ ತರ ಬೇರೆ ರೂಮರ್ಸ್ ಇದು ಸ್ಪ್ರೆಡ್ ಮಾಡ್ತಾ ಇದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಯಾಕಂದ್ರೆ ಸುಮ್ನೆ ಯಾವುದೇ ಇಷ್ಟು ದೊಡ್ಡ ಕಾಮಗಾರಿ ಬಗ್ಗೆ, ಅದು ನಮ್ಮ ಧಾರ್ಮಿಕ ಭಾವನೆ, ಯಾವ ಪರಶುರಾಮ ಇದ್ದಾರೆ ಅವ್ರ ಬಗ್ಗೆ ಅಂತ ಎಲ್ಲ ಮಾತಾಡೋರ್ ಮೇಲೆ ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತ ಅವ್ರ ಮೇಲೆ ಕೇಸ್ ಮಾಡಿ. ಒಂದ್ಸಲ ಆತರ ಕೇಸ್ ಮಾಡ್ಬೇಕಂದ್ರೆ ನೀವು ಜೆನ್ಯೂನಿಟಿಯನ್ನ ನೋಡ್ಬೇಕಲ್ವಾ ಮೂರ್ತಿದು. ಸೊ ಅದೊಂದು ಕ್ಲಾರಿಟಿ ಕೊಡಿ ಅನ್ನೋದಕ್ಕೆ ಅವರು 7 days ಅಲ್ಲಿ ಇದು ಕೇಳಿದ್ದಾರೆ ಪ್ಯೂರಿಟಿ ಚೆಕ್ ಗೆ ಅಂತ ಹೇಳಿ DC ಗೆ ಒಂದು ಇವತ್ತು ಲೆಟರ್ ಮಾಡಿದ್ದಾರೆ. DC ಗೆ ಲೆಟರ್ ಮಾಡಿ ನಮ್ಗೆ ಅಲ್ಲಿ ಸ್ಪಾಟ್ ಗೆ ಬಂದು ಕಾಪಿ ಕೊಟ್ಟಿದ್ದಾರೆ. ಅವರ ಪರವಾಗಿ ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ರು ಬಂದ್ ಕೊಟ್ರು. ಅದಕ್ಕೆ ಪ್ರತಿಯಾಗಿ ನಾವು ಇನ್ನೊಂದು ಮನವಿ ಕೊಟ್ವಿ. ಸೊ ನಾವ್ ಇವಾಗ ನೀವ್ ಇದು 7 days ಅಲ್ಲಿ ಟೆಸ್ಟ್ ಮಾಡಿಸ್ಬೇಕು ಅಂತ ನಿಮ್ಮ ಹೈಯರ್ ಅಥಾರಿಟಿಗೆ ಬರ್ದಿರೋದಕ್ಕೆ ನಾವು ವೇಟ್ ಮಾಡ್ತೀವಿ. ನಮ್ಮ ಏನಿದ್ದು ಇವಾಗ ಉಪವಾಸ ಸತ್ಯಾಗ್ರಹ ಅನಿರ್ದಿಷ್ಟಾವಧಿ ಅಂತ ಕೊಟ್ಟಿದೀವಿ, ಅದನ್ನ ಇವತ್ತಿಗೆ ಹೋಲ್ಡ್ ಮಾಡಿ ನಾವು 1/9/2023 ತನಕ ವೇಟ್ ಮಾಡ್ತೀವಿ. ಸೊ ಅದ್ರಲ್ಲಿ 3 ಹಾಕಿದ್ವಿ. ಒಂದು 7 days ಅಲ್ಲಿ ನಮ್ಗೆ ನೀವು ಹೇಳ್ಬೇಕು ಯಾವ ದಿನಕ್ಕೆ ಚೆಕ್ ಮಾಡ್ತಾ ಇದೀರಿ ಅಂತ, ಅವ್ರು ಕೊಟ್ಟ ಲಿಖಿತ ರೂಪದಲ್ಲಿ ಕೊಟ್ಟಿರುವ ಪತ್ರದ ಪ್ರಕಾರ. ಎರಡನೇದು ಅಲ್ಲಿ ಕಂಪ್ಲೀಟ್ ಆಗಿ ಕಾಮಗಾರಿ ಯಾವುದೇ ಕಾಮಗಾರಿ ನಡಿಬಾರ್ದು, ಅದು ಕಂಪ್ಲೀಟ್ ಆಗಿ ಚೆಕ್ ಆಗೋವರೆಗೂ ಇದೆಲ್ಲ ಏನ್ ಪ್ರಾಸೆಸ್ ನಾವು ಕಂಪ್ಲೇಂಟ್ ಮಾಡಿದೀವಿ ಅದೆಲ್ಲ ಮುಗಿಯುವವರೆಗೂ. ಮೂರನೇದಲ್ಲಿ CCTV ಹಾಕ್ಬೇಕು. ಅಲ್ಲಿ CCTV ಇಲ್ಲ, CCTV ಹಾಕ್ಬೇಕು. ಮೊದ್ಲೇನೆ ಜೂನ್ ಅಲ್ಲೇ ಹೇಳಿದ್ದಾರೆ ತಹಶೀಲ್ದಾರರು ಇದು ನಿರ್ಬಂಧಿತ ಪ್ರದೇಶ, ಯಾರು ಬರಕ್ಕಿಲ್ಲ ಅಂತ. ಸೊ CCTV ಹಾಕ್ಬೇಕು. ಅದು ಪರಶುರಾಮಂದು ಏನೊಂದು ಘನತೆ ಇದೆ ಅದನ್ನ ಕಾಪಾಡ್ಬೇಕು. ಅಲ್ಲಿ ಏನು ಅನೈತಿಕ ಚಟುವಟಿಕೆಗಳು ನಡಿಬಾರ್ದು ಅನ್ನೋದು ಈ 3 ರಿಕ್ವೆಸ್ಟ್ ಕೊಟ್ಟಿದೀವಿ. ಇದು ರಿವೋಕ್ ಆದ್ರೆ ಇಮಿಡಿಯೇಟ್ ಆಗಿ ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಸರ್. CCTVಗಳೇ ಇಲ್ವಾ ಹಾಗಾದ್ರೆ ಸುರಕ್ಷತೆ? ಇಲ್ಲ. ಒಂದ್ ಕಡೆ ತಾವು ಹೇಳಿದ್ರಿ ಸೆಕ್ಯೂರಿಟಿ ಗಾರ್ಡ್ಗಳು ಆ ರೀತಿ ಸುರಕ್ಷತೆ ಅನ್ನುವಂಥದ್ದು ಏನಿಲ್ಲ ಅಂತ ತಾವು ಹೇಳ್ತೀರಿ. ಅದೇ CCTV ಕ್ಯಾಮೆರಾಗಳು ಅದು ಕೂಡ ಇಲ್ವಾ ಹಾಗಾದ್ರೆ? ಇಲ್ಲ ಸರ್, ಸೆಕ್ಯೂರಿಟಿ ಒಬ್ರು ಕೂತಿರ್ತಾರೆ. ಸೊ ಅವ್ರ ಹತ್ರನು ನಾನು ಹೀಗೆ ಮಾತಾಡಿಸಿದ್ದೆ. ಪಾಪ ಅವ್ರದ್ದೇನು ತಪ್ಪಿಲ್ಲ. ಅವ್ರು ಹೇಳ್ತಾರೆ ಎಲ್ರು ಬೆಟ್ಟ ಹತ್ತಿ ಇಲ್ಲಿ ತನಕ ಬರ್ತಾರಲ್ವಾ, ಒಳಗಡೆ ಹೋಗ್ಲಿಕ್ಕಿಲ್ಲ, ನಾನೊಂದು ಫೋಟೋ ತೆಗ್ಬಿಟ್ಟು ಹೋಗಿ ಅಂತ ಹೇಳ್ತೀನಿ. ಸೊ ಅದು ಏನಾಗಿದೆ ಅಂದ್ರೆ ರಾತ್ರಿ ಯಾರು ಇರಲ್ಲ ಅಲ್ಲಿ. ಒಂದು ಗುಂಪಿನ ಜನ ಹೋಗೋದು ನಾನೇ ನೋಡಿದೀನಿ. ಅಲ್ಲಿ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ ಯಾವಾಗ್ಲೂ ರಾತ್ರಿ ಅಲ್ಲಿ ಪಾರ್ಟಿಗಳು ಅದು ಇದೆಲ್ಲ ಅದು ತಗೊಳಕ್ ಆಗಲ್ಲ ಸರ್ ನಮ್ಗೆ. ಯಾಕಂದ್ರೆ ನಮ್ಗೆ ಅದೊಂಥರ ದೇವಸ್ಥಾನ, ಅವರಿಗೆ ಟೂರಿಸಂ ಇರ್ಬೋದು, ನಮ್ಗೆ ಟೂರಿಸಂ ಜೊತೆಗೆ ಅದೊಂದು ನಮ್ಗೆ ಪರಶುರಾಮ ದೇವ್ರ ತರ ಕಾಣ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಯಾವ್ದು ಅನೈತಿಕ ಚಟುವಟಿಕೆಗಳು ನಡಿಬಾರ್ದು ಅನ್ನೋದು ನಾವು ಒಂದು ರಿಕ್ವೆಸ್ಟ್ ಕೊಟ್ಟಿದೀವಿ. ಅದೇನಾದ್ರೂ ರಿವೋಕ್ ಆದ್ರೆ ನಾವು ಇಮಿಡಿಯೇಟ್ ಆಗಿ ಕೂತ್ಕೊಳ್ತೀವಿ. ಎಸ್ ಮೇಡಮ್, ಓಕೆ ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಎಸ್ ಸರ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶುಭಧರ ಅವರು ಇದ್ದಾರೆ, ಕಾರ್ಕಳ ಪುರಸಭೆ ಸದಸ್ಯರು. ಶುಭಧರ ಅವರವರೇ, ನಿಮ್ಗೆ ಈ ಒಂದು ಸಮಸ್ಯೆ ಅಥವಾ ಈ ಒಂದು ವಿಚಾರ ಗೊತ್ತಿರಬಹುದು, ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್. ನಾನು ಸ್ಟುಡಿಯೋದಲ್ಲಿರುವ ದಿವ್ಯಾ ನಾಯಕ್ ಅವರಿಗೆ ನಾನು ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಮೊದಲಿಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮೇಡಮ್, ನೀವು ಇವತ್ತು ಯಾವ ಉದ್ದೇಶವನ್ನು ಇಟ್ಕೊಂಡು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರೆ ನಿಜವಾಗಿ ನಾನು ನಿಮ್ಮ ಭಾವನೆಯನ್ನು ಗೌರವಿಸ್ತೇನೆ ಮತ್ತು ನಿಮ್ಮ ಧೈರ್ಯವನ್ನು ನಾನು ಗೌರವಿಸ್ತೇನೆ. ಯಾಕೆ ಹೇಳಿದ್ರೆ ಧಾರ್ಮಿಕ ಭಾವನೆಗಳನ್ನು ಇಟ್ಕೊಂಡು ಜನರಿಗೆ ಮರಳು ಮಾಡಲಿಕ್ಕೆ ಹೊರಟಿರುವ ಕೆಲವರ ನೈಜವಾದ ಮುಖವನ್ನ ಬಯಲು ಮಾಡುವ ಪ್ರಯತ್ನ ಇದರಿಂದ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ಪರಶುರಾಮ ನನ್ನ ತುಳುನಾಡಿನ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಪರಶುರಾಮನ ಹೆಸರಿನಲ್ಲಿ ಒಂದು ಪಾರ್ಕ್ ನಿರ್ಮಾಣ ಆಗುವಾಗ ಅದಕ್ಕಾಗಿ ಒಂದು ಜಮೀನನ್ನ ಕಾದಿರಿಸಿ ಅದರ ಹೆಸರಿಗೆ ಪರಶುರಾಮ ಥೀಮ್ ಪಾರ್ಕಿಗೆ ಜಮೀನನ್ನ ಇಟ್ಟು ಆನಂತರ ಸರ್ಕಾರದಿಂದ ಆಗ್ಲಿ ಸಾರ್ವಜನಿಕರಿಂದ ಆಗ್ಲಿ ಎಲ್ಲರಿಂದ ಒಂದು ಅನುದಾನವನ್ನ ತೆಕೊಂಡು ಉತ್ತಮವಾದ ಪಾರ್ಕ್ ನಿರ್ಮಾಣ ಆಗಿ ಅಲ್ಲಿ ಪರಶುರಾಮನ ಪೂಜೆ ಆಗ್ಬೇಕಿತ್ತು. ಆದ್ರೆ ಇದು ಯಾವುದನ್ನೂ ಮಾಡದೆ ಕೇವಲ ಏನು ನಾನೊಂದು ಪಾರ್ಕ್ ನಿರ್ಮಾಣ ಮಾಡಿದ್ದೇನೆ ಅನ್ನುವಂತ ಒಂದು ತೋರಿಸ್ಲಿಕ್ಕೋಸ್ಕರ ಅಲ್ಲಿ ಒಂದು ಪಾರ್ಕ್ ನಿರ್ಮಾಣ ಮಾಡಿ ಭೂಮಿಯನ್ನು ಕಾದಿರಿಸದೆ ಕಾನೂನು ಬದ್ಧವಾಗಿ ಯಾವುದೂ ನಡೆಯದೆ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಹಣವನ್ನ ತರಿಸಿ ಕಾಮಗಾರಿ ಮಾಡಿ ಇವತ್ತು ಪರಶುರಾಮನ ಥೀಮ್ ಪಾರ್ಕ್ ಒಂದು ಅತ್ಯಂತ ಸ್ಥಿತಿಯಲ್ಲಿದೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಬೇಸರ ತಂದಿದೆ. ಪರಶುರಾಮನ ಥೀಮ್ ಪಾರ್ಕ್ಗಾಗ್ಲಿ ಮತ್ತು ಅಲ್ಲಿ ನಿರ್ಮಾಣವಾಗಿರುವ ಪ್ರತಿಮೆಗಾಗ್ಲಿ ನಾವು ಯಾರು ವಿರೋಧ ಮಾಡಲಿಲ್ಲ ಮತ್ತು ನಮ್ಮ ಎರಡು ಮಾತೇ ಇಲ್ಲ. ಆದ್ರೆ ಪರಶುರಾಮನ ಥೀಮ್ ಪಾರ್ಕ್ ನಲ್ಲಿ ಆಗಿರುವ ರಾಜಕೀಯಗಳು, ಷಡ್ಯಂತ್ರಗಳು ಮತ್ತು ಆ ರೀತಿ ಏನಾಗಿದೆ ಅದಕ್ಕೆ ನಮ್ಮ ವಿರೋಧವಿದೆ ಮತ್ತು ಆ ಸತ್ಯಾಸತ್ಯತೆಯನ್ನ ಜನರಿಗೆ ತಲುಪಿಸುವ
ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಕಳೆದ 4 ವರ್ಷಗಳಿಂದ ಸರ್ಕಾರಿ ಕಚೇರಿಗಳಲ್ಲಿ ಕಡತಗಳು ಕುಣಿತವೇ ಇದೆ. ಅರಣ್ಯ ಇಲಾಖೆಯವರು ಮೊದಲಿಂದವೂ ಅದು ಗೋಮಾಳ ಜಮೀನು, ಅಲ್ಲಿ ಯಾವುದೇ ಉದ್ದೇಶಕ್ಕೆ ಜಮೀನನ್ನ ಕಾದಿರಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಕಾನೂನನ್ನ ಮೀರಿ ಅಲ್ಲಿ ಏನಾದ್ರೂ ಚಟುವಟಿಕೆಗಳು ನಡೆದರೆ ನೋಟಿಸು ನೀಡದೆ ಅದನ್ನು ತೆರವು ಮಾಡ್ತೇವೆ ಅನ್ನುವಂತ ನೋಟಿಸ್ ಅನ್ನು ಕೂಡ ಅವರು ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಸರ್ಕಾರಕ್ಕೆ ಈಗಾಗಲೇ ತಲುಪಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಕಳೆದ ಜನವರಿಯಲ್ಲಿ ಹಠಕ್ಕೆ ಬಿದ್ದು ಇಡೀ ಸರ್ಕಾರ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಕೊಂಡು ಅದು ಜಿಲ್ಲಾಧಿಕಾರಿ ಅವರು, ತಹಶೀಲ್ದಾರರು, ಇತರ ಇಲಾಖೆಯವರು, ಕೊನೆಗೆ ಮುಖ್ಯಮಂತ್ರಿಯು ಕೂಡ ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು. ಅದು ಮಾಡುವಾಗ ಇದೊಂದು ಕಾನೂನುಬದ್ಧವಾಗಿ ನಿರ್ಮಾಣವಾಗಿದೆಯೇ ಇಲ್ಲವೇ ಅನ್ನುವಂಥದ್ದು ತಿಳ್ಕೊಳ್ಬೇಕಿತ್ತಲ್ವಾ ಅನ್ನುವಂತ ಒಂದು ಪ್ರಶ್ನೆ. ಜಿಲ್ಲಾಧಿಕಾರಿ ಅವರು ಕೂಡ ಈ ಜಮೀನಿಗೆ ಮಂಜೂರಾಗ್ಲಿಲ್ಲ ಅಂತ ಆಗುದಿಲ್ಲ ಅಂತ ಗೊತ್ತಿದ್ರು ಕೂಡ ಕೆಪಿಟಿಸಿಎಲ್ ನ ವೆಲ್ಫೇರ್ ಫಂಡ್ ಇಂದ 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯಿಂದ ಹಣ ಬಂದಿದೆ, ಕರಾವಳಿ ಪ್ರಾಧಿಕಾರದಿಂದ ಹಣ ಬಂದಿದೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಇಷ್ಟು ಕೋಟಿ ರೂಪಾಯಿ ಹಣ ಯಾವುದೇ ಒಂದು ಪತ್ರ ಇಲ್ಲದೆ ಒಂದು ಕಟ್ಟಡ ನಿರ್ಮಾಣಕ್ಕೆ ಅಥವಾ ಈ ಪಾರ್ಕ್ ನಿರ್ಮಾಣಕ್ಕೆ ಹಣ ಬರ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅನ್ನುವಂಥದ್ದು ಮುಂದಿನದ್ದು ಪ್ರಶ್ನೆ ಅಂತ ಹೇಳಿದ್ರೆ, ಇದರ ನಿರ್ವಹಣೆಯ ಜವಾಬ್ದಾರಿ ಮುಂದೆ ಯಾರು? ಇದನ್ನು ಯಾರು ನಿರ್ವಹಣೆ ಮಾಡಬೇಕು? ಕಂದಾಯ ಇಲಾಖೆ ಮಾಡ್ತದೆ, ಅದು ಮಾಡುದಿಲ್ಲ. ಯಾಕೆ ಹೇಳಿದ್ರೆ ಜಮೀನು ಗೋಮಾಳ ಜಮೀನು ಅಂತಿದೆ. ಅರಣ್ಯ ಇಲಾಖೆಯವರು ಮಾಡ್ತಾರೆ, ಅವರು ಮೊದಲಿಂದಲೂ ಅಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಆಕ್ಷೇಪ ಮಾಡ್ತಾ ಬಂದಿದ್ದಾರೆ. ಹಾಗಾದ್ರೆ ಯಾರು ನಿರ್ಮಾಣ ಜವಾಬ್ದಾರಿ ಯಾರು? ಅಥವಾ ಇಲ್ಲಿ ಒಂದು ಪರಶುರಾಮನ ಹೆಸರಿನಲ್ಲಿ ಇಂತಹ ಪಾರ್ಕ್ ನಿರ್ಮಾಣ ಮಾಡಿ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತೊಂದು ಮತ ಬ್ಯಾಂಕ್ ಆಗಿ ಮಾಡ್ಲಿಕ್ಕೆ ಇವರು ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರಾ ಅನ್ನುವಂತ ಪ್ರಶ್ನೆ ಸಾಮಾನ್ಯವಾಗಿ ನಮ್ಗೆ ಮೂಡುವಂತದ್ದು. ಯಾಕಂದ್ರೆ ನಾವು ಇಷ್ಟವರೆಗೆ ಆ ಬಗ್ಗೆ ಎಲ್ಲಿಯೂ ಕೂಡ ವಿರೋಧ ಮಾಡ್ಲಿಲ್ಲ. ಉತ್ಸವಗಳು ಅದು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗಿ ಅಲ್ಲಿ ಉತ್ಸವಗಳು ತಾವು ಮಾಡಿದ್ ನೋಡಿದ್ರೆ ನಾವು ವೈಯಕ್ತಿಕವಾಗಿ ನಾನು ವಿರೋಧ ಮಾಡ್ಲಿಕ್ಕೆ ಯಾವುದಕ್ಕೂ ಮೊದಲು ನಾವು ಹೋಗ್ಲಿಲ್ಲ, ನಾವು ಪ್ರಶ್ನೆ ಮಾಡಿಲ್ಲ. ಯಾಕೆ ಹೇಳಿದ್ರೆ ಒಂದು ಪರಶುರಾಮನ ಪಾರ್ಕ್ ಇಲ್ಲಿ ಆಗುದಾದ್ರೆ, ಅದು ಪ್ರವಾಸೋದ್ಯಮ ಊರಾಗ್ತಾ ಇದ್ರೆ ಅದು ನಮ್ಗೆ ಖಂಡಿತ ನಾವು ಅದು ಕಾರ್ಕಳದವರಾಗಿ ನಾನು ಹೆಮ್ಮೆ ಪಡ್ತೇನೆ ಮತ್ತು ನಾನು ಸ್ವಾಗತಿಸ್ತೇನೆ. ಆದ್ರೆ ಅವರ ಹೆಸರಿನಲ್ಲಿ ಇಷ್ಟೆಲ್ಲ ಅವ್ಯವಹಾರಗಳು ಆಗಿದೆ ಅಂತಾದ್ರೆ ಇದನ್ನು ಯಾರೂ ಸಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಮೊದಲು ಯಾರು ವಿರೋಧಿಸ್ತಾರೆ, ಯಾರು ಪ್ರಶ್ನೆ ಮಾಡ್ತಾರೆ, ಅವರನ್ನೇ ತಪ್ಪಿಸ್ತಾರನ್ನಾಗಿ ಮಾಡ್ತಾರೆ. ನಾನು ಈ ಜಮೀನು ಮೊನ್ನೆ ಗೋಮಾಳ ಜಮೀನು ಇದಕ್ಕೆ ಜಮೀನು ಮಂಜೂರಾಗ್ಲಿಲ್ಲ, ಹಿಂದೆ ಸರ್ಕಾರವೇ ಜಮೀನನ್ನ ತಿರಸ್ಕಾರ ಮಾಡಿದೆ, ಆದೇಶ ಹೊರಡಿಸಿದೆ ಅಂತ ನಾನು ಹೇಳಿದ್ದೆ ತಪ್ಪಾದ ರೀತಿಯಲ್ಲಿ ನನಗೆ ಪ್ರಶ್ನೆ ಮಾಡುವಂತರು ಮತ್ತು ನನ್ನನ್ನು ಅವ್ಯಾಖ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯುವಂತದನ್ನು ಮಾಡಿದ್ರು. ಆದ್ರೆ ನಾನು ಜನರಿಗೆ ಸತ್ಯವನ್ನು ತಿಳಿಸಿದ್ದೇನೆ. ಆವತ್ತು ಹೇಳಿದ್ದೇನೆ, ಇನ್ನು ಹಲವಾರು ಗೊಂದಲಗಳು ಇಲ್ಲಿ ಇದೆ, ಮುಂದಿನ ದಿನಗಳಲ್ಲಿ ದಾಖಲೆ ಸಹಿತವಾಗಿ ಅದನ್ನು ಇಡ್ತೇವೆ ಅಂತ ಹೇಳಿದ್ದೇವೆ. ಈ ಪುತ್ಥಳಿಯ ಮೂರ್ತಿಯ ಬಗ್ಗೆ ಕೂಡ ನಮ್ಗೆ ಬಹಳ ದೊಡ್ಡ ಸಂಶಯ ಇದೆ. ಅದರಿಂದ ದಿವ್ಯಾನಾಯ್ಕ ಅವರು ಅದನ್ನ ಸಂಶಯವನ್ನ ಜನರ ಮುಂದೆ ಇಟ್ಟಿದ್ದಾರೆ. ಸರ್ಕಾರ, ಅದು ತಹಶೀಲ್ದಾರು, ಸರ್ಕಾರ, ಜಿಲ್ಲಾಧಿಕಾರಿ ಎಲ್ಲರೂ ಅದಕ್ಕೆ ಉತ್ತರವನ್ನ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಅದರ ಜೊತೆಯಲ್ಲಿ ಕಾರ್ಕಳದ ಶಾಸಕರು ಕೂಡ ಅದನ್ನ ತುರಾತುರಿಯಲ್ಲಿ ಉದ್ಘಾಟನೆ ಮಾಡಿ ನಾನು ಕಾರ್ಕಳದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೇನೆ ಅಂತ ಅವರು ತೋರಿಸಿದ್ದಾರೆ. ಅವರೇ ಮೊದಲನೇದಾಗಿ ಉತ್ತರ ಕೊಡಬೇಕಾದರೂ ಅವರು ಪರಶುರಾಮ ಥೀಮ್ ಪಾರ್ಕ್ ಇಷ್ಟೆಲ್ಲ ಗೊಂದಲಗಳಿಗೆ ಕಾರಣ ಅವರು ಮೊದಲನೇದಾಗಿ ನಮ್ಗೆ ಉತ್ತರ ಕೊಡಬೇಕಾಗ್ತದೆ. ಅದ್ರ ಜನ ಒಂದು ಪ್ರಶ್ನೆ ಇಟ್ಟಿದ್ದಾರೆ. ಇವತ್ತು ದಿವ್ಯಾನಾಯ್ಕ ಹೇಳಿದ ನಂತರ ಅದು ನಂಗೆ ಮೂರ್ತಿಯ ಬಗ್ಗೆ ಸಂಶಯ ಇತ್ತು, ಆದ್ರೆ ನಾನು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕೆಂದ್ರೆ ದಾಖಲೆ ಇಲ್ಲದೆ ನಾವು ಯಾವತ್ತೂ ಮಾತಾಡ್ಲಿಲ್ಲ. ಕಳೆದ ಬಾರಿ ಪತ್ರಿಕಾಗೋಷ್ಠಿ ಮಾಡಿದಾಗ ದಾಖಲೆ ಸಹಿತ ಮಾಡಿದ್ದೇನೆ. ನಾನು ದಾಖಲೆಯೊಂದಿಗೆ ಕುತ್ಕೊಳ್ಳುವ ಅಂತ ಎನ್ಸಿದ್ದೆ. ಆದ್ರೆ ಯಾರು ಮೂರ್ತಿ ಮಾಡಿದಾರೆ ಅವರು ಬೆಂಗಳೂರಿನವರು, ಅವರ ಫೋನ್ ತುಂಬಾ ಸಮಯದಿಂದ ಸ್ವಿಚ್ ಆಫ್ ಇತ್ತು, ಫೋನ್ ರೆಸ್ಪಾನ್ಸ್ ಕೊಡ್ತಿರ್ಲಿಲ್ಲ, ಅವರಿಂದ ನಂಗೆ ಮಾಹಿತಿ ತಗೊಳ್ಳಿಕ್ಕೆ ಆಗ್ಲಿಲ್ಲ, ಮತ್ತೆ ನಂಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದ್ರ ನಂಗೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿರ್ಲಿಲ್ಲ. ಆದ್ರೆ ಅವರು ಹೇಳಿರುವಂತಹ ಮಾಹಿತಿಯನ್ನು ನಾನು ಒಪ್ತೇನೆ. ಅದ್ರಲ್ಲಿ 100ಕ್ಕೆ 100 ಆ ಮೂರ್ತಿಯ ಬಗ್ಗೆ ನನಗೂ ಕೂಡ ಸಂಶಯ ಇದೆ. ಇದಕ್ಕೆ ಜಿಲ್ಲಾಡಳಿತ ಮತ್ತು ಶಾಸಕರು ಉತ್ತರ ಕೊಡಬೇಕು ಅನ್ನುವಂಥದ್ದು. ಮತ್ತು ಇವರ ಏನು ಹೋರಾಟ ಇದೆ, ನನ್ನ ಸಂಪೂರ್ಣ ರಾಜಕೀಯ ರಹಿತವಾದ ಸಂಪೂರ್ಣ ಬೆಂಬಲ ನನ್ನದು ಇದೆ. ರಾಜಕೀಯ ರಹಿತವಾಗಿರ್ಬೇಕು ಯಾವತ್ತು ಕೂಡ ಬೆಂಬಲ ಈ ಒಂದು ವಿಚಾರಗಳಲ್ಲಿ, ಅದನ್ನ ತಾವು ಹೇಳ್ತಿದ್ರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಶುಭದರಾವ್ ಅವರು ಕಾರ್ಕಳ ಪುರಸಭೆ ಸದಸ್ಯರು. ಅಟ್ ದ ಸೇಮ್ ಟೈಮ್ ಕೊನೆಯದಾಗಿ ಈ ಸಂದರ್ಭ ದಿವ್ಯಾನಾಯ್ಕ ಅವರು ಮೇಡಮ್, ಕೊನೆಯದಾಗಿ ತಮ್ಮ ಒಂದು ವಿಚಾರ ಜೊತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭ ಮೇಡಮ್? ಸರ್, ಇವಾಗ ಹೇಳಿದಾಗೆ ಒಂದು ಮೂರ್ತಿ ಗುಣಮಟ್ಟ ಮತ್ತು ಅದರ ನೈಜತೆಯ ಬಗ್ಗೆ ಒಂದು ಪರಿಶೀಲನೆ ಆಗ್ಬೇಕು. ಮತ್ತೆ ನಾವ್ ಏನ್ ಕಂಪ್ಲೇಂಟ್ ಮಾಡಿದೀವಿ ಅದೆಲ್ಲ ಇನ್ನು ಪ್ರೊಸೆಸ್ ತಗೊಳುತ್ತೆ. ಕರಪ್ಷನ್ ಆಗಿದೆ, 100% ಕರಪ್ಷನ್ ಆಗಿದೆ ಅನ್ನೋದಕ್ಕೆ ನಾನು ವಿತ್ ಎವಿಡೆನ್ಸಸ್ ಕೊಟ್ಟಿದ್ದೀನಿ. ಯಾವ್ದು ಎಷ್ಟು ಸ್ಯಾಂಕ್ಷನ್ ಅಂತ ತೋರಿಸಿದ್ದಾರೆ, ನಿರ್ಮಿತಿ ಕೇಂದ್ರದ ಯಾರಿಗೆ ಪೇಮೆಂಟ್ ಮಾಡಿದೀವಿ ಅಂತ ಕೊಟ್ಟಿದ್ದಾರೆ. ಈವನ್ ಅದೇ ನಿರ್ಮಿತಿ ಕೇಂದ್ರ ನನಗ್ ಕೊಡ್ತಾರೆ, ನಾನು ಪರ್ಟಿಕ್ಯುಲರ್ ಆಗಿ ಇಂಥವ್ರದೆಲ್ಲ ಇನ್ವಾಯ್ಸ್ ನನ್ಗೆ ಕೊಡಿ ಅಂದ್ರೆ ಅವರಿಂದ ಇನ್ನೂ ಇನ್ವಾಯ್ಸ್ ನಾವು ಕಲೆಕ್ಟ್ ಮಾಡಿಲ್ಲ ಅಂತ ಕೊಡ್ತಾರೆ. ಸೊ ನೀವು ಪೇಮೆಂಟ್ ಮಾಡಿದೀರಾ, ಅವರಿಂದ ಬಿಲ್ಲೇ ತಗೊಂಡಿಲ್ಲ ಅಂತ ಅಂದ್ರೆ ಅದೇನು? ಇನ್ನು ಉದ್ಘಾಟನೆ ಟೈಮ್ ಅಲ್ಲಿ 2,13,00,000 ಉದ್ಘಾಟನೆಗಂತಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ತಗೊಂಡಿದ್ದೀರಾ, ಅಲ್ಲಿಂದ ರಿಲೀಸ್ ಮಾಡ್ಕೊಂಡಿದ್ದೀರಾ ಅಷ್ಟೇ ಅಮೌಂಟ್ ನ. ಅದು ಇನ್ನು ಕಂಪ್ಲೀಟೇ ಆಗಿಲ್ಲ ಪ್ರಾಜೆಕ್ಟ್, ಅದಕ್ ಮಾಡಿದೀರಾ. ಮೂರನೇದಾಗಿ ನಮ್ಗೆ ಅಲ್ಲಿ ಪರಶುರಾಮಂದ್ ಏನ್ ಘನತೆ ಗೌರವ ಇದೆ ಅದು ಕಾಪಾಡ್ಬೇಕು ಸರ್.
ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ನಮ್ಗೆ ಮತ್ತೆ ಇದೆಲ್ಲ ವಿಚಾರವಾಗಿ ನಮ್ಮ ಮಿನಿಸ್ಟರ್ ಅಥವಾ MLA, ಇವಾಗ ಕರೆಂಟ್ MLA ಯಾರಿದ್ದಾರೆ ವಿ ಸುನಿಲ್ ಕುಮಾರ್ ಅವರು, ಇದ್ರ ಬಗ್ಗೆ ಓಪನ್ ಆಗಿ ಒಂದು ಜನರಿಗೂ ಒಂದು ಕ್ಲಾರಿಟಿ ಕೊಟ್ರೆ, ಯಾಕಂದ್ರೆ ಅವರು ನಮ್ಗೆಲ್ರಿಗೂ MLA ಅಲ್ವಾ, ನಾವು ಜನಪ್ರತಿನಿಧಿ ಅಂದ್ಮೇಲೆ ಜನಗಳು ಇಷ್ಟು ಕ್ವಶನ್ ಮಾಡ್ತಾ ಇದ್ದಾರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮೇಲೆ ಅಂದಾಗ ಒಂದು ಕ್ಲಾರಿಟಿ ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ದು ಮನವಿ ಸರ್ ಅಷ್ಟೇ. ಹಾಗಿದ್ದಾಗ ಈ ಒಂದು ಸಮಸ್ಯೆ ವದಂತಿಗಳಿಗೇನಿದೆ ಆ ವದಂತಿಗಳಿಗೆ ಫುಲ್ ಸ್ಟಾಪ್ ಕೊಡ್ಬೇಕಂತ ತಾವು ಕೇಳ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ನೇರವಾಗಿರುವಂತ ಆರೋಪ ಅಲ್ಲ, ನಮ್ಗೆ ಅದರ ಸ್ಪಷ್ಟೀಕರಣ ಬೇಕು. ಹಾಗಿದ್ದಾಗ ನಾವೇ ಅದನ್ನ ಖುಷಿ ಪಡ್ತೀವಿ. ಈ ಪರಶುರಾಮನ ಮೂರ್ತಿ ನಿಜವಾಗ ಕೂಡ ಉಕ್ಕು ಜೊತೆಗೆ ಕಂಚಿನ ಪ್ರತಿಮೆಯಾಗಿದ್ರೆ ಅನ್ನುವಂತಹ ನಿಟ್ಟಿನಲ್ಲಿ. ಜೊತೆಗೆ ಇಲ್ಲಿ ಆಗಿರುವಂತಹ ಏನು ದುಂದು ವೆಚ್ಚಗಳು, ಯಾಕಂದ್ರೆ ಅಲ್ಲಿ ಬಂದಾಗ ಅಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟೇಷನ್ಗಳಿಲ್ಲ, ಫೈಲಿಂಗ್ ಇಲ್ಲ ಅಂತ ಬಂದಾಗ ಅದರ ಬಗ್ಗೆ ಮಾಹಿತಿ ಬೇಕು ಅಂತ ತಾವು ಕೇಳಿಕೊಳ್ತಾ ಇದ್ದೀರಿ. ಈ ಬಗ್ಗೆ ಹೇಳಿದಾಗ ನಾನು ವಿಚಾರವನ್ನು ಕೇಳ್ತೀನಿ, ತಹಶೀಲ್ದಾರ್ ಅವರು ಏನು ಹೇಳಿದ್ರು ಅಥವಾ ಈ ಬಗ್ಗೆ ತಾವುಗಳು ಹೇಳಿದಾಗ ಏನಾದರೂ ರಿಪ್ಲೈ ಸಿಕ್ಕಿತಾ? ಅಂದ್ರೆ ಯಾವುದೇ ರೀತಿ ಡಾಕ್ಯುಮೆಂಟೇಷನ್ಗಳಿಲ್ಲ ಅಂತ ಬಂದಾಗ ಸರಿ, ಇಲ್ಲ, ನಾನ್ ಕೇಳಿದ್ದು ತಹಶೀಲ್ದಾರ್ ಹತ್ರ ಕೇಳಿದ್ರೆ ಅವ್ರದ್ದು ಒಂದೇ ಸೆಂಟೆನ್ಸ್ ಇರುತ್ತೆ, ಓಪನ್ ಆಗಿ ಹೇಳ್ತಾರೆ ನಾನ್ ಬಂದ್ 2 ತಿಂಗಳಾಗಿದ್ದು ನನ್ಗೇನು ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲೂ ನೀವು ನೋಡಬಹುದು, ಅವ್ರಿಗೆ ನಾನು ಕೇಳಿದ್ದೀನಿ, ಸರ್ ನಾವು ನಿಮ್ಮನ್ನ ಅನಂತ ಕೃಷ್ಣ ಅಥವಾ ಏನ್ ಅವ್ರದ್ದು ಹೆಸರು ಇದೆ, ಸೊ ಆನಂದ ಶಂಕರ್ ಅಂತ, ನೀವು ನಾವು ಅನಂತ ಶಂಕರ್ ಅವ್ರ ಹತ್ರ ಕೇಳ್ತಾ ಇಲ್ಲ. ತಮ್ಮ ಆಡಿಯೋ ಮ್ಯೂಟ್ ಆಗಿದೆ ಮೇಡಮ್. ಇಲ್ಲ, ಅವ್ರು ಏನ್ ಹೇಳ್ತಾರೆ, ನಾನು ಓಕೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾನ್ ಬಂದ್ 2 ತಿಂಗಳೇ ಆದಷ್ಟೇ, ನಮ್ಗೆ ಎಲ್ಲಿ ಅಂತ ಗೊತ್ತಿಲ್ಲ. ನಾನು ಯಾವಾಗ ಹೋಟೆಲ್ ವಿಚಾರ ಎತ್ತಿದೆ, ಅವ್ರ ಹತ್ರ ಹೋಗಿ ಹೋಟೆಲ್ ವಿಚಾರವನ್ನ ಮಾತಾಡಿದಾಗ್ಲೂ ಅವ್ರು ಹೇಳಿದ್ರು ಪರಶುರಾಮ ಥೀಮ್ ಪಾರ್ಕ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದಾರೆ. ಸೊ ಇಂತ ಕ್ವಶನ್ ಗಳು ಬಂದಾಗ ನಾನು ಅವ್ರ ಹತ್ರ ಜಾಸ್ತಿ ಏನು ಇಂಟರಾಕ್ಟ್ ಮಾಡಕ್ ಆಗಿರ್ಲಿಲ್ಲ. ಇವತ್ತಷ್ಟೇ ಅವರು ಈ ವಿಷಯದಲ್ಲಿ ಇಷ್ಟು ಓಪನ್ ಆಗಿ ಮಾತಾಡಿರೋದು ನಮ್ಮ ಹತ್ರ. ನಾನು ಗ್ರಾಮ ಪಂಚಾಯತ್ ಅಲ್ಲಿ ಕೇಳಿದೀನಿ, ಯರ್ಲಪಾಡಿ ಗ್ರಾಮ ಪಂಚಾಯತ್ ಅಲ್ಲಿ, ಅವ್ರ ಹತ್ರ ಯಾರ ಹತ್ರನೂ ರೆಕಾರ್ಡ್ಸ್ ಇಲ್ಲ. ಅವ್ರು ಓಪನ್ ಆಗಿ ಬರ್ದು ಕೊಡ್ತಾ ಇದಾರೆ, ನಮ್ಮ ಹತ್ರ ರೆಕಾರ್ಡ್ಸ್ ಇಲ್ಲ ಅಂತ. ಇವನ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕೊಟ್ಟಿದ್ದಾರೆ, ಇವರು ಟೂರಿಸಂ ಅವರು ಕೊಟ್ಟಿದ್ದಾರೆ, ನಿರ್ಮಿತಿ ಅವ್ರು ಹೇಳ್ತಾರೆ ನಾವಿನ್ನು ಮಾಡ್ತಾನೆ ಇದೀವಿ ಕೆಲಸ, ಸೊ ಅದು ನಾವಿನ್ನು ಹ್ಯಾಂಡ್ ಓವರೇ ಮಾಡಿಲ್ಲ ಅಂತ. ಸೊ ನಮ್ಗೆ ಇನ್ನು ಗೊಂದಲದಲ್ಲಿ ಹಾಕ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಅವರು ಬಿಟ್ರೆ, ಯಾರು ಕ್ಲಾರಿಟಿ ಕೊಡ್ತಾ ಇಲ್ಲ. ಸರಿ ಮೇಡಮ್, ಸರಿ, ಓಕೆ. ಜೊತೆಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸುರೇಶ್ ನಾಯಕ್ ಅವರಿದ್ದಾರೆ. ಕುಯಿಲಾಡಿ ಸುರೇಶ್ ನಾಯಕ್ ಅವರು ಬಿಜೆಪಿಯ ಜಿಲ್ಲಾ ವಕ್ತಾರರು. ನಮಗೆ ಟ್ರಾನ್ಸ್ಪರೆಂಟ್ ಆಗಿರುವಂತಹ ವಿಚಾರಗಳು ಬರಲಿ ಅನ್ನುವಂತಹ ನಿಟ್ಟಿನಲ್ಲಿ, ಹಾಗಾಗಿ ಸುಭದ್ರಾ ಅವರು ಕರೆ ಮಾಡಿದಾಗ ತದನಂತರ ಇವರ ವಿಚಾರವನ್ನು ಕೂಡ ನಾನು ವ್ಯೂಸ್ ತೆಗೆದುಕೊಳ್ಬೇಕಾಗುತ್ತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ತೆಗೆದುಕೊಳ್ಬೇಕಾಗುತ್ತೆ. ಈ ಒಂದು ವಿಚಾರದ ಬಗ್ಗೆ ಸುರೇಶ್ ನಾಯಕ್ ಅವರು, ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ. ಸದ್ಯ ತಮ್ಮ ಗಮನ ಕೂಡ ಬಂದಿರಬಹುದು ಸರ್, ಪರಶುರಾಮ ಪಾರ್ಕ್ ನಲ್ಲಿ ಏನೋ ಗೋಲ್ಮಾಲ್ ನಡೀತಾ ಇದೆಯಾ ಅಥವಾ ಅವ್ಯವಹಾರ ನಡೀತಾ ಇದೆಯಾ ಅನ್ನುವಂತ ಒಂದು ಬಹಳ ದೊಡ್ಡದಾಗಿರುವಂತಹ ಆರೋಪ ಇಂದು ನಿನ್ನೆ ಇದೆಲ್ಲ ಬಹಳಷ್ಟು ತಿಂಗಳುಗಳ ಹಿಂದೆಯಿಂದಲೇ. ಏನ್ ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್? ಜೊತೆಗೆ ಪರಶುರಾಮ ಥೀಮ್ ಪಾರ್ಕ್ ಯಾರಿಗೂ ಕೂಡ ಸಾರ್ವಜನಿಕರಿಗೆ ಪದೇ ಪದೇ ನಿಷೇಧ ಹೇರಲಾಗ್ತಾ ಇದೆ, ಏನ್ ಕಾರಣ? ಒಂದು, ನಾನು ಜಿಲ್ಲಾ ವಕ್ತಾರ ಅಲ್ಲ, ಜಿಲ್ಲಾ ಅಧ್ಯಕ್ಷ. ಎಸ್ ಸರ್. ಎರಡನೇದು, ಪರಶುರಾಮ ಥೀಮ್ ಪಾರ್ಕ್ ಇರ್ಬೋದು, ಯಾವುದೇ ಸಾರ್ವಜನಿಕ ಕಾಮಗಾರಿಗಳಿರ್ಬೋದು, ಅದ್ರ ಬಗ್ಗೆ ಶಂಕೆ ಅಥವಾ ಅನುಮಾನ ಮೂಡಿದ್ರೆ ಅದನ್ನ ತನಿಖೆ ಮಾಡ್ಲಿಕ್ಕೆ ಬೇಕಾದಷ್ಟು ನಮ್ಮಲ್ಲಿ ಸಂಘ ಸಂಸ್ಥೆಗಳಿವೆ. ಅದ್ರ ಬಗ್ಗೆ ದೂರು ಕೊಡುದು ಅಥವಾ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದು ಬಿಟ್ರೆ, ನಾವು ರಸ್ತೆಯಲ್ಲಿ ನಿಂತು ಅಲ್ಲಿ ನಿಂತು ಇಲ್ಲಿ ನಿಂತು ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಲೆಕ್ಕಾಚಾರ. ಎರಡನೇದು, ಅದು ಪರಶುರಾಮ ಥೀಮ್ ಪಾರ್ಕ್ ನನ್ಗೆ ಗೊತ್ತಿದ್ದ ಪ್ರಕಾರ ಅದು ಇದು ಎಂತ ಕಾಮಗಾರಿ ಮುಗಿದು ಇನ್ನು ಹ್ಯಾಂಡ್ ಓವರ್ ಆಗಿಲ್ಲ ಅಂತೇಳಿ ನಾನು ತಿಳಿಯಲ್ಪಟ್ಟಿದ್ದೇನೆ. ಆದ್ರಿಂದ ಅದನ್ನ ಕಂಪ್ಲೀಟ್ ಆಗುವವರೆಗೆ ಯಾರೇ ಇರ್ಬೋದು, ಅದ್ರ ಬಗ್ಗೆ ದೂರು ಕೊಡೋರು ಇರ್ಬೋದು, ಇನ್ನೊಬ್ರು ಅದ್ರ ಕಾಮಗಾರಿ ಗುಣಮಟ್ಟದ ಇಲ್ಲ ಇದ್ರೂ ಕಂಪ್ಲೇಂಟ್ ಕೊಡ್ಬೋದು, ಅಥವಾ ಅದ್ರ ಅವ್ಯವಹಾರ ಆಗಿದ್ರು ನಾವು ಕಂಪ್ಲೇಂಟ್ ಕೊಡ್ಬೋದು, ಅಥವಾ ಬೇರೆ ಏನಿದ್ರು ಕಂಪ್ಲೇಂಟ್ ಕೊಡ್ಬೋದು. ಇಲ್ಲಿ ಈಗ ಲೋಕಾಯುಕ್ತ ನಮ್ಮ ಸರ್ಕಾರ ಮೊನ್ನೆ ACB ಅನ್ನ ರದ್ದು ಮಾಡಿ ಹೈಕೋರ್ಟ್ ಆದೇಶ ಪ್ರಕಾರ ಸರ್ಕಾರವನ್ನ ಇದು ಲೋಕಾಯುಕ್ತವನ್ನ ಇದು ಗಟ್ಟಿ ಮಾಡಿದೆ. ತದನಂತರ ಈಗಿನ ಸರ್ಕಾರದನ್ನು ಕಂಟಿನ್ಯೂ ಮಾಡಿದೆ. ಆದ್ರಿಂದ ಯಾರಿಗಾದ್ರೂ ಇದ್ರ ಬಗ್ಗೆ ಅನುಮಾನ ಇದ್ರೆ ಇದನ್ನ ದೂರು ಕೊಡ್ಬೋದು, ಅವ್ಯವಹಾರ ಆಗಿದ್ದು ದೂರು ಕೊಡ್ಬೋದು. ಅದು ಬಿಟ್ಟು ಪದೇ ಪದೇ ಅವ್ಯವಹಾರವೇ ಹೇಳಿ ಪ್ರಚಾರಕ್ಕೆ ಇಟ್ಟಿಸುವುದಕ್ಕಿಂತ ಅದರ ಬಗ್ಗೆ ತನಿಖೆ, ಎಲ್ಲಿ ಅವ್ಯವಹಾರ ಆಗಿದೆ, ಏನು ಅವ್ಯವಹಾರ ಆಗಿದೆ, ಏನು ಅವ್ಯವಹಾರ ಕಂಡು ಬರುತ್ತೆ ಅದನ್ನು ಹೇಳುವುದು. ಯಾಕಂದ್ರೆ ಪರ್ಫೆಕ್ಟ್ ಅಂದ್ರೆ ಇವರುಗಳು ಪರ್ಫೆಕ್ಟ್ ಆಗಿರುವಂತಹ ವಿತ್ ಡಾಕ್ಯುಮೆಂಟೇಶನ್ ಬಂದಿದ್ದಾರೆ ಈ ಬಾರಿ. ಅವರ ಡೌಟ್ ಗಳನ್ನ ಹೇಳಿದ್ದಾರೆ. ಜೊತೆಗೆ ಎಲ್ಲಿಗೆ ಸಂಬಂಧಿಸಬೇಕಾಗಿರುವಂತಹ ಇಲಾಖೆಗಳಿಗೂ ಕೂಡ ಅವರು ಈ ವಿಚಾರವನ್ನ ತಲುಪಿಸಿದ್ದಾರೆ. ಅಂದ್ರೆ ಇಲ್ಲಿ ಬರ್ತಾ ಇರುವಂತಹ ವಿಚಾರ, ಒಂದು ವಿಚಾರವನ್ನು ನಿಮ್ಮಲ್ಲಿ ಕೇಳ್ತೀನಿ ಸರ್, ಯಾಕೆ ಪದೇ ಪದೇ ಅಲ್ಲಿ ಕ್ಲೋಸ್ ಆಗ್ತಾ ಇದೆ? ಅಂದ್ರೆ ಜನವರಿಯಿಂದ ಪ್ರಾರಂಭ ಆದ್ರೂ ಕೂಡ ಮಾರ್ಚ್ ತಿಂಗಳವರೆಗೆ ಮಾತ್ರ ನಮಗೆ ನೋಡ್ಲಿಕ್ಕೆ ಸಿಕ್ಕಿರುವಂತ, ತದನಂತರ ಕ್ಲೋಸ್ ಆಗಿ ಈಗ ಆಫ್ಟರ್ ಅಕ್ಟೋಬರ್ ಅಂತ ಹೇಳಿ ಅದು ಕೂಡ ಡೌಟ್ ಇನ್ನೂ ಕೂಡ ಓಪನ್ ಆಗುವಂತದ್ದು, ಏನ್ ಕಾರಣ ಸರ್? ಅಲ್ಲ, ಅಷ್ಟು ಹೈಡ್ ಅಂಡ್ ಸೀಕ್ ಮಾಡುವಂತದ್ದು ಅದ್ರಲ್ಲಿ ಏನಿಲ್ಲ. ಅಲ್ಲಿ ಕಾಮಗಾರಿ ಮುಗಿಲಿಲ್ಲ ಅನ್ನೋದು ಬಿಟ್ರೆ, ಚುನಾವಣೆ ಬಂತಂತ ಹೇಳಿ ಸ್ವಲ್ಪ ಹರಿಬರಿಯಲ್ಲಿ
ಆಗಿನ ನಮ್ಮ ಕನ್ನಡ ಉಸ್ತುವಾರಿ ಸಚಿವರು ಅದನ್ನ ಓಪನ್ ಅಂತ ಹೇಳ್ತಾರೆ, ಅದನ್ನ ಓಪನಿಂಗ್ ಮಾಡಿರ್ಬೋದು, ಗೊತ್ತಿಲ್ಲ ಹಂಗೆ. ಆದ್ರೆ ಕಾಮಗಾರಿ ಆಗ ಇದ್ರೆ ಪದೇ ಪದೇ ಬಂದ್ ಮಾಡಿ ಕಾಮಗಾರಿ ಮಾಡ್ಬೇಕಲ್ಲ, ಸಾರ್ವಜನಿಕರು ಬಂದಲ್ಲಿ ಕಾಮಗಾರಿ ಮಾಡ್ಲಿಕ್ಕೆ ಆಗತ್ತಾ? ಆಗುದಿಲ್ಲ. ಎನಿವೆ ಇನ್ನೊಂದು ವಿಚಾರ, ಕೆಲವು ವಿಚಾರಗಳು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ, ಮಾಡ್ಲೇಬೇಕಾದ್ರೆ ವೆರಿ ಟ್ರಾನ್ಸ್ಪರೆಂಟ್ ಆಗಿದೆ. ದಟ್ಸ್ ವೈ ಗೋಮಾಳ ಭೂಮಿ ಇರುವಂತಹ ಜಾಗ ಜೊತೆಗೆ ಪಾರ್ಕ್ ನಿರ್ಮಾಣ ಸೇರಿ ಉದ್ಘಾಟನೆಯಲ್ಲಿ ಬಹಳಷ್ಟು ವಿಚಾರಗಳು, ಅಂದ್ರೆ ಬಹಳಷ್ಟು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಆರೋಪ, ಯಾವುದೇ ಕೂಡ ಡಾಕ್ಯುಮೆಂಟೇಶನ್ ಗಳಿಲ್ಲ ಅನ್ನುವಂತ ಆರೋಪ, ಸರಿಯಾಗಿರುವಂತಹ ಡಾಕ್ಯುಮೆಂಟ್ ಈ ದೇಶದಲ್ಲಿ ಸಿಗದಿದ್ದ ಇಲಾಖೆ ಇಲ್ಲ. ಅವರು ನಿಮ್ಮ RTI ಅಲ್ಲಿ ಹಾಕ್ಲಿ, RTI ಕೂಡ ಇದ್ರಕ್ಕೆ ಅಪೀಲ್ ಇದೆ, ಅಪೀಲ್ ಕೂಡ ಇದ್ರೆ ಮತ್ತೊಂದಿದೆ. ಯಾರು ಸಿಗುದಿಲ್ಲ ಹೇಳಿದ್ರೆ ಡಾಕ್ಯುಮೆಂಟ್ ಕೊಡೋ ಇದ್ದ ಇಲಾಖೆ ಯಾವ್ದು ಅಂತ ಹೇಳಿ. ಆದ್ರೆ ಇವ್ರು ಯಾವ ರೂಪದಲ್ಲಿ ಕೇಳಿದ್ದಾರೆ ಅಂತ ಗೊತ್ತಿಲ್ಲ. ಯಾರನ್ನಾದ್ರೂ ತೇಜೋವಧೆ ಮಾಡ್ಲಿಕ್ಕೆ ಅದಕ್ಕೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲಿಯರೆನ್ಸ್ ಇದೆಯಾ ಈ ಒಂದು ವಿಚಾರಕ್ಕೆ? ಯಾವುದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಅನ್ನುವಂತ ವಿಚಾರ ನೋಡಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಇದ್ರೆ ಅದು ಸುನೀಲ್ ಕುಮಾರ್ ಮನೆಗೆ ಮಾಡಿದ್ದಲ್ಲ, ಅಥವಾ ಸುರೇಶ್ ನಾಯ್ಕರ ಅಂಗಳದಲ್ಲಿ ಸುರೇಶ್ ನಾಯ್ಕರಿಗೆ ಅನುಕೂಲ ಮಾಡಿದಲ್ಲ. ರೆವಿನ್ಯೂ ಇರ್ಬೋದು, ಗೋಮಾಳ ಇರ್ಬೋದು, ಇನ್ನೊಂದಿರ್ಬೋದು. ಇದೊಂದು ಸಾರ್ವಜನಿಕವಾಗಿ ಇರುವಂತ ಒಂದು ವ್ಯವಸ್ಥೆ ಆಯ್ತಾ. ಕಾರ್ಕಳಕ್ಕೊಂದು ಹೆಮ್ಮೆ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಅದರಿಂದ ಸುನೀಲ್ ಕುಮಾರ್ ಮನೆ ಎದುರು ಅಂಗಳದಲ್ಲಿ ಮಾಡಿದ್ರೆ ನೀವು ಕೇಳಿ, ಸುರೇಶ್ ನಾಯ್ಕರ ತೋಟದಲ್ಲಿ ಇದ್ರೆ ಕೇಳಿ. ಇದು ಇರುವುದು ಸರ್ಕಾರಿ ಜಾಗದಲ್ಲಿ. ಅದು ರೆವಿನ್ಯೂ ಇಲಾಖೆ ಅಲ್ಲದಿದ್ರು ಅದು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟ ಜಾಗ. ಇವತ್ತಲ್ಲ ನಾಳೆ ಅದು ಸುನೀಲ್ ಕುಮಾರ್ ಹೆಸರಲ್ಲಿ RTC ಆಗುದಿಲ್ಲ. ಯಾಕೆ ಇಷ್ಟು ಜನರಿಗೆ ಡೌಟ್? ಮತ್ತೆ ಇದ್ರ ಬಗ್ಗೆ ಯಾಕೆ ಅಷ್ಟು ಅಪಪ್ರಚಾರ ಮಾಡ್ಕೊಂಡು ಒಂದು ಅಷ್ಟು ಅಭಿವೃದ್ಧಿ ಮಾಡಿದ ಶಾಸಕರನ್ನು ವಿಲನ್ ಮಾಡಬೇಕು? ವೆರಿ ಸಿಂಪಲ್ ಸರ್, ವೆರಿ ಸಿಂಪಲ್. ಈಗ ಅಲ್ಲಿ ಬರುತ್ತಿರೋ ಪ್ರಶ್ನೆ, ಅದು ನಿಜವಾಗ ಕೂಡ ಕಂಚಿನ ಉಕ್ಕಿನ ಮಿಶ್ರಿತವಾಗಿರುವಂತಹ ಮೂರ್ತಿಯ ಅಥವಾ ಬೇರೆ ಮೂರ್ತಿ ಅನ್ನುವಂತಹ ಒಂದು ಆರೋಪ. ಹಾಗಿದ್ದಾಗ ಇವ್ರುಗಳು ಕೇಳ್ತಾ ಇರುತ್ತದೆ, ಎಲ್ಲರ ಸಮ್ಮುಖದಲ್ಲಿ ಆ ಒಂದು ತೀರ್ಮಾನ ಆಗಿ ಬಿಡ್ಲಿ, ತದನಂತರ ಯಾವುದೇ ರೀತಿಯ ಡೌಟ್ಗಳು ಎಲ್ಲರ ಸಮ್ಮುಖ ತೀರ್ಮಾನ ಆಗ್ಲಿಕ್ಕೆ ಯಾರು ಇವರು ಪ್ರಶ್ನೆ ಕೇಳೋರು? ಅದು ಹೌದಾ ಅಲ್ವಾ ಅಂತ ಹೇಳಿ ಅದಾಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ಅಲ್ಲ ಸರ್, ಪ್ರತಿಯೊಂದು ನೋಡಿ. ಏನ್ ಗೊತ್ತಾ, ಇವಾಗಲೇ ಅವ್ರು ಹೇಳಿದ್ರು ಅದು ರೆವೆನ್ಯೂ ಲ್ಯಾಂಡ್ ಸುನೀಲ್ ಕುಮಾರ್ ಇದು ಅಂಗಳದಲ್ಲಿ ಮಾಡ್ತಾ ಇರುವಾಗ ಬೇಕಾದ್ರೆ ಕ್ವಶನ್ ಮಾಡ್ಲಿ ಅಂತ. ಇದಕ್ಕೆ ನಾನು ಹೇಳ್ತೇನೆ, ಇವ್ರು ಯಾರು ಕ್ವಶನ್ ಮಾಡ್ಲಿಕ್ಕೆ ಅಂತ ಕೇಳೋದಾದ್ರೆ ಅದು ಗವರ್ಮೆಂಟ್ ಮನಿ ಸರ್, ಗವರ್ಮೆಂಟ್ ಸಬ್ಸಿಡಿ ಕಟ್ಟಿರೋದು. ಸೊ ನಾವು ಕ್ವಶನ್ ಮಾಡೇ ಮಾಡ್ತೀವಿ ಅದಕ್ಕೆ. ಇಲ್ಲ ಸರ್, ಅದು ಟೋಟಲಿ ರಾಂಗ್. ಪ್ರತಿಯೊಬ್ರು ಕೂಡ ಪ್ರಶ್ನೆ ಮಾಡ್ಬೇಕಲ್ಲ, ಏನಾದ್ರು ಸಣ್ಣ ಪುಟ್ಟ ವಿಚಾರ ಆದ್ರೂ ಕೂಡ ಅಲ್ಲ ನಿಮ್ಗೆ ಕೇಳಿ, 100ಕ್ಕೆ 100 ಪ್ರಶ್ನೆ ಮಾಡ್ಬೇಕು. ನಾನು ಹೇಳೋದು ಅದು ಕಂಚಿನ ಮೂರ್ತಿ ಅಲ್ಲ, ಚಿನ್ನದ ಮೂರ್ತಿಯ, ಕಬ್ಬಿಣದ ಮೂರ್ತಿಯ, ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ಇಂದ ಅದನ್ನು ವೆರಿಫಿಕೇಶನ್ ಮಾಡಿಸಿ, ಬೇಕಾದ ಅದು ಕಂಚಿನ ಮೂರ್ತಿ ಅಲ್ಲ, ಅದ್ರಲ್ಲಿ ಕಬ್ಬಿಣ ಮಿಶ್ರಣ ಅಂತ ಕಂಪ್ಲೇಂಟ್ ಕೊಡಿ. ಅದಕ್ಕೆ ಬೇಕಾದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಬೇಕಾದ ಅದನ್ನು ಚೆಕ್ ವ್ಯವಸ್ಥೆ ಇದೆ. ಅದನ್ನ ಗೋಮಾಳದಲ್ಲಿದ್ರೆ ಗೋಮಾಳದಲ್ಲಿ ಇದ್ರೂ ಕೂಡ ಅದು ಸಾರ್ವಜನಿಕ ಸೊತ್ತು ಇದ್ರಿಂದ ಗೋಮಾಳದಲ್ಲಿ ಇಷ್ಟೊಂದು ಬೇರೆ ಬಿಲ್ಡಿಂಗ್ ಕಟ್ಲಿಲ್ವಾ? ಹಾಗಾದ್ರೆ ಗೋಮಾಳದಲ್ಲಿರುವ ಜಾಗವನ್ನೇ ಸರ್ಕಾರ ಬೇರೆ ಯೂಸ್ ಮಾಡ್ಲಿಲ್ವಾ? ಎಲ್ಲಾ ಗೋಮಾಳ ಜಾಗದಲ್ಲಿ ಇವತ್ತು ಗೋವುಗಳೇ ಮೇಯ್ತಾ ಇದ್ದಾವ? ಅಲ್ಲ. ಆದ್ರೆ ಅದನ್ನ ಯಾರಾದ್ರೂ ಪರೆಬಾರೆ ಮಾಡಿದಾರಾ? ಇಲ್ಲ. ಅದನ್ನ ಯಾರಾದ್ರೂ ತನ್ನ ಸುಪರ್ದಿ ತಗೊಂಡಿದಾರಾ? ಇಲ್ಲ. ಆದ್ರಿಂದ ನಾನು ಹೇಳುದೇನಂದ್ರೆ, ನಿಮ್ಗೆ ಏನ್ ಡೌಟ್ ಇದೆ, ಯಾರ ಮೇಲೆ ಡೌಟ್ ಇದೆ, ಅದನ್ನ ತನಿಖೆ ಮಾಡಿಸಿ. ಈ ದೇಶದಲ್ಲಿ ಇನ್ನೂ ಕಾನೂನು, ಇನ್ನೂ ಎಲ್ಲ ವ್ಯವಸ್ಥೆಗಳು ಜೀವಂತವಾಗಿದೆ, ಏನು ಸಮಸ್ಯೆ ಇಲ್ಲ. 2 ದಿನ ಲೇಟ್ ಆಗ್ಬೋದು. ಕೆಲವ್ರಿಗೆ ಏನಂದ್ರೆ ಭಾರಿ ಹರಿಬರಿ ಇದೆ, ಹರಿಬರಿಯಲ್ಲಿ ಈ ದೇಶದಲ್ಲಿ ಯಾವ್ದು ಆಗುದಿಲ್ಲ. ಅದು ಹ್ಯಾಂಡ್ ಓವರ್ ಆಗ್ಲಿಲ್ಲ. ಯಾಕೆ ಹ್ಯಾಂಡ್ ಓವರ್ ಆಗ್ಲಿಲ್ಲ ಕೇಳಿ. ಎಸ್ ಸರ್, ಥ್ಯಾಂಕ್ ಯು ಸುರೇಶ್ ನಾಯಕ್ ಅವರು, ಬಿಜೆಪಿ ಜಿಲ್ಲಾಧ್ಯಕ್ಷರು ಉಡುಪಿ. ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆ ಕೂಡ ನಾನು ಮಾತಾಡಿದ್ದೇನೆ, ಜೊತೆಗೆ ಆ ಕಡೆಯಿಂದ ಶುಭಧರ ಅವ್ರ ಜೊತೆ ಕೂಡ ಮಾತಾಡಿದ್ದೇನೆ. ಅಟ್ ದ ಸೇಮ್ ಟೈಮ್ ದಿವ್ಯಾ ನಾಯಕ್ ಅವರು ಎಳೆಯಾಗಿ ಏನು ವಿಚಾರಗಳು, ಏನು ಡೌಟ್ ಅದೆಲ್ಲವೂ ಕೂಡ ಹೇಳಿದ್ದಾರೆ. ಜೊತೆಗೆ ಏನು ಆರೋಪಗಳು, ಏನು ವದಂತಿಗಳು ಹರಿದಾಡ್ತಾ ಇದೆ ಅದೆಲ್ಲವನ್ನು ಕೂಡ ಹೇಳಿದ್ದಾರೆ. ಏನು ಹೇಳ್ತಾ ಇರುವಂಥದ್ದು, ಈ ಒಂದು ಆರೋಪಗಳು ದೂರವಾಗಲಿ, ಜೊತೆಗೆ ಪರಶುರಾಮನ ಮೂರ್ತಿ ಅಲ್ಲಿ ತಲೆ ಎತ್ತಿದೆ, ಅದಕ್ಕೆ ಸಿಗಬೇಕಾಗಿರುವಂಥ ಸರಿಯಾಗಿರುವಂಥ ಸ್ಥಾನಮಾನ ಸಿಗಲಿ, ಅಲ್ಲಿ ಸುಸಜ್ಜಿತವಾಗಿರುವಂತಹ ಈ ಒಂದು ಥೀಮ್ ಪಾರ್ಕ್ ನಿರ್ಮಾಣವಾಗಲಿ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂಥದ್ದು ಅಲ್ವಾ ಮೇಡಮ್? ಕೊನೆಯದಾಗಿ ಹೌದು ಸರ್, ಅದೇ ಇಲ್ಲಿ ನಿಷ್ಪಕ್ಷಪಾತವಾಗಿ ಇರಬೇಕು. ತನಿಖೆ ಏನೇ ನಡೆದು ನಿಷ್ಪಕ್ಷಪಾತವಾಗಿರ್ಬೇಕು. ಅದು ಮೂರ್ತಿ ಘನತೆ ಗೌರವನ್ನ ಕಾಪಾಡಬೇಕು. ಎಸ್ ಮೇಡಮ್, ಥ್ಯಾಂಕ್ ಯು. ಎಸ್, ಇದು ಪರಶುರಾಮ ಥೀಮ್ ಪಾರ್ಕ್ ನಲ್ಲಿ ಕಾರ್ಕಳದಲ್ಲಿ ತಲೆ ಎತ್ತಿರುವಂತಹ ಪರಶುರಾಮ ಥೀಮ್ ಪಾರ್ಕ್ ಬಹಳಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ನಾಡಿನಾದ್ಯಂತ ಎಲ್ಲಾ ವಿಚಾರಗಳು ಹರಿದಾಡ್ತಾ ಇದ್ದಾಗ ಈ ಒಂದು ಆರೋಪಗಳು ಕೂಡ ಬಹಳಷ್ಟು ತಿಂಗಳುಗಳಿಂದ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇದು ಜನರ ವೀಕ್ಷಣೆಗೆ ಸಿಕ್ಕಿರುವಂತದ್ದು ಜನವರಿ ಆರಂಭವಾದರೆ ಫೆಬ್ರವರಿ ಮಾರ್ಚ್ ತಿಂಗಳವರೆಗೆ. ತದನಂತರ ಬಹುತೇಕ ತಿಂಗಳುಗಳಲ್ಲಿ ಕ್ಲೋಸ್ ಆಗಿತ್ತು. ಈಗಲೂ ಕೂಡ ಹೋದರೆ ಕ್ಲೋಸ್ ಇರುತ್ತೆ. ಆಫ್ಟರ್ ಅಕ್ಟೋಬರ್ ಓಪನ್ ಆಗುತ್ತೆ ಅಂತ ಹಾಕಿದ್ದಾರೆ ಬೋರ್ಡ್. ಆದರೆ ಓಪನ್ ಆಗುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ.
ಇವೆಲ್ಲದರ ನಡುವೆ ಅಲ್ಲಿ ಬಂದಿರುವಂತಹ ಆರೋಪಗಳು ಈ ಪರಶುರಾಮ ಮೂರ್ತಿ ನಿಜವಾಗ್ಲೂ ಕೂಡ ಉಕ್ಕು ಮತ್ತು ಕಂಚಿನ ಮಿಶ್ರಿತವಾಗಿರುವಂತಹ ಮೂರ್ತಿಯ ಅಥವಾ ಇಲ್ಲಿ ಹೇಳಿದಾಗೆ ಇರುವಂತಹ ಆರೋಪಗಳು ನಿಜವಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಅಲ್ಲಿರುವಂತಹ ಇನ್ನಿತರ ಭ್ರಷ್ಟಾಚಾರ ವಿಚಾರಗಳ ಬಗ್ಗೆ ಈಗಾಗಲೇ ದಿವ್ಯಾ ನಾಯಕ್ ಅವರು ಹೇಳಿದ್ದಾರೆ. ಆದರೆ ಅವರುಗಳ ಕಾಳಜಿ ಇರುವಂಥದ್ದು ಯಾಕೆ ಈ ರೀತಿಯ ಒಂದು ವೇಳೆ ಫೇಕ್ ನ್ಯೂಸ್ ಆಗಿದ್ರೆ ಫೇಕ್ ನ್ಯೂಸ್ ಯಾರು ಹಬ್ಬಿಸ್ತಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ. ಯಾಕೆಂದರೆ ಕಾರ್ಕಳಕ್ಕೆ ಜೊತೆಗೆ ನಮ್ಮದೇ ಆಗಿರುವಂಥ ಪರಶುರಾಮ ದೇವರ ಮೇಲೆ ಬಹಳಷ್ಟು ನಂಬಿಕೆ ಇದೆ. ಇದು ಯಾವತ್ತೂ ಕೂಡ ಅಪಹಾಸ್ಯ ಆಗಬಾರ್ದು, ಯಾರು ಕೂಡ ಈ ಒಂದು ವಿಚಾರದ ಬಗ್ಗೆ ಫೇಕ್ ನ್ಯೂಸ್ಗಳನ್ನು ಹರಡಬಾರ್ದು ಅನ್ನೋದು ಅವರುಗಳ ಕಾಳಜಿ. ಹಾಗಿದ್ದಾಗ ಅವರು ಅನಿರ್ದಿಷ್ಟವಾದಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಅಲ್ಲಿ ಸೇರಿದ್ದಾರೆ. ತಹಶೀಲ್ದಾರ್ ಅವರು ಬಂದು ಮಾತಾಡಿದ್ದಾರೆ, ಮಾತುಕತೆ ನಡೆದಿದೆ, ಬಹಳಷ್ಟು ದಿನಗಳ ಒಂದು ಕಾಲಾವಕಾಶವನ್ನು ಕೂಡ ನೀಡಿದ್ದಾರೆ. ಹಾಗಿದ್ದಾಗ ಕಾನೂನಾತ್ಮಕವಾಗಿರುವಂಥ ಹೋರಾಟವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರುಗಳು ಹೊರಟಿದ್ದಾರೆ, ಸಮಾನ ಮನಸ್ಕರ ತಂಡದವರು ಹೊರಟಿದ್ದಾರೆ. ಹಾಗಿದ್ದಾಗ ಈ ಒಂದು ವಿಚಾರ ಇನ್ನು ಯಾವ ರೀತಿ ಪರಿಹಾರ ಆಗುತ್ತೆ, ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಇನ್ನು ಮುಂದಕ್ಕೆ ಗೊತ್ತಾಗುತ್ತೆ, ಜೊತೆಗೆ ಗೊತ್ತಾಗಲೇಬೇಕು ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ಒನ್ಸ್ ಅಗೇನ್ ಥ್ಯಾಂಕ್ ಯು ದಿವ್ಯಾ ನಾಯಕ್ ಅವರಿಗೆ, ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ